ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಇವತ್ತು ನನ್ನ ಜೊತೆ ಒಬ್ಬರು ಅತಿಥಿ ಇದ್ದಾರೆ. ಇವರು ಕಾಮಿಡಿ ಕಿಲಾಡಿಯ ವಿಶ್ವನಾಥ್ ಶೆಟ್ಟಿ, ಚಿತ್ರರಂಗದ ಯುವ ಶೆಟ್ಟಿ ಹಾಗೂ ತಂದೆ ತಾಯಿಯ ಮುದ್ದಿನ ನವೀನ. ಮೂರು ವ್ಯಕ್ತಿಗಳು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಅಲ್ಲ, ಇದು ಒಬ್ಬನೇ ವ್ಯಕ್ತಿಯ ಜೀವನದ ಕತೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಿಶ್ವನಾಥ್ ಶೆಟ್ಟಿ, ಯುವ ಶೆಟ್ಟಿ, ನವೀನ, ಯಾವ ಹೆಸರಲ್ಲಿ ನಾನು ನಿಮ್ಮನ್ನ ಕರಿಬೇಕು? ಅದೇ ಆಕ್ಚುಲಿ ಈ ಹೆಸರು ನವೀನ ಹೆಸರು ಹೆಚ್ಚಿನವ್ರು ಗೊತ್ತಿಲ್ಲ. ನಂಗೆ ಅದೇ ಒಂದು ಖುಷಿ ಆಯ್ತು ಆಕ್ಚುಲಿ ಈ ಹೆಸರು ಕಲೆಕ್ಟ್ ಮಾಡಿದ್ರೆ ಅಂತ. ನವೀನ ಅನ್ನೋದು ನನ್ನ ಮನೆಯಲ್ಲಿ ಇಟ್ಟ ಹೆಸರು, ಅಂದ್ರೆ ನನ್ನ ಹುಟ್ಟೋಕ್ಷರ ನಾಯಿಂದ ಬರ್ತೈತೆ, ಸೊ ನವೀನ ಅಂತ ಇಟ್ರು. ನನ್ನ ತಾತ ಸ್ವಲ್ಪ ಅರ್ಜೆಂಟ್ ಜಾಸ್ತಿ, ಅವ್ರು ವಿಶ್ವನಾಥ್ ಅಂತ ಡಾಕ್ಯುಮೆಂಟರಿ ಎಲ್ಲ ವಿಶ್ವನಾಥ್ ಅಂತ ಬಂತು. ಸೊ ಅದಾದ್ಮೇಲೆ ನ್ಯೂಮರಾಲಜಿ ಪ್ರಕಾರ, ಸೊ ಬಿಕಾಸ್ ಈ ಫೀಲ್ಡ್ ಗೆ ಎಂಟರ್ ಆಗ್ಬೇಕಾದ್ರೆ ಗೊತ್ತು ನ್ಯೂಮರಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಪ್ರಕಾರ ಹೋದಾಗ ಯುವ ಹೆಸರು ತುಂಬಾ ಸೂಟೇಬಲ್ ಆಗುತ್ತೆ ತುಂಬಾ, ಬಿಕಾಸ್ ಆ ಹೆಸರು ಇಟ್ಟಾದ್ಮೇಲೆ ನನ್ಗೆ ಆಫರ್ಸು ಬಂತು, ಮೂವಿ ಆಫರ್ಸು ಬಂತು. ಸೊ ಕಾಕತಾಳೀಯನ ಏನೋ ಗೊತ್ತಿಲ್ಲ, ಬಟ್ ಒಳ್ಳೇದಾಗ್ತದೆ. ಸೊ ಅದು ಮೂರು ಹೆಸರು, ಆತರ ಮೂರು ಹೆಸರು. ನಾನು ಯಾವ ಹೆಸರಲ್ಲಿ ಕರಿಬೇಕು ಸರ್? ಇಟ್ ವಿಲ್ ಬಿ ಬೆಟರ್ ಬಿಕಾಸ್ ಮೂವಿ ಫೀಲ್ಡ್ ಈ ಮಾಧ್ಯಮದ ಮುಖಾಂತರ ಹೋಗೋದಾಗ ಯುವ ಅಂತಾನೆ ಯುವ ಅಂತ ಕರಿತೇನೆ. ಬಟ್ ನಿಮ್ಮನ್ನ ನೋಡುವಾಗ ಒಂದು ಲೈನ್ ನಂಗೆ ನೆನಪಾಗ್ತಾ ಇದೆ. ಹೇಳಿ. ಏ ವಿಲನ್, ಸ್ಮೈಲ್. ಸೊ ವಿಲನ್ ಆಗಿ ತುಂಬಾ ಗುರುತಿಸ್ಕೊಳ್ತಾ ಇದ್ದೀರಾ. ಆದ್ರೆ ಈಗ ತುಂಬಾ ಬೆಳೆದ್ಬಿಟ್ಟಿದ್ದೀರಿ ಸರ್. ಆದ್ರೆ ಬಾಲ್ಯವನ್ನ ಹೇಗೆ ಕಳೆದ್ರಿ ಅನ್ನುವಂತಹ ಕುತೂಹಲ ನಂಗಿದೆ. ಬಾಲ್ಯದಲ್ಲಿ ನೀವು ಹೇಗೆ ಇದ್ರಿ? ಮೊದಲಿಗೆ ನಾನು ಇನ್ನು ಬೆಳಿಲಿಲ್ಲ, ಬೆಳಿತಾ ಇದ್ದೀನಿ ಒಂದು. ಮತ್ತೆ ವಿಲನ್ ಆಗಿ ಬೆಳಿಬೇಕನ್ನೋದು ನನ್ನ ಆಸೆ. ಬಿಕಾಸ್ ಒಂದ್ಸಲ ಜನರು ನನ್ನ ನೋಡಿದ ತಕ್ಷಣ ಗುರ್ತಿಡೋದು ನೆಗೆಟಿವ್ ಕ್ಯಾರೆಕ್ಟರ್. ಸೊ ಅದ್ರಲ್ಲೊಂದು ರಿಜಿಸ್ಟರ್ ಆದ್ಮೇಲೆ ಬೇರೆ ಬೇರೆ ತರದ ಪಾತ್ರ ಮಾಡ್ಬೇಕನ್ನೋದು ನನ್ನ ಆಸೆ. ಓಕೆ, ಈಗ ಬಾಲ್ಯ ಅನ್ನೋದು ಎಲ್ರು ಬಾಲ್ಯ ತರನೇ ಇತ್ತು. ನಾನೊಂದು ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನಾನು ವ್ಯಾಸಂಗ ಮುಗಿಸಿದೆ 10ನೇ ತರಗತಿ ತನಕ. PUC ಡಿಗ್ರಿ ಬಂದ್ಬಿಟ್ಟು BBA ಮಾಡಿದ್ದೀನಿ, ಅದು ಆಳ್ವಾಸಲ್ಲಿ ಮಾಡಿದ್ದೀನಿ. ಸೊ ಸ್ಕೂಲ್ ಲೈಫ್ ಅಲ್ಲಿ ಇರ್ಬೇಕಾದ್ರೇನೆ ಈ ಆಕ್ಟಿಂಗ್, ಪಿಕ್ ಅಂಡ್ ಸ್ಪೀಕ್, ಪಿಕ್ ಅಂಡ್ ಆಕ್ಟ್ ಏನೇನಿತ್ತು ರೋಟರಿಯಲ್ಲಿ ಇರ್ಬೇಕಾದ್ರೆ. ಸೊ ಅದ್ರಲ್ಲೊಂದು ಇತ್ತು ಏನಂದ್ರೆ, ಎಲ್ಲರೂ ಎಲೊಕೇಶನ್ ಈ ಸ್ವಲ್ಪ ಟೈಮ್ ಮುಂಚೆನೆ ಅದನ್ನ ಕೊಡ್ತಾ ಇದ್ರು, ಸಬ್ಜೆಕ್ಟ್ ಟಾಪಿಕ್ ಕೊಡ್ತಾ ಇದ್ರು. ಸೊ ಅದ್ರ ಬಗ್ಗೆ 1-2 ವಾರ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಎಲೊಕೇಶನ್ ಕಾಂಪಿಟೇಷನ್ ಅಲ್ಲಿ ಇರ್ತಾ ಇತ್ತು. ಬಟ್ ನಾನೇನಂದ್ರೆ ಅವತ್ತೇ ಅಂದ್ರೆ ಸಬ್ಜೆಕ್ಟ್ ಟಾಪಿಕ್ ಸಿಗ್ತಾ ಇತ್ತು, ಹೆಸರೆಲ್ಲ ಕೊಡೋದು ಲಾಸ್ಟ್ಗೆ ಕೊಡೋದು, ಅಲ್ಲೇ ಎಲೊಕೇಶನ್ ಇದ್ ಮಾಡೋದು, ಏನಾದ್ರು ಒಂದು ಪ್ರೈಸ್ ಸಿಗ್ತಾ ಇತ್ತು. ಸೊ ಆ ತರನೇ ಅಂದ್ರೆ ಅರ್ಜೆನ್ಸಿಯಲ್ಲೇ ಎಲ್ಲ ನಾನು ಅರ್ಜೆನ್ಸಿಯಲ್ಲೇ ಮಾಡಿ ಸೊ ಆ ಬಹುಶಃ ಅದರಿಂದಾಗಿ ನನಗೆ ಕಾಲೇಜ್ ಲೈಫಲ್ಲಿ NSS ಅನ್ನುವಂತಹ ಇದಕ್ಕೆ ನಾನು ಜಾಯ್ನ್ ಆದೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ಗೆ ನಾನು ಜಾಯ್ನ್ ಆದೆ. ಸೊ ಅದರಿಂದಾಗಿ ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ನನ್ನೊಳಗಿದ್ದ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿರ್ಬೋದು, ಈಗ ಒಂದು ಸ್ಟೇಜಲ್ಲಿ ಹೋಗ್ಬೋದು, ಸ್ಟೇಜ್ ಫಿಯರ್ ಅಂತ ಹೇಳ್ತೀವಿ. ಸ್ಕೂಲಲ್ಲಿ ಹೋಗ್ತಾ ಇದ್ದೆ, ಬಟ್ ಪ್ರಾಮಿನೆಂಟ್ ಆಗಿ ಅದೊಂದು ಸ್ಟೇಜ್ ಫಿಯರ್ ಅಂತ ಏನ್ ಹೇಳ್ತೀವಿ, ಅದೊಂದು ನನ್ನ ಹೋಗ್ಲಾಡ್ಸಿದ್ದು NSS. ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ. ನಾನು ಕ್ಯಾಂಪಿಗೆ ತುಂಬಾ ಅಟೆಂಡ್ ಆಗಿದ್ದೀನಿ, ಒಂದು 3-4 ನ್ಯಾಷನಲ್ ಕ್ಯಾಂಪ್, ಒಂದು 10-15 ಸ್ಟೇಟ್ ಲೆವೆಲ್ ಕ್ಯಾಂಪ್, ಇನ್ನು 3 ಡೇಸ್ ಕ್ಯಾಂಪ್, 1 ಡೇಸ್ ಕ್ಯಾಂಪ್ ತುಂಬಾ ಇದೆ. ಸೊ ತುಂಬಾ ತಿರುಗಾಡಿ ಬೇರೆ ಬೇರೆ ರಾಜ್ಯದ ಜನರನ್ನು ಮೀಟ್ ಆಗಿ ಬೇರೆ ಬೇರೆ ಭಾವನೆಗಳು, ಅಂದ್ರೆ ನಾನು ಅಲ್ಲೂ ಸ್ಕಿಟ್ ಎಲ್ಲ ಮಾಡ್ತಾ ಇದ್ದೆ. ಯಾವುದೇ ಕ್ಯಾಂಪಿಗೆ ಹೋಗ್ಲಿ 1-2 ದಿವಸದಲ್ಲಿ ಎಲ್ರಿಗೂ ಪರಿಚಯ ಆಗೋದು ನಾನು, ಬೇರೆ ಬೇರೆ ರಾಜ್ಯದವ್ರು ಕೂಡ. ಬಿಕಾಸ್ ನಾನು ಇಂಗ್ಲಿಷಲ್ಲಿ ಸ್ಕಿಟ್ ಮಾಡ್ತಿದ್ದೆ, ಹಿಂದಿಯಲ್ಲಿ ಸ್ಕಿಟ್ ಮಾಡ್ತಿದ್ದೆ. ಸೊ ಭಾಷೆ ವಿದೌಟ್ ಲ್ಯಾಂಗ್ವೇಜ್ ಸ್ಕಿಟ್ ಅಂದ್ರೆ ನನ್ಗೊಂದು ಆಸೆ. ಈಗ ನನ್ನ ಭಾಷೆ ಬರ್ದೇ ಇದ್ರು ಕೂಡ ಅವ್ರು ಹೆಂಗ್ ಕನ್ವಿನ್ಸ್ ಮಾಡ್ಬೋದು, ಸ್ಕಿಟ್ ಮುಖಾಂತರ ಆರಾಮಾಗಿ ಕನ್ವಿನ್ಸ್ ಮಾಡ್ಬೋದು ಅಂತ ನನ್ಗೊಂದು ಅದು ಆಸೆ ಆಗೋದಕ್ಕಿಂತಿತ್ತು. ಸೊ ಈಗ ಅದೇ ಪ್ರೊಫೆಷನ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಆಬ್ವಿಯಸ್ಲಿ. ಸೊ ಒಂದೊಂದು ಸಲ ಅನ್ಸುತ್ತೆ ಲೈಫ್ ಅಲ್ಲಿ ಒಂದೊಂದು ಅಪರ್ಚುನಿಟಿ ಇತ್ತು, ದೊಡ್ಡ ಲೈಕ್ ಜಾಬ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿದು ಹೊರದೇಶದಲ್ಲಿರೋದು, ಸಿಂಗಾಪುರಲ್ಲಿ ಇತ್ತು, ಬೇರೆ ಬೇರೆ ವಿಷಯಗಳಿತ್ತು, ತುಂಬಾ ಹಣ ಗಳಿಸುವಂತ ಅವಕಾಶ ಇತ್ತು. ಒಂದೊಂದ್ಸಲ ಅನ್ಸುತ್ತೆ ಹೋಗಿರ್ಬೋದಿತ್ತ, ಅಲ್ಲೊಂದ್ ಸ್ವಲ್ಪ ಹಣ ಮಾಡಿ ಆಮೇಲೆ ಬರ್ಬೋದಿತ್ತ ಅನ್ಸ್ತಾ ಇತ್ತು. ಬಟ್ ಈಗ ಅನ್ಸುತ್ತೆ ಅಂದ್ರೆ ನಾನು ಸ್ಯಾಟಿಸ್ಫೈ ಏನಾಗ್ತಿದ್ದೀನಿ ಅಂದ್ರೆ, ಒಂದು ವೇಳೆ ಹಣದ ಮುಖ ನೋಡಿ ಹೋಗ್ತಿದ್ರೆ ಈ ಕಲೆಗೆ ನಾನು ಬರಕ್ ಆಗ್ತಾನೆ ಇರಲಿಲ್ಲ. ಸೊ ಒನ್ ಪಾಯಿಂಟ್ ಆಫ್ ಲೈಫ್ ಅಲ್ಲಿ ಟೈಮ್ ಅಲ್ಲಿ ಹಣ ಸಾಕಂತ ಅನ್ಸುವಾಗ ಎಷ್ಟಂತ ಹಣ ನೋಡ್ಬೇಕು, ನನ್ಗೆ ಹೊಟ್ಟೆ ತುಂಬುವಷ್ಟು, ನಮ್ಮ ಮನೆ ಕಟ್ತೀನಿ, ನಮ್ಮ ಫ್ಯಾಮಿಲಿ ನೋಡುವಷ್ಟು. ಸೊ ಅದಕ್ಕಿಂತ ಜಾಸ್ತಿ ಹಣ ಇರ್ಬೇಕಾದ್ರೆ ಅನಿಸಿರ್ಬೋದು. ಯಾಕೆಂದ್ರೆ ಬಹುಶಃ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಹೋಗ್ತಿದ್ದೆ, ಮನಸ್ತೃಪ್ತಿ ಸಿಗ್ತಾ ಇತ್ತು, ಶಾಂತಿ, ನೆಮ್ಮದಿ ಸಿಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಸೊ ಹಣದಿಂದ ಎಲ್ಲನೂ ಸಿಗಲ್ಲ ಅಂತ ಹೇಳ್ತಾರೆ, ಬಹುಶಃ ಅದು ಸತ್ಯನೇ. ಬಿಕಾಸ್ ನಾನೀಗ ಇರೋ ಫೀಲ್ಡ್, ನಾನು ಸ್ವಂತ ಹಠದಿಂದ ಕಷ್ಟಪಟ್ಟು ಎಲ್ಲರನ್ನ ಎದುರಿಸಿ ಈ ಫೀಲ್ಡ್ ಅಲ್ಲಿ ನಿಂತಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಮೈ ಫೀಲ್ಡ್, ವೆರಿ ಹ್ಯಾಪಿ ಅಬೌಟ್ ಮೈ ಫೀಲ್ಡ್. ಎಸ್, ವೆರಿ ಗುಡ್. ಸೊ ಇನ್ನೊಂದು, ಬಾಲ್ಯ ಆಯ್ತು, ಕಾಲೇಜಿನಲ್ಲಿ ಒಂದು ಖತರ್ನಾಕ್ ಲವ್ ಸ್ಟೋರಿ ಇದೆ ಅಂತ ನಿಮ್ಮದು, ಅದ್ರ ಬಗ್ಗೆ ನಮ್ಮ ಯಾರು ಹೇಳಿದ್ರು? ಲವ್ ಸ್ಟೋರಿ ಇತ್ತು ಕಾಲೇಜಲ್ಲೆಲ್ಲ, ತುಂಬಾ ಇತ್ತು.
ಅಂದ್ರೆ ಅದ್ ಏನಾಯ್ತಂದ್ರೆ ನನ್ನ ಲೈಫ್ದೊಂದು ಹೇಳ್ತೀನಿ, ವಿಷಯ ಹೇಳ್ತೀನಿ. ಸ್ವಲ್ಪ ಮನ ಬೆಚ್ಚಿ ಮಾತಾಡ್ಬೇಕಲ್ವ. ಆ ಬಹುಶಃ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ನಂಗೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದು ಹುಡುಗಿರ್ ವಿಚಾರ ಆಗಿರ್ಲಿ ಅಥವಾ ಪರ್ಸನಲ್ ಬೇರೆ ವಿಚಾರ ಆಗಿರ್ಲಿ, ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು 9 ಗಂಟೆ ಬರ್ತೀನಿ, 11 ಗಂಟೆ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಲೇಟ್ ಆಯ್ತು. ಸೊ ಮ್ಯಾನೇಜಿಂಗ್ ಕಷ್ಟ ಆಗುತ್ತೆ. ಬೇರೆ ಬೇರೆ ಕಾರಣಗಳು ಬರುತ್ತೆ, ಬಟ್ ಅದನ್ನ ನಾನು ಕಾರಣ ಅಂತ ಹೇಳ್ಬಾರ್ದು, ಬಟ್ ನಂದೇ ಮಿಸ್ಟೇಕ್ಸ್ ಇರುತ್ತೆ. ಸೊ ಅದರಿಂದಾಗಿ ಪ್ಲಸ್ ನೇರ ಮಾತಾಡ್ತೀನಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ತಪ್ಪಾದ್ರೆ ತಪ್ಪು, ನಾನು ಓಲೈಸ್ಕೊಳಕ್ ಹೋಗಲ್ಲ. ತಪ್ಪಾದ್ರೆ ತಪ್ಪು ಅಂತ ಹೇಳ್ತೀನಿ. ನನ್ ತಪ್ಪಿದ್ರೆ ನಾನು ಎಲ್ರ ಮುಂದೆ ಸಾರಿನೂ ಕೇಳಿದೆ, ಎಲ್ರ ಮುಂದೆ ಸಾರಿ ಕೇಳ್ತೀನಿ, ಚಿಕ್ಕವ್ರ ಹತ್ರನೂ ಸಾರಿ ಕೇಳ್ತೀನಿ. ಸೊ ಬಹುಶಃ ಇಂಥ ಕೆಲವು ಕ್ಯಾರೆಕ್ಟರ್ಸ್ ಹುಡುಗಿರ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಸೊ ಬರ್ತಾ ಇದ್ರು ಹೋಗ್ತಾ ಇದ್ರು. ಸೊ ಪ್ರಾಮಿನೆಂಟ್ ಅಂತ ಪರ್ಮನೆಂಟ್ ಅಂತ ಯಾರು ನಿಂತ್ಕೊಳ್ಳಿಲ್ಲ. ಅಂಡ್ ಇರುತ್ತೆ ಆ ಥರದೊಂದು ದೊಡ್ಡ ಬೇಜಾರಿದೆ. ಬಿಕಾಸ್ ಎಲ್ರಿಗೆ ನಾನು ಲೈಕ್ ಡ್ರಾಮಾ ಮುಖಾಂತರ, ಆಕ್ಟಿಂಗ್ ಮುಖಾಂತರ ಎಲ್ರನ್ನ ಕನ್ವಿನ್ಸ್ ಮಾಡ್ತೀನಿ, ಇಷ್ಟ ಆಗ್ತೀನಿ. ಬಟ್ ಈ ವಿಚಾರದಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ ಮೋಸ್ಟ್ಲಿ. ಸೊ ಈಗ ನಾನು ಕಂಪ್ಲೀಟ್ ಆಗಿ ಎಲ್ಲ ಹೊರಗಿದ್ದು ಲೈಕ್ ಯಾವ ಕಮಿಟ್ಮೆಂಟ್ಸ್ ಇಲ್ಲದೆ ಓನ್ಲಿ ಫಾರ್ ಆಕ್ಟಿಂಗ್ ಪ್ರೊಫೆಷನ್ ಮುಂದೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿ ಹೋಗ್ತಾ ಇದ್ದೀನಿ. ಓಕೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆನೂ ಗೊತ್ತು, ಈಗ ನೀವು ಯಾವ ರೀತಿ ಫೋಕಸ್ ಮಾಡ್ತಿದ್ರೆ ಅದ್ರ ಬಗ್ಗೆನೂ ನಮಗೆ ಗೊತ್ತುಂಟು. ಸೊ ಅದು ರಿಸರ್ಚ್ ಮಾಡಿದ್ದೇವೆ. ಬಟ್ ಇನ್ನೊಂದು ವಿಚಾರ ನಿಮ್ಮ ಬಗ್ಗೆ ಹೇಳಬೇಕು ಅಂತ ಆದ್ರೆ, ಡ್ರಾಮಾನ ತುಂಬಾ ಪ್ರೀತಿಸ್ತೀರಿ ಸರ್. ಸೊ ಅದರಲ್ಲಿ ಒಂದು ಡ್ರಾಮಾದ ಹೆಸರು ತೆಗಿತೇನೆ, ಅದರಿಂದ ನಿಮ್ಗೆ ಯಾವ್ದಾದ್ರು ಇನ್ಸಿಡೆಂಟ್ ನೆನಪಾಗ್ತದ ಅಂತ ಹೇಳಿ. ಶಾಂತಿನಗರ ಅನ್ನುವಂಥ ಒಂದು ಡ್ರಾಮಾ, ನಕ್ಸಲೈಟ್ನ ಪಾತ್ರ ಮಾಡ್ತೀರಾ. ಅದರಲ್ಲಿ ನಿಮ್ಮ ಅಭಿನಯಕ್ಕೆ ಹೆಸರಿಗಿಂತ ಜಾಸ್ತಿ ಒಂದು ಕಳಂಕ ಬರ್ತದೆ. ಆ ಕಳಂಕದ ಬಗ್ಗೆ ಮಾತಾಡೋದಾದ್ರೆ, ಶಾಂತಿನಗರ ಸೆಕೆಂಡ್ ಕ್ಲಾಸ್ ಅನ್ನೋ ಡ್ರಾಮಾ ತುಂಬಾ ನನಗೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಂಗೆ ತುಂಬಾ ಕನೆಕ್ಟ್ ಆಯ್ತು ಅದು ಡ್ರಾಮಾ. ನಾನೊಬ್ಬ ದೇಶ ಪ್ರೇಮಿ, ನನ್ಗೂ ದೇಶದ ಮೇಲೆ ತುಂಬಾ ಅಭಿಮಾನ ಇದೆ. ಸೊ ಆ ಕಥೆನ ತುಳುವರ್ ಕಲಾ ತಂಡ ಮಧು ಬಂಗೇರ ಸುರತ್ಕಲ್ ಇವರು ರೆಡಿ ಮಾಡಿ ನನ್ಗೊಂದು ಅವಕಾಶ ಕೊಟ್ರು. ನಾನು ಒಂದ್ ಕಡೆ ಬೇರೆ ಡ್ರಾಮಾ ನೋಡ್ಬೇಕಾದ್ರೆ ನಾನು ನೋಡಿದ್ರು, ಆಗ ಫ್ರೀ ಇದ್ದೆ, ನಾನು ಬೇರೆ ಡ್ರಾಮಾ ಟೀಮಲ್ಲಿ ಇರಲಿಲ್ಲ. ಸೊ ಅಲ್ಲಿಂದ ನನ್ನ ಇನ್ನೊಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಯ್ತು. ಮಧು ಬಂಗೇರ ಕಲ್ಲಡ್ಕ ಇವ್ರು ಬಂದ ನಂತರ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯ್ತು. ಸೊ ಅವತ್ತು ಒಂದು ಕಾಂಪಿಟೇಷನ್ ಡ್ರಾಮಾಗಂತ ಹೋಗಿದ್ದು ಕೊಪ್ಪರಿಗೆ ಅಂತ. ಅದಾದ್ಮೇಲೆ ಶಾಂತಿನಗರ ಸೆಕೆಂಡ್ ಈ ಡ್ರಾಮಾ ಟೀಮಲ್ಲಿ ನಿಲ್ಬೇಕಂತ ಹೇಳಿದ್ರು ತುಂಬಾ ಪ್ರೀತಿಯಿಂದ. ಅಲ್ಲೇ ಇದ್ದು ಆ ಶಾಂತಿನಗರ ಸೆಕೆಂಡ್ ಕ್ರಾಸ್ ಡ್ರಾಮಾದಲ್ಲಿ ಮುನ್ನಾ ಅಂತ ಒಂದು ಪಾತ್ರ ಇದೆ ಅದೊಂದು. ಸೊ ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಆ ಪಾತ್ರ, ಬಿಕಾಸ್ ಎಲ್ರು ಮುನ್ನನ ತರ ಇರ್ಬೇಕಂತ ಅನ್ಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ನಲ್ಲಿ ಆ ಪಾತ್ರ ಉಗ್ರಗಾಮಿ ಆಗಿರುತ್ತೆ. ಅದೊಂದು ರಿಯಲ್ ಸ್ಟೋರಿನ ಆಧಾರಿತ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿ ರಿಯಲ್ ಸ್ಟೋರಿ ಲೈನ್ ಅಪ್ ಅಲ್ಲಿ ಮಾಡಿರುವಂತ ಕಾನ್ಸೆಪ್ಟ್. ಅದು ಮಂಗಳೂರಲ್ಲಿ ನಡೆದಿರುವಂತ ಕಾನ್ಸೆಪ್ಟ್. ಸೊ ಅದರಲ್ಲಿ ರಿಯಾಜ್ ಬಡ್ಕಳ್ ಆ ಕ್ಯಾರೆಕ್ಟರ್, ರಿಯಾಜ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ನಾನು ತುಂಬಾ ಜನರಿಗೆ ಇಷ್ಟ ಆಯ್ತು. ಬಿಕಾಸ್ ನಾನು ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಡ್ರಾಮಾ ಮಾಡೋ ಕಡೆ ಎಲ್ಲ ಎಲ್ರು ದೇಶ ಪ್ರೇಮಿಗಳೇ, ಬೇರೆ ಬೇರೆ ಧರ್ಮದವ್ರು ಇದ್ರು. ಈಗ ನಾನು ಅದ್ರಲ್ಲಿ ರಿಯಾಜ್ ಅನ್ನುವಾಗ ಕೆಲವ್ರಿಗೆ ಅನ್ಸ್ಬೋದು ಇದೊಂದು ಬರೀ ಒಂದು ಪ್ರಾಂತ್ಯದ ಕಡೆ ಹೋಗುತ್ತಂತ. ಇಲ್ಲ, ಆತರ ಇಲ್ಲ. ಎಷ್ಟೋ ಮುಸಲ್ಮಾನರು ಬಂದ್ರೆ ನನ್ಗೆ ಹಗ್ ಮಾಡಿದ್ದಾರೆ, ನೈಜತೆಯನ್ನು ತೋರಿಸಿದ್ರು ಇದ್ರಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಡ್ರಾಮಾದಲ್ಲಿ ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ಹೇಗೆ ಅದೊಂದು ಪಾಕಿಸ್ತಾನದಿಂದ ಹೇಗೆ ಇದಾಗುತ್ತೆ ಅದನ್ನು ಬಿಲ್ಡ್ ಮಾಡಿ ಅಂತ ತೋರಿಸಿದೆ. ಸೊ ಅದ್ರ ಹಿಂದಿ ಎಲ್ಲ ಮಾತಾಡಕ್ಕೆ ನಾನು ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂದಿಯಲ್ಲಿ ಶುರು ಮಾಡ್ತೀನಿ. ಸೊ ಡೈಲಾಗ್ ಎಲ್ಲ ತುಂಬಾ ರೀಚ್ ಆಗಿತ್ತು. ಅದನ್ನ ಕಾಮಿಡಿ ಕಿಲಾಡಿಯಲ್ಲೂ ಹೇಗೆ ಹೇಳಿದ್ದ ಡೈಲಾಗ್. ಸೊ ತುಂಬಾ ಜನರಿಗೆ ಆ ಡೈಲಾಗ್ ಇಷ್ಟ ಆಗಿತ್ತು. ಅಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಪೋಸಿಟ್ ಕ್ಯಾರೆಕ್ಟರ್ ಮುನ್ನಾ ಅನ್ನುವಂಥದ್ದು ಹೇಗೆ ಜನರಿಗೆ ಇಷ್ಟ ಆಗುತ್ತೆ, ಎಲ್ಲರೂ ನಮ್ಮ ಮನೆಯಲ್ಲೂ ಈ ತರ ಇರಬೇಕು ಅಂತ ಇರುತ್ತೆ. ಪ್ಲಸ್ ಅದ್ರಲ್ಲಿ ಅಣ್ಣ ಮತ್ತೆ ತಮ್ಮಂದಿರ, ಅಣ್ಣ ತಮ್ಮ ಈ ಒಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡಿದ್ವಿ. ನಾಟಕದಲ್ಲಿ ಲವರ್ಸ್ ಕೆಮಿಸ್ಟ್ರಿ ಇರುತ್ತೆ, ಇದ್ರಲ್ಲಿ ಅಣ್ಣ ತಮ್ಮನ ಕೆಮಿಸ್ಟ್ರಿ ಬಿಲ್ಡ್ ಮಾಡಿದ್ವಿ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಕ್ಯಾರೆಕ್ಟರ್ ಅದೇ ತಮ್ಮನಿಂದ ನಾನು ಸತ್ತೋಗ್ತೀನಿ. ಸೊ ಆ ತರ ಕ್ಯಾರೆಕ್ಟರ್ ತುಂಬಾ ಅಂದ್ರೆ ತುಂಬಾ ತುಂಬಾ ನನ್ಗೆ ಇಷ್ಟವಾದಂತ ಕ್ಯಾರೆಕ್ಟರ್. ಅದು ಡೀಪ್ ಆಗಿ ನಾ ಕ್ಯಾರೆಕ್ಟರ್ ಹೋಗಿದೆ. ಸೊ ಅದರಿಂದ ಒಂದು ಏನಾಯ್ತಂದ್ರೆ ಅದನ್ನ ನೋಡಿದವರು, ಆ ಕ್ಲೈಮ್ಯಾಕ್ಸ್ ಸೀನ್ ಅನ್ನು ನೋಡಿದವರು ಈ ತರ ಆಗಲ್ಲ ಮಾಡಕ್ಕೆ, ಈ ತರ ಅಂದ್ರೆ ನಾನ್ ಹೇಳ್ತಾ ಇಲ್ಲ, ಈ ತರ ನನ್ಗೆ ಬಂದಿದ್ದು ಈ ತರ ಮಾಡಕ್ ಆಗಲ್ಲ. ಅದ್ರಲ್ಲಿ ಒಬ್ರು ನನ್ಗೆ ಆಗ್ದಿರೋಂಥವ್ರು ಇದೇ ಡ್ರಾಮಾ ಫೀಲ್ಡರ್ ಇರುವಂತ, ನನ್ನ ಹೆಸರೆಲ್ಲ ಹೇಳಲ್ಲ, ಅವರು ಪಾಪ ಒಳ್ಳೆಯವರು, ಅವ್ರಿಗೂ ಲೈಕ್ ಕಲಾವಿದ್ರೆ ಏನೋ ಒಂದು ಕಡೆ ಏನೋ ನನ್ ಬಗ್ಗೆ ಏನೋ ಬೇಡದೆ ಆಗಿರ್ಬಹುದು. ಸೊ ಒಂದ್ ಸ್ವಲ್ಪ ಕೆಟ್ಟದಾಗಿ ಸ್ವಲ್ಪ ಸ್ಪ್ರೆಡ್ ಆಯ್ತು. ನಾನು ಡ್ರಗ್ಸ್ ತಗೋತೀನಿ, ಆ ಸೀನ್ ಮಾಡ್ಬೇಕಾದ್ರೆ ಡ್ರಗ್ಸ್ ತಗೊಂಡಿಲ್ಲ ಅಂದ್ರೆ ಆ ಸೀನ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಅಲ್ಲ, ಮುಂಬೈಯಲ್ಲಿ ಹೋಗಿ ಎಲ್ಲ ನಮ್ಮ ಪ್ರಾಂತ್ಯದವ್ರ ಹತ್ರ ಎಲ್ಲ ಹೇಳಿದ್ರು, ಫೋಟೋ ಎಲ್ಲ ತೋರಿಸಿ ಡ್ರಗ್ಸ್ ಎಲ್ಲ ತಗೋತಾನೆ. ಸೊ ಕ್ಲೈಮ್ಯಾಕ್ಸ್ ಸೀನ್ ಆಗ್ಬೇಕಾದ್ರೆ ಹುಡುಗಿಯರ ಮೇಕಪ್ ರೂಮ್ ಹೋಗ್ಬಿಟ್ಟು ಬಾಯಿಗೆ ಡ್ರಗ್ಸ್ ಹಾಕೋತಾನೆ, ಇಂಜೆಕ್ಟ್ ಮಾಡ್ಕೋತಾನೆ. ಸೊ ಆ ತರ ಎಲ್ಲ ಹೇಳಿದ್ರು. ಸೊ ಅದ್ ನನ್ಗೆ ಗೊತ್ತಾಗಿದೆ, ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ. ಸೊ ಅದಿಲ್ದೆ ಮಾಡಕ್ ಅದು ನನ್ನ ತಂಡದವ್ರ ಹತ್ರ ಹೇಳಿದ್ರು. ಬಟ್ ಬೇರೆ ತಂಡ ಇದ್ದಿದ್ರೆ, ಬೇರೆಯವ್ರು ಇದ್ದಿದ್ರೆ ಹೇಗಿರ್ತಾ ಇದ್ರು ಗೊತ್ತಿಲ್ಲ. ಬಟ್ ನನ್ನ ಮಧು ಅಣ್ಣ ನಾನು ಬಿಟ್ಕೊಟ್ಟಿಲ್ಲ. ಅವರು ನನ್ಗೆ ಲೈಫಲ್ಲಿ ಫಸ್ಟ್ ಟೈಮ್ ಆತರ ಒಬ್ಬ ವ್ಯಕ್ತಿ ನನ್ನ ಪರವಾಗಿ ನಿಂತಿರೋದು. ಬಿಕಾಸ್ ನಾನು ಆತರ ನೋಡಿಲ್ಲ ಲೈಫಲ್ಲಿ. ತುಂಬಾ ಜಗಳ ಗಿಗ್ಲ ಇದೇ
ರೌಡಿ ಶೀಟರ್ ಆಗಿದ್ದೆ, ಬೇರೆ ಬೇರೆ ರೀತಿಯ ಕಾರಣಗಳು ಎಲ್ಲರನ್ನು ಕಳ್ಕೊಳ್ತಾ ಇದ್ದೆ. ಬಟ್ ಮಧು ಬಂಗೇರ ಕಲ್ಲಡ್ಕ ಅನ್ನುವಂತ ವ್ಯಕ್ತಿ ನನ್ನ ಪರವಾಗಿ ನಿಂತು ಎಲ್ಲರ ಹತ್ರ, ನನ್ಗೆ ಗೊತ್ತೇ ಇಲ್ಲ ಇದೆಲ್ಲ ವಿಚಾರ ಏನೇನಾಗಿತ್ತು ಅಂತ, ಯಾರು ಹೇಳಿದಾರೆ ಅವ್ರ ಹತ್ರ, ಯಾರ್ಯಾರ ಹತ್ರ ಹೇಳಿದಾರೆ ಅವ್ರ ಹತ್ರ ಫೋನ್ ಮಾಡಿ ಪ್ರತಿಯೊಬ್ಬರಿಗೆ ಈ ತರ ವಿಚಾರ ಆ ತರ ವ್ಯಕ್ತಿ ಅಲ್ಲ ಅವನು ಅಂತ ಹೇಳಿದ್ರು. ಆಮೇಲೆ ನನ್ಗೆ ವಿಚಾರ ಗೊತ್ತಾದಾಗ ನಾನು ಸ್ವಲ್ಪ ಕುಗ್ಗೋದೆ. ಈಗ ನಾನು ಏನ್ ಆಕ್ಟಿಂಗ್ ಮಾಡಿದ್ರು ಕೂಡ ಜನರು ಇದೇ ರೀತಿ ತಗೋತಾರ, ಅವ್ನು ಡ್ರಗ್ಸ್ ತಗೋತಾ ಇರ್ಬೋದು. ಬಿಕಾಸ್ ಒಂದು ನೆಗೆಟಿವ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ, ಪಾಸಿಟಿವಿಟಿ ತುಂಬಾ ಸ್ಲೋ ಆಗಿರ್ಬೋದು, ಬಟ್ ನೆಗೆಟಿವ್ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಜನರು ನೋಡಿದ್ರು ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ನು ಡ್ರಗ್ ತಗೊಂಡು ಆಕ್ಟಿಂಗ್ ಮಾಡೋದು ಅಥವಾ ಡ್ರಗ್ ತಗೊಂಡು ಆಕ್ಟಿಂಗ್ ಮಾಡ್ತಾನೆ ನೋಡ್ಕೊಂಡು ಬರೋಣ, ಆ ತರ ಎಲ್ಲ ಬರ್ತಾ ಇತ್ತು. ಸೊ ನಾನು ಸ್ವಲ್ಪ ಕುಗ್ಗೋದು. ಆಗ ನಂಗೆ ಮಧ್ವನೇ ಹೇಳಿದ್ರು, ಓಪನ್ ಆಗಿ ಎಲ್ಲೋ ಒಂದು ವೇದಿಕೆಯಲ್ಲೋ ಅದು ನನ್ನ ಪರ್ಸನಲ್ ಹೇಳಿದ್ರು, ನೋಡು ಆಗ ನೋಡು ವಿಶ್ವ, ಈಗ ಡ್ರಗ್ಸ್ ತಗೊಂಡು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬೇಕಾರೆ ನೀನ್ ಕುಗ್ಗುತ್ತೆ ಅಂತ ಅದರ ಅರ್ಥ ನೀನು ಖುಷಿ ಆಗ್ಬೇಕು, ನಿಂಗೆ ತುಂಬಾ ಖುಷಿ ಆಗ್ಬೇಕು. ಬಿಕಾಸ್ ಆ ತರ ಆಕ್ಟಿಂಗ್ ಮಾಡ್ಬೇಕಾದ್ರೆ ಡ್ರಗ್ಸ್ ತಗೊಂಡವ್ರಿಗೆ ಮಾತ್ರ ಸಾಧ್ಯ ಅಂತ ಅವರೇ ಹೇಳ್ತಿದ್ದಾರೆ. ಅಂದ್ರೆ ನೀನ್ ತಗೊಂಡ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದ್ ನಿನ್ ತಾಕತ್ತು. ಬಿಕಾಸ್ ಇನ್ನೊಬ್ರು ಯಾರು ಮಾಡ್ಬೇಕಾದ್ರೆ ಡ್ರಗ್ಸ್ ತಗೊಂಡೇ ಮಾಡ್ಬೇಕು, ಆ ತರದಿದೆ. ಸೊ ಅದೊಂಥರ ಪಾಸಿಟಿವಿಟಿ ನಾನು ತುಂಬಾ ತುಂಬಿದ್ರು. ಅದಾದ್ಮೇಲೆ ಕಾಮಿಡಿ ಕೆಲೆಡಿಗೆ ನಾನು ಹೋಗಿದ್ದು. ತುಳಿಯೋರ್ ತುಡರ್ ತಂಡಕ್ಕೆ ಬಂದ ನಂತರ ನಾನು ಕಾಮಿಡಿ ಕೆಲೆಡ್ ಹೋಗುವಂತಹ ವೇ ಕ್ರಿಯೇಟ್ ಆಯ್ತು. ಇಲ್ದಿದ್ರೆ ನಾನು ಹೋಗಕ್ ಸಾಧ್ಯನೇ ಇರಲಿಲ್ಲ. ಬಿಕಾಸ್ ಮಂಗಳೂರು, ಮೂಡುಬಿದಿರೆ ಇದೊಂದು ಅಂದ್ರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಮಂಗಳೂರು ಬಂದ ಮೇಲೆ ಇಲ್ಲಿ ಓಡಾಟ ಆದ್ಮೇಲೆ ನಾನು ಕಾಮಿಡಿ ಕೆಲೆಡ್ ಹೋಗ್ಬೇಕು ಅನ್ನೋಂತಹ ವೇ ಕ್ರಿಯೇಟ್ ಆಯ್ತು. ಯುವ ಅವರೇ, ತೆರೆ ಮೇಲೆ ಮಾತ್ರನ ನೀವು ರೌಡಿ ಅಥವಾ ನಿಜ ಜೀವನದಲ್ಲೂ ನೀವು ರೌಡಿ ಆಗಿದ್ದೀರಾ? ರೌಡಿ ಅಂತ ಹೇಳಲ್ಲ, ಬಟ್ ರೌಡಿ ಶೀಟರ್ ಆಗಿದ್ದೆ ನಾನು. ಒಂದು ಲೈಕ್ 6 years ಬ್ಯಾಕ್ ತನಕ ರೌಡಿ ಶೀಟ್ ಎ ಲಿಸ್ಟ್ ಅಲ್ಲಿ ಸಮಥಿಂಗ್ ಇತ್ತು, ಹೆಸರಿತ್ತು. ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ, ನಾನು ಸಾಚ ಆತರ ಏನು ಹೇಳಲ್ಲ, ತಪ್ಪು ಮಾಡಿದೀನಿ. ಕೋಪ ಜಾಸ್ತಿ ನನಗೆ, ಈ ಕಂಟ್ರೋಲ್ ಆಗಿದೆ. ಚಿಕ್ಕ ವಿಷಯಕ್ಕೂ ಕೋಪ ಆಗ್ತಿತ್ತು. ಯಾರೊಬ್ಬ ಫ್ರೆಂಡ್ ಬಂದು ಹೇಳ್ತಾನೆ ಈ ತರ ಆಯ್ತು ಅಂತ, ಎದ್ದು ಹೋಗೋದೆ, ಜಗಳ ಮಾಡೋದು. ನನ್ನ ವಿಚಾರದಾಗ ನಾನು ಜಗಳ ಮಾಡಿದ್ದು ಕಡಿಮೆ. ಒಂದು ಸಂಘಟನೆಯಲ್ಲಿದ್ದೆ ನಾನು, ಹಿಂದುತ್ವದ ಪರವಾಗಿ ಇದು ಮಾಡ್ತಿದ್ದೆ, ಬೇರೆ ಬೇರೆ ರೀತಿ ಕೇಸ್ ಮಾಡ್ಕೊಂಡಿದ್ದೆ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಈಗಲೂ ದೇಶದ ಪರ, ನಾನು ಧರ್ಮದ ಪರ ನಾನು ಯಾವಾಗ್ಲೂ ನನ್ನ ಒಲವಿದ್ದೇ ಇರುತ್ತೆ. ನಾನೊಬ್ಬ ಹಿಂದೂ ಅಂತ ಹೆಮ್ಮೆಲೆ ಹೇಳ್ತೀನಿ, ಅದು ಬೇರೆ ವಿಚಾರ. ಬಟ್ ಆವಾಗ ತಿಳುವಳಿಕೆ ಸ್ವಲ್ಪ ಕಡಿಮೆ ಇತ್ತು. ಕೆಲವೊಂದು ವಿಚಾರಗಳಲ್ಲಿ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ರೆ ಆ ತರ ಆಗ್ತಿರ್ಲಿಲ್ವೋ ಏನೋ ಅಂತ ಅನ್ಸುತ್ತೆ. ಬಟ್ ಏನೋ ಗೊತ್ತಿಲ್ಲ, ದೈವಚನೇನೋ ಗೊತ್ತಿಲ್ಲ. ಕಾಮಿಡಿ ಕೆಲೆಡ್ ಹೋಗ್ಬೇಕಾದ್ರೆ ಯಾವ್ದೇ ರೀತಿ ಕ್ರಿಮಿನಲ್ ರೆಕಾರ್ಡ್ ಇರಬಾರ್ದು, ಕ್ರಿಮಿನಲ್ ಕೇಸಸ್ ಇರಬಾರ್ದು. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಾನು ಕಾಮಿಡಿ ಕೆಲೆಡಿ ಅಲ್ಲ, ಮಂಗಳೂರು ಬರ್ತೀನಿ ಅಂತಾನೆ ಗೊತ್ತಿರಲಿಲ್ಲ ನನಗೆ ಆಕ್ಚುಲಿ. ಸೊ 2016-2015 ನಂತರ ನಾ ಕೇಸಸ್ ಎಲ್ಲ ಯಾಕೆ ಗೊತ್ತಿಲ್ಲ, ಸ್ವಲ್ಪ ದೂರ ಅದೆ, ಎಲ್ಲರಿಂದ ದೂರ ಅದೆ, ಕೇಸಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದೆ. ಆ ಟೈಮ್ ಲೈಫ್ ಮಾತ್ರ ತುಂಬಾ ಹಾಳಿತ್ತು. ನಾನು CC ಕ್ಯಾಮರಾ ಬಿಸ್ನೆಸ್ ಮಾಡ್ತೀನಿ, ಅದ್ ನಿಂತೋಯ್ತು. ಮನೆಯಲ್ಲಿ ಮಾತಾಡ್ತಿರ್ಲಿಲ್ಲ. ಬಿಕಾಸ್ ಅಪ್ಪನ್ಗೆ ಆಸೆ ನಾನೊಬ್ಬ MBA ಮಾಡಬೇಕು, ಅಥವಾ ಬೇರೆ ಬೇರೆ ರೀತಿ ಆಸೆ ಇತ್ತು ನಾನು ಜಾಬ್ ಮಾಡಬೇಕು. ಬಿಕಾಸ್ ಈಸ್ ಆಲ್ಸೋ ನಾನು ಆರ್ಟಿಸ್ಟ್, ಅಂಡ್ ಅವ್ರು ನೋಡಿದ್ದಾರೆ ಕಲಾವಿದನ ಫೀಲ್ಡ್ ಹೇಗಿರುತ್ತೆ, ಹೇಗಾಗುತ್ತೆ ಅಂತ ನೋಡಿದ್ದಾರೆ. ಸೊ ಇಷ್ಟ ಇರಲಿಲ್ಲ. ಸೊ ಅಪ್ಪ ಅಮ್ಮ ಮಾತು ಬಿಟ್ಟಿದ್ದಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಮೇಲೆ ತುಂಬಾ, ಅಂದ್ರೆ ಒಂದು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅನ್ನೋ ತುಂಬಾ ಆಸೆ ಇತ್ತು ಅವ್ರಿಗೆ. ಸೊ ಆ ದಾರಿಯಲ್ಲಿ ನಾನು ನಡೀತಾ ಇರ್ಲಿಲ್ಲ, ಕರೆಕ್ಟಾಗಿ ನಡೀತಾ. ಬಿಕಾಸ್ ಈಗ ಕಾಮಿಡಿ ಕೆಲೆಡಲ್ಲಿ ಬಂದ್ಮೇಲೆ ನಂಗೊಂದು ಲೈಫ್, ಬಟ್ ಆವಾಗಿನ ಲೈಫ್ ತುಂಬಾ ಕತ್ಲೆ ಕೋಣೆಯಲ್ಲೇ ಕಳೆದಿದ್ದೀನಿ ನಾನು. ತುಂಬಾ ರಾತ್ರಿಗಳನ್ನ, ತುಂಬಾ ದಿನಗಳನ್ನ ಕತ್ಲೆ ಕೋಣೆಯಲ್ಲೇ ಕಳೆದಿದ್ದೀನಿ. ಮನೆಯವರಿಂದ ದೂರ ಆಗಿ, ಫ್ರೆಂಡ್ಸ್ ಇಂದ ದೂರ ಆಗಿ, ಒಂದ್ 3-4 ವರ್ಷ ಆತರ ಇದ್ದೆ. ಬಟ್ ಆ ತರ ಇದ್ರೂ ಕೂಡ ನನ್ ಕೇಸಿಂದ ದೂರ ಇದೆ ಸ್ವಲ್ಪ. ಸೊ ಅದು ಬೆನಿಫಿಟ್ ಆಯ್ತು ನನ್ಗೆ. ಅಂಡ್ ಆ 4 ವರ್ಷ ಜರ್ನಿಯಲ್ಲಿ, 4 ವರ್ಷ ಪ್ರಾಮಿನೆಂಟ್ ಜರ್ನಿಯಲ್ಲಿ ತುಂಬಾ ಹೊಡೆತ ಬಿದ್ದಿದೆ. ಲೈಕ್ ಬೇರೆ ಬೇರೆ ರೀತಿಯಲ್ಲಿ ಹೊಡೆತ ಬಿದ್ದಿದೆ, ಕಾನ್ಫಿಡೆನ್ಸ್ ಲೆವೆಲ್ಗೆ ಹೊಡೆತ ಬಿದ್ದಿದೆ. ಆ ಒಂದು ಕತ್ಲೆಯಲ್ಲಿ ಕಳೆಯುವಂತ ಟೈಮ್ ನಾನ್ ಬೆಳಗ್ಗೆ, ಅಂದ್ರೆ ನಾನು ಏನೋ ಆಗ್ತಿದ್ದೆ, ಸತ್ತೋಗ್ತಿದ್ನ, ಏನಾಗ್ತಿದ್ದೆ ಗೊತ್ತಿಲ್ಲ. ಬಿಕಾಸ್ ಆ ಟೈಮಲ್ಲಿ ಆ ತರ ಇತ್ತು. ಮನೆಯಿಂದ ದೂರ ಇದ್ದೀನಿ, ಫ್ರೆಂಡ್ಸ್ ಇಂದ ದೂರ ಇದ್ದೀನಿ, ಕೆಲಸ ಮಾಡಕ್ ಆಗ್ತಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಊಟನೂ ಮಾಡ್ತಿರ್ಲಿಲ್ಲ. ಲೈಕ್ ಎವ್ರಿಥಿಂಗ್ ಐ ವಾಸ್ ಝೀರೋ. ಐ ವಾಸ್ ಲೈಕ್ ಓಕೆ, ನನ್ನ ಲೈಫಲ್ಲಿ ಏನು ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಚೇಂಜ್ ಆಗ್ತಾ ಹೋಯ್ತು. ಅದೇನು ಹೇಳ್ತಾರಲ್ಲ, ಒಂದು ಒಳ್ಳೇದಾಗ್ಬೇಕಾದ್ರೆ ಒಂದು ಫೇಸ್ ಪಾಸ್ ಆಗ್ಬೇಕು, ಆ ಫೇಸ್ ನೋವು ಕೊಡುತ್ತೆ. ಚೇಂಜ್ ಓವರ್ ಆಗ್ಬೇಕಾದ್ರೆ ಸಡನ್ ಶಾರ್ಪ್ ಟರ್ನ್ ಆಗ್ಬೇಕಾದ್ರೆ ಬೈಕನ್ನು ಸ್ಲೋ ಮಾಡಿಬಿಟ್ಟೆ ಟರ್ನ್ ಮಾಡಬೇಕು, ಫಾಸ್ಟ್ ಅಲ್ಲಿ ಟರ್ನ್ ಆಗಲ್ಲ. ಸೊ ಲೈಫ್ ಸ್ಲೋ ಡೌನ್ ಆಗಿ ಅಲ್ಲಿಂದ ಟರ್ನ್ ತಗೊಳ್ತು. ಸೊ ಆಗೋದ್ರಲ್ಲಿ ಒಳ್ಳೇದಕ್ಕೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಕತ್ತಲೆ ಕೋಣೆಯಲ್ಲಿದ್ದವರು ಸಾಕಷ್ಟು ಲೈಟ್ಸ್ ಅಂಡ್ ಕ್ಯಾಮರಾನ ಫೇಸ್ ಮಾಡ್ತೀರಾ, ಆದ್ರೆ ಡಿಪ್ರೆಷನ್ ಅನ್ನುವಂತ ವರ್ಡ್ ನಿಮ್ಮ ಜೀವನದಲ್ಲಿ ಬಂದಿತ್ತು. ಯಾವ ಕಾರಣಕ್ಕೆ ನೀವು ಡಿಪ್ರೆಷನ್ಗೆ ಹೋದ್ರಿ, ಅದರಿಂದ ಹೇಗೆ ಹೊರಗೆ ಬಂದ್ರಿ, ಮತ್ತೆ ಅಲ್ಲಿ ಅನುಭವಿಸಿದಂತಹ ಕೆಲವು ದಿನಗಳನ್ನ ನೆನಪಿಸ್ಕೊಳ್ಬೋದು? ತುಂಬಾ
ಕರಾಳವಾಗಿತ್ತು ಆ ಡಿಪ್ರೆಷನ್ ಟೈಮ್ ಎಲ್ಲ. ಬಿಕಾಸ್ ಡಿಪ್ರೆಷನ್ ಅನ್ನುವಂಥ ವರ್ಡ್ ಅದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಬಿಕಾಸ್ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಈಗ ನೋವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಈ ತರ ನೋವಾಗುತ್ತೆ ಆ ತರ ಆಗೋದು. ಡಿಪ್ರೆಷನ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಡಿಪ್ರೆಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಲೈಕ್ ಯಾರಿಗ ಅದು ಆಗಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಸಿಂಪಲ್, ನೀವು ಆ ತರ ಮಾಡಬೇಡಿ, ಈ ತರ ಮಾಡಿ, ಸಜೆಷನ್ ಸಿಂಪಲ್. ಬಟ್ ಆ ಫೇಸ್ ಅಲ್ಲಿ ಬೇರೆ ಬೇರೆ ಟೈಪ್ ಡಿಪ್ರೆಷನ್ಸ್ ಇರುತ್ತೆ, ಬೇರೆ ಬೇರೆ ಟೈಪ್ ಡಿಪ್ರೆಷನ್ಸ್ ಇರುತ್ತೆ. ಸೊ ಆ ಫೇಸ್ ಅಲ್ಲಿ ಆ ಮನುಷ್ಯ ಯಾರು ಪಾಸ್ ಆಗ್ತಿರ್ತಾನೆ ಅಂತವನಿಗೆ ಕರೆಕ್ಟ್ ಆಗಿರುವಂತಹ ಏನಾದ್ರೂ ಒಂದು ವೈದ್ಯಕೀಯ ನೆರವು ಸಿಕ್ಕಿದ್ರೆ, ಕರೆಕ್ಟ್ ಆಗಿರುವಂತ ವೈದ್ಯಕೀಯ ನೆರವು ಸಿಕ್ಕಿದ್ರೆ ಅದು ಹೊರಗೆ ಬರಕ್ ಸಾಧ್ಯ ಇದೆ. ನನ್ಗೆ ಆತರ ಅದು ಏನೂ ಸಿಕ್ಕಿಲ್ಲ. ನನ್ಗೆ ಆ ದೇವ್ರೆ ಭಗವಂತನ ಅದರಿಂದ ಹೊರಗೆ ತಂದಿದ್ದು. ನಾನು ಹೇಗಿದ್ದೆ ಅಂದ್ರೆ ಊಟ ಮಾಡ್ತಿರ್ಲಿಲ್ಲ, ಊಟ ತಿಂಡಿಗೆ ಏನೂ ಮಾಡ್ತಿರ್ಲಿಲ್ಲ. ಹೋಲ್ ಡೇ ಇಡೀ ದಿನ ಊಟ ಮಾಡದೆ ಮಲಗ್ತಾ ಇದ್ದೆ, ಬರೀ ಮಲ್ಗೋದು, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಒಂಥರ ಏನು ಬೇಡ, ಅಮ್ಮನೂ ಬೇಕು ಅಪ್ಪನೂ ಬೇಕು, ಮಾತಾಡಕ್ಕಾಗಲ್ಲ. ಇದ್ದ ಹುಡುಗಿನೂ ಬಿಟ್ಟು ಹೋದ್ಲು ಆ ಟೈಮಲ್ಲಿ, ಏನು ಇಲ್ಲ ಆತರ, ಬಿಕಾಸ್ ಆತರ ಇರ್ಬೋದು, ಬಿಟ್ಟೋದ್ರು. ಫ್ರೆಂಡ್ಸ್ ಇದ್ರು, ಕೆಲವರು ತುಂಬಾ ಫ್ರೆಂಡ್ಸ್, ನಾನು ಅವರಿಂದ ದೂರ ಆಗ್ತಿದ್ದೆ. ಬಿಕಾಸ್ ಯಾರು ಬೇಡ ಅಂತ ದೂರ ಆಗ್ತಿದ್ದೆ, ಅವ್ರಿಗೂ ಬೇಜಾರಾಗ್ತಿತ್ತು. ಅಂಡ್ ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ, ನನ್ನಿಂದ ಎಲ್ರಿಗೂ ಮೈನಸ್ ಆಗ್ತಿದೆ. ನಾನು ಎಲ್ಲಿ ಕಾಲಿಡ್ತೀನಿ ಅಲ್ಲೆಲ್ಲ ಮೈನಸ್ ಆಗ್ತಿತ್ತು. ಎಲ್ಲ ಕಡೆ ಎಲ್ಲೆಲ್ಲಿ ನಾನು ಏನ್ ಕೆಲಸ ಮಾಡ್ಬೇಕಂತ ಕಾಲಿಡ್ತೀನಿ, ದೂರದಿಂದ ಬಂಗಾರ ತರ ಕಾಣುತ್ತೆ, ಓಕೆ ಇಲ್ಲಿ ಏನೋ ಇದೆ ಅಂತ. ಅಲ್ಲಿ ಹೋದ ತಕ್ಷಣ ಕಂಪ್ಲೀಟ್ ಆಗಿ ಇದಾಗೋದು. ನಾನು ಎಷ್ಟು ಡಿಪ್ರೆಷನ್ ಆದೆ ಅಂದ್ರೆ ಹೇಳಿದ್ರೆ, ನಾನು ಉಸಿರಾಡೋದೇ ತಪ್ಪ, ನಾನು ಬದುಕಿರೋದೇ ತಪ್ಪ. 4 ವರ್ಷ ನಾನು ಸೊಸೈಟಿಗೆ ತುಂಬಾ ಪ್ರಯತ್ನ ಪಟ್ಟಿದ್ದೆ, ತುಂಬಾ ಪ್ರಯತ್ನ ಪಟ್ಟಿದ್ದೆ. ಮನೇಲಿ ಇದೆಲ್ಲ ಗೊತ್ತಿಲ್ಲ, ತುಂಬಾ ಪ್ರಯತ್ನ ಪಟ್ಟಿದ್ದೆ. ಬಟ್ ಅದರಿಂದ ಹೊರಗೆ ನಾನಾಗಿ ಬರ್ಲಿಲ್ಲ. ನಾನಾಗಿ ಅದರಿಂದ ಹೊರಗೆ ನಾನು ತುಂಬಾ ಒಂಥರ ಏನ್ ಹೇಳ್ಬೇಕಂದ್ರೆ ಸಡನ್ ಆಗಿ ಅದರಿಂದ ಹೊರಗೆ ಬರಕ್ ಆಗಲ್ಲ. ಲೈಫ್ ಚೇಂಜ್ ಆಯ್ತು. ಬಟ್ ಅವತ್ತು ಪಟ್ಟಿದ್ದ ಡಿಪ್ರೆಷನ್ ತುಂಬಾ ದಿನದವರೆಗೆ ಇತ್ತು. ಅದು ಲೈಕ್ ಕೆಲವೊಂದ್ಸತಿ ಬ್ಲ್ಯಾಕ್ಔಟ್ ಆಗೋದು, ಹೊಸಬ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವನ್ ಕಾಮಿಡಿ ಕೇಳಿ ಹೋದಾಗ್ಲೂ ಅದು ಇತ್ತು. ಸಡನ್ ಆಗಿ ನಂಗೆ ಯಾರ ಹತ್ರ ಹೊಸಬ್ರ ಹತ್ರ ಮಾತಾಡಕ್ ಆಗ್ತಿಲ್ಲ ಕಾನ್ಫಿಡೆಂಟ್ ಆಗಿ. ತುಂಬಾ ಕಾನ್ಫಿಡೆನ್ಸ್ ಆಗಿದೆ ನಾನು. ರೌಡಿ ಶೀಟರ್ ಆಗಿರುತ್ತೆ, ತುಂಬಾ ಓಪನ್ ಆಗಿ ಮಾತಾಡ್ತಿದ್ದೆ, ಡ್ರಾಮಾ ಮಾಡ್ತಿದ್ದಂಥವ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಹೊಸಬ್ರ ಹತ್ರ ಮಾತಾಡಕ್ ಸಾಧ್ಯನೇ ಇರುತ್ತೆ. ನನಗೆ ನನ್ನ ಫ್ರೆಂಡ್ಸ್ ಹತ್ರನೇ ಮಾತಾಡಕ್ ಆಗ್ತಿರ್ಲಿಲ್ಲ, ಹೊಸಬ್ರ ಹತ್ರ ಅಂತಲ್ಲ, ಫ್ರೆಂಡ್ಸ್ ಹತ್ರನೇ ಓಪನ್ ಆಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ನನ್ ಬಗ್ಗೆ ನನ್ ಕೀಳರ್ಮೆ, ನಾನ್ ಪ್ರತಿಯೊಂದು ಏನ್ ಮಾತಾಡಿದ್ರು, ಈಗ ಡ್ರಾಮಾ ಮಾಡ್ಬೇಕಾದ್ರೆ ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಸ್ಕಿಟ್ ಮಾಡ್ಬೇಕಾದ್ರೆ ಕಾಮಿಡಿ ಕಿಲಾಡಿಯಲ್ಲೂ ಕೂಡ 9 ವಾರ ಆತರ ಇತ್ತು ನನಗೆ. ಸ್ಕಿಟ್ ಮಾಡ್ಬೇಕಾದ್ರೆ ಸಡನ್ ಆಗಿ ನಾನು ಯೋಚನೆ ಮಾಡೋದು, ನನ್ನ ಒಳಗೆ ಇನ್ನೊಬ್ಬ ಮಾತಾಡೋದು. ಸೊ ಇದೆಲ್ಲ ಹೇಳ್ಬೇಕಾದ್ರೆ ಒಂಥರ ಸೈಕಿಕ್ ಅನ್ಸೋದು. ಬಟ್ ನಾನು ಫೇಸ್ ಮಾಡಿದ್ದು ನನ್ನೊಳಗೊಬ್ಬ ಇನ್ನೊಬ್ಬ ಹೇಳೋದು, ನಿಂಗೆ ಸ್ಕಿಟ್ ಮಾಡ್ತಾ ಇದ್ದೀನಿ, ನೀನ್ ಡೈಲಾಗ್ ಮರ್ತೋಗ್ತೀಯಾ, ನಿಂಗೆ ಆಗಲ್ಲ, ನಿನಗೆ ಮರ್ಯಾದೆ ತೆಗಿತ್ಯಾ, ನಿನ್ನ ಅಪ್ಪ ಅಮ್ಮನ ಮರ್ಯಾದೆ ತೆಗಿತ್ಯಾ, ಈ ತರ ಮನಸ್ಸೊಳಗೆ ಇನ್ನೊಬ್ಬ ಕಿರ್ಚಾಡ್ತಿದ್ದೆ. ನಾನು ಹೇಗೆ ಡೈಲಾಗ್ ಹೇಳಿ, ಈ ತರ ಆಗ್ತಾ ಇದ್ದು. ತುಂಬಾ ಫೈಟ್ ಮಾಡಿದ್ದೀನಿ ನಾನು, ತುಂಬಾ ಫೈಟ್ ಮಾಡಿದೀನಿ. ಮೆಡಿಟೇಷನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದೆ ಎಲ್ರನ್ನು. ತುಂಬಾ ಅಂದ್ರೆ ಕಾಮಿಡಿ ಕೇಳಿ ಹೋದ್ಮೇಲೆ ಅದು ಹೇಗಾಗಿತ್ತಂದ್ರೆ, ಅವತ್ತಿನ ನಾನು ಒಂದ್ಸಲ ಡೇಂಜರ್ ಝೋನ್ಗೆಲ್ಲ ಬಿದ್ದೆ. ನಾನು ಹೋಗ್ಬೇಕಾದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಜನ ಕಾಲ್ ಎಲ್ಲ ಮಾಡಿದ್ದಾರೆ. ಬಟ್ ಆಗದಿರೋರು ತುಂಬಾ ಜನ ಇದ್ರು. ಸೊ ನಾನು ಡೇಂಜರ್ ಝೋನ್ ಅಲ್ಲಿ ಬಿದ್ದ ತಕ್ಷಣ ಮನೆಗೆ ಬಂದು ಹೇಳಿದ್ರು, ಅವ್ನು ವಾಪಸ್ ಬರ್ತಾನೆ, ಅವ್ನಿಗೆ ಆಗಲ್ಲ, ಅದೆಲ್ಲ ಕಾಮಿಡಿ ಎಲ್ಲ ಅವ್ನು ಸೂಟ್ ಆಗಲ್ಲ ಅಂತ. ಸೀರಿಯಸ್, ನನ್ ಕಾಮಿಡಿ ಅಷ್ಟೊಂದು ನಾನು ಸೂಟ್ ಆಗಲ್ಲ. ನಾನು ಕರ್ಕೊಂಡಿದ್ದೆ ಸೈಕೋ ಕ್ಯಾರೆಕ್ಟರ್ಗೆ, ಅಲ್ಲಿ ಬಂದು ಹೋಗ್ಬಿಟ್ಟು ಸೈಕೋ ವಿಶ್ವ ಅಂತಾನೆ ಆಗಿದ್ದು. ಬಟ್ ಆತರ ಮಾತಾಡೋರು ತುಂಬಾ ಇದ್ರು. ಮನೇಲಿ ನೋವಾಗ್ತಿತ್ತು. ಅಮ್ಮ ಅಪ್ಪ ಪಟ್ಟಷ್ಟು ಕಷ್ಟ ಅವರು ಎಲ್ಲೆಲ್ಲಿ ಹರಕೆ ಹೊತ್ತಿದ್ದಾರೆ ಅಂತ ಹೇಳಿದ್ರೆ, 9 ವಾರ ನಾನಾಗಿರ್ಲಿಲ್ಲ ಅಲ್ಲಿ. ತುಂಬಾ ಯಾವ ಜಡ್ಜಿಗೂ ನನ್ನ ಹೆಸರು ಗೊತ್ತಿಲ್ಲ. 14 ಜನ ಕಂಟೆಸ್ಟೆಂಟ್ಸ್ ಹೆಸರು ಗೊತ್ತು, ನನ್ನ ಹೆಸರು ಗೊತ್ತಿಲ್ಲ. ಸ್ಕಿಟ್ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಯಾರಿಗೂ ಗೊತ್ತೇ ಇಲ್ಲ. ಫಸ್ಟ್ ಅಲ್ಲಿ ಹೆಸರು ಇತ್ತು, ಸಡನ್ ಆಗಿ ಅದು ಅಸಹ್ಯ ಸ್ಟಾರ್ಟ್ ಆಯ್ತು ಆ ಹೆಸರೇ. ಬಿಕಾಸ್ ಫಸ್ಟ್ ನೋಡಿದಾಗ ಕಾಮಿಡಿ ಕಿಲಾಡಿ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆಮೇಲೆ 9 ವಾರನ ಹತ್ರ ಅವನಿಲ್ಲ ಕಾಮಿಡಿ ಕಿಲಾಡಿ ಈ ತರ ಹೇಳ್ತಾ ಇದ್ರು. ಸೊ ತುಂಬಾ ನೋವಾಗ್ತಿತ್ತು. ವಾಪಸ್ ಬರೋಕ್ಕೂ ಅಲ್ಲ, ಅಲ್ಲೇ ಉಳ್ಕೊಳಕ್ಕೂ ಅಲ್ಲ. ಪ್ಲಸ್ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದವನು. ಕನ್ನಡದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ತುಳುವಲ್ಲಿ ಕಾಮಿಡಿ ಮಾಡಿಲ್ಲ, ಕನ್ನಡದಲ್ಲಿ ಕಾಮಿಡಿ ಮಾಡ್ಬೇಕು, ಪಂಚ್ ಮಾಡ್ಬೇಕು, ಟೈಮಿಂಗ್ ನೋಡ್ಬೇಕು. ಇದ್ರ ಒಳಗೆ ನನ್ನೊಳಗೊಬ್ಬ ಕಿರ್ಚಾ ಇದ್ದಾನೆ. ಸೊ ಸ್ವಾಮಿ ತುಂಬಾ ಕಷ್ಟಪಟ್ಟೆ. ಬಟ್ ಅಲ್ಲೇ ಇನ್ನೊಂದು ದೇವ್ರು ಅವಕಾಶ ಕೊಟ್ರು ನಂಗೆ ಒಂದು ಹೇಳ್ತೀನಿ, ಎಷ್ಟೇ ಕಷ್ಟ ಕೊಟ್ಟರು ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು. ಅವಕಾಶ ಪ್ರತಿ ಟೈಮಲ್ಲಿ ಅವಕಾಶ ಇಟ್ಕೊಂಡು ಮೇಲೆ ಬಂದವನು ನಾನು. ಸೊ ಅವತ್ತು ನಂಗೊಂದು ಅವಕಾಶ ಕೊಟ್ಟರು ರಾಕೇಶ್ ಜೊತೆ. ಬಿಕಾಸ್ ರಾಕೇಶ್ ಅಂತ ಕಲಾವಿದ ಅಂದ್ರೆ ಇನ್ನೊಬ್ಬ ಮುಂದಿರುವಂತ ಕಲಾವಿದನ ಎತ್ತಾನೆ ಅವನು, ನಮ್ಮ ರಾಕೇಶ್ ಪೂಜಾರ ಸೀಸನ್ ವಿನ್ನರ್. ಸೊ ಅವನ ಜೊತೆ ಒಂದು ಸ್ಕಿಟ್ ಮಾಡ್ಬೇಕಂತ ಆಸೆ ಇತ್ತು. ದೇವ್ರ ದಯದಿಂದ ಅಲ್ಲಿ ಸತೀಶ್ ಸರ್ ಅಂತ ಡೈರೆಕ್ಟರ್ ಇದ್ದು, ಅವರಿಂದಾಗಿ ನಾನು ರಾಕೇಶ್ ಇಬ್ರೆ ಆ ಸ್ಕಿಟ್ ಅಲ್ಲಿ. ಅದ್ರಲ್ಲೂ ನನ್ನ ಕ್ಯಾರೆಕ್ಟರ್ ಸೈಕೋ ವಿಲನ್ ಕ್ಯಾರೆಕ್ಟರ್. ಸೊ ಈ ವೈದ್ಯ ಬಯಸಿದ್ದಲ್ಲೂ ದೇವ್ರು ಅದರ ಹೇಳ್ತಾರಲ್ಲ, ಅದೇ ರೀತಿ ಆಯ್ತು. ಬಿಕಾಸ್ ನನ್ ಬೇಕಾಗಿದ್ದು ರಾಕೇಶ್ ಜೊತೆ ಸ್ಕಿಟ್ ಮಾಡಿದ್ರೆ ನಾನು ಲಿಫ್ಟ್ ಆಗ್ತೀನಿ ಅಂತ ನನ್ನೊಂದು ಭಾವನೆ ಇತ್ತು. ಓಕೆ, ಇಬ್ರೇ ಇದ್ದಿದ್ದ ಆ ಸ್ಕಿಟ್ ಅಲ್ಲಿ, ಬೇರೆ ಯಾರು ಇಲ್ಲ. ಇಬ್ರು ಇರುವಂತ ಸ್ಕಿಟ್ ತುಂಬಾ ಕಡಿಮೆ ಕಾಮಿಡಿ ಕಿಲಾಡಿಯಲ್ಲಿ.
ಅದು ಸ್ಕಿಟ್ ನನ್ಗೋಸ್ಕರ ಹುಡ್ಕೊಂಡ್ ಬಂದಿದ್ದು. ಪ್ಲಸ್ ಆ ಸ್ಕಿಟ್ ಅಲ್ಲಿ ಕ್ಯಾರೆಕ್ಟರ್ ಕಾಮಿಡಿ ಅಲ್ಲ, ಸೈಕೋ ಕಿಲ್ಲರ್ ಕ್ಯಾರೆಕ್ಟರ್. ಸೊ ನನ್ಗೆ ಫ್ರೀಯಾಗಿ ಆಕ್ಟಿಂಗ್ ಮಾಡಕ್ಕಾಯ್ತು. ತುಂಬಾ ಇದ್ರಲ್ಲಿ ಮಾಡಿದೆ. ಪ್ರತಿಯೊಬ್ಬ ಜಡ್ಜ್ ಪರ್ಸನಲ್ ಆಗಿ ಬಂದು ಮೀಟ್ ಆಗಿ, ಅಲ್ಲಿ PCR ಅಲ್ಲಿ ಇದ್ದವರೆಲ್ಲ ಮೀಟ್ ಆಗಿ, ಓಕೆ ಇಂಥ ವ್ಯಕ್ತಿ ಇದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ದು, ಈ ತರ ವ್ಯಕ್ತಿ. ಅಲ್ಲಿಂದ ಸೈಕೋ ವಿಶ್ವನ್ ಸ್ಟಾರ್ಟ್ ಆಯ್ತು. ಆಮೇಲಿಂದ ಇನ್ನೊಂದು ಜರ್ನಿ ಸ್ಟೋರಿ ಆಯ್ತು ಕಾಮಿಡಿ ಕಿಲ್ಲರ್. ಸೊ ಪ್ರತಿಯೊಂದ್ರಲ್ಲೂ ನೋಡಿದೀನಿ, ಹಾಳು ಏಳು ಬೀಳು ಎಲ್ಲ ನೋಡಿದೀನಿ. ಡಿಪ್ರೆಷನ್ ಎಕ್ಸ್ಪ್ರೆಷನ್ ಆಗಿ ಬದಲಾದ ಕಥೆನ ಮುಂದುವರಿಸೋಣ ಒಂದು ಬ್ರೇಕ್ ನನ್ನ. ಸರ್ ಎಸ್, ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಮಾತುಕತೆಯನ್ನು ಮುಂದುವರಿಸೋಣ. ಸೊ ನಿಮ್ಮ ಲೈಫ್ನ ರಿಯಲ್ ಹೀರೋ ಬಗ್ಗೆ ಮಾತಾಡೋದಾದ್ರೆ ಬಾಲಕೃಷ್ಣ ಶೆಟ್ಟಿ ಇವ್ರ ಬಗ್ಗೆ. ನೀವು ಹೇಳಿದ್ರಿ, ನನ್ನ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ಮಕ್ಕಳಿಗೂ ತನ್ನ ತಂದೆ ಫಸ್ಟ್ ಹೀರೋ ಆಗಿರ್ತಾರೆ. ಹುಟ್ಟಿನಿಂದ ಹೀರೋ ಆಗಿರ್ತಾರೆ. ಬಹುಶಃ ನಾನು ಹುಟ್ಟುವಾಗ ಅವ್ರ ನೋಡೇ ಇರಲ್ಲ. ಅದಾದ್ಮೇಲೆ ನನ್ನ ತಂದೆ ತೀರೋದ್ರು. ಅದಾದ್ಮೇಲೆ ಬಾಲಕೃಷ್ಣ ಶೆಟ್ಟಿ ಅವ್ರು ನನ್ನ ತಾಯಿನ ಮದುವೆ ಆದ್ರು, ವಿಧವಾ ಆದ್ರು. ಸೊ ನಾಟ್ ಓನ್ಲಿ ಫಾರ್ ದ್ಯಾಟ್ ರೀಸನ್, ಈಸ್ ಹೀರೋ ಫಾರ್ ಮೆನಿ ರೀಸನ್ಸ್. ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ಕಾರಣ ಅವರೇ, ನಾನು ಕಲಾವಿದನ ಆಗೋದಕ್ಕೂ ಕಾರಣ ಅವರೇ. ಒಬ್ಬ ನಿಷ್ಕಲ್ಮಶ ವ್ಯಕ್ತಿ ಅಂತ ಹೇಳ್ತೀನಿ. ಒಬ್ಬ ಇಲ್ಲಿವರೆಗೂ ಲೈಫಲ್ಲಿ ಸುಳ್ಳೇ ಹೇಳ್ದಿರೋ ಅಂತವ್ರು. ಬರೀ ನನ್ಗೆ, ನನ್ನ ತಾಯಿಗೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯವ್ರು ಮಾತ್ರ ಅಲ್ಲ, ನಾನು ಎರಡು ಅಮ್ಮನ ಫ್ಯಾಮಿಲಿಯಲ್ಲೂ ಅವ್ರನ್ನ ಕಂಡ್ರೆ ಅಷ್ಟೇ, ಅಂದ್ರೆ ಅವ್ರು ಸತ್ಯ ಹೇಳೋರು, ಸುಳ್ಳು ಅಂತ ಹೇಳಲ್ಲ. ಅಪ್ಪನ ಫ್ಯಾಮಿಲಿಯಲ್ಲೂ ಹಾಗೆ, ಊರಲ್ಲೂ ಹಾಗೆ. ಸೊ ಎಲ್ಲಿ ಹೋದ್ರು ಕೂಡ, ಇವನ್ ಆಳ್ವಾಸಲ್ಲೂ ಮೋಹನ್ ಸರ್ ಕೂಡ, ಮೋಹನ್ ಸರ್, ಚೇರ್ಮನ್ ಸರ್ ಕೂಡ ನಮ್ಮ ತಂದೆ ಅನ್ಕಂಡ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿವರೆಗೂ ₹1 ಆ ಕಡೆ ಮಾಡಿಲ್ಲ ಆಳ್ವಾಸಲ್ಲಿ, ಕೆಲಸ ಮಾಡ್ತಿದ್ರು ಆಳ್ವಾಸಲ್ಲಿ. ಸೊ ಅವ್ರಿಗೂ ತುಂಬಾ ನಂಬಿಕೆ. ಬಾಲನೇ ಹೇಳಿದ್ರ ಮುಗೀತು. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಯಾರ್ಯಾರು ಇದಾರೆ, ಯಾವ ಪಕ್ಷದ ಲೀಡರ್ ಆಗಿರ್ಲಿ, ಮೂಡುಬಿದ್ರೆಯಲ್ಲಿ ಇರಲಿ, ಸೊ ಅವ್ರು ಎಲ್ರಿಗೂ ತಂದೆನ್ ಕಂಡ್ರೆ ತುಂಬಾ ಅಭಿಮಾನ. ಯಾಕಂದ್ರೆ ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಇದು ನಾನು ಆಡ್ ಮಾಡಿ, ನಂಗೆ ಹೀರೋ ಆಗಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ. ಸೊ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ, ಆಳೋಸಲ್ಲಿ ವರ್ಕ್ ಮಾಡ್ಬೇಕಾರೆ, ಈ ಕೆಲವು ಅಂದ್ರೆ ಯಾರು ಇವ್ರ ಪರ್ಚೇಸ್ ಆಗ ಆಳ್ವಾಸ್ ಚಿಕ್ಕದಿತ್ತು, ಇವ್ರ ಸೈನ್ ಇಲ್ದೆ ಅಲ್ಲಿ ಪೇಮೆಂಟ್ ಆಗ್ತಿರ್ಲಿಲ್ಲ. ಸೊ ಯಾರು ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಇವ್ರಿಗೆ ಐಟಮ್ ಕೊಡ್ತಾ ಇದ್ರಿ. ನನ್ ಕಣ್ಣಾರ ನೋಡಿದ್, ನಾನು ಮೊಬೈಲ್ ಕೊಡ್ತಾ ಇದ್ರು, ನನ್ನ ಅಪ್ಪ ತಗೊಳ್ತಾನೆ ಇರ್ಲಿಲ್ಲ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಬಂದ, ಮೋಟರೋಲಾ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಬಂದಾಗ್ಲು ಎಷ್ಟು ಫೋರ್ಸ್ ಮಾಡಿದೆ, ಹಣ ಮಾಡಿದೆ. ನನ್ಗೆ ಬೇಡ, ನಾನು ಆತರ ನಾನು ವ್ಯಕ್ತಿ ಅಲ್ಲ, ನಂಗೆ ಆತರದ್ ಬೇಡವೇ ಬೇಡ. ನಂಗೆ ಯಾವತ್ತಿನ ಎಲ್ಲಿವರೆಗೂ ನಾನು ಆಳ್ವರ ಹತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀನಿ ಅಂದ್ರೆ ಆ ರೀತಿ ಧೈರ್ಯ ಬೇರ್ಬೇಕಾದ್ರೆ ನಾನು ಈ ತರ ಕೆಲಸ ಮಾಡಬಾರ್ದು. ಸೊ ಅದ್ ನಾನು ಕಣ್ಣಾರ ನೋಡಿದೆ. ಅಲ್ಲಿಂದ ನಂಗೆ ಶುರುವಾಯ್ತು ಇದೆಲ್ಲ. ಒಬ್ಬ ವ್ಯಕ್ತಿ ಆಗ್ಬೇಕಾದ್ರೆ ಈ ತರ ಇರ್ಬೇಕು ಕ್ವಾಲಿಟೀಸ್ ಅಂತ ಗೊತ್ತಾಯ್ತು. ಸೊ ನಾಟಕದ ಬಗ್ಗೆ ನನ್ಗೆ ಒಲವು ಹೇಗ್ ಬಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ, ಈಗ ಎಲ್ಲ ಇನ್ವರ್ಟರ್ ಇರುತ್ತೆ ಮನೆಯಲ್ಲಿ ಕರೆಂಟ್ ಹೋದಾಗ. ಸೊ ಚಿಕ್ಕ ವಯಸ್ಸಲ್ಲಿ ಕರೆಂಟ್ ಹೋದಾಗ ಇನ್ವರ್ಟರ್ ಇರ್ತಾ ಇರ್ಲಿಲ್ಲ. ಎಲ್ರು ಬೆಳಕಲ್ಲಿ ಊಟ ಮಾಡ್ತಿದ್ವಿ ಅಥವಾ ಕೂತ್ಕೊಳ್ತಾ ಇದ್ವಿ ಎಲ್ರು. ಅದೊಂದು ಆ ಫೀಲೇ ಬೇರೆ, ಆ ಒಂದು ಎನ್ವೈರನ್ಮೆಂಟೇ ಬೇರೆ. ಬೆಳದಿಂಗಳಲ್ಲಿ ಕೂತ್ಕೊಳ್ಳೋದು ಅಥವಾ ಕ್ಯಾಂಡಲ್ ಲೈಟ್ ಅಲ್ಲಿ ಚಿಮಿನ್ ಲೈಟ್ ಅಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು. ಸೊ ಮೊಬೈಲ್ ಇರ್ಲಿಲ್ಲ. ಸೊ ನಮ್ಮ ಭಾವನೆಗಳು ಎಕ್ಸ್ಪ್ರೆಸ್ ಆಗ್ತಿತ್ತು ಬೇರೆ ಬೇರೆ ರೀತಿಯಲ್ಲಿ. ಸೊ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕಾದ್ರೆ ಮಾತಾಡದೆ ಬಿಲ್ಡ್ ಆಗಲ್ಲ. ಮೊಬೈಲ್ ಅಲ್ಲ, ಫೇಸ್ ಟು ಫೇಸ್ ಮಾತಾಡ್ಬೇಕು. ಸೊ ಅವಾಗ್ಲೇ ಆ ರಿಲೇಶನ್ಶಿಪ್ ಬಿಲ್ಡ್ ಆಗೋದು. ಅದು ಕ್ಯಾರೆಕ್ಟರ್ ಬೇಕಾಗುತ್ತೆ, ನಾಟಕದಲ್ಲೂ ಅದು ಪಾರ್ಟ್ ಬೇಕಾಗುತ್ತೆ. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ, ಅಪ್ಪ ಆಕ್ಟಿಂಗ್ ಮಾಡ್ತಾ ಇದ್ರು, ಬೇರೆ ಬೇರೆ ರೀತಿ ಆಕ್ಟಿಂಗ್. ಈಸ್ ಅ ವಂಡರ್ಫುಲ್ ಕಾಮಿಡಿ ಆಕ್ಟರ್, ವಂಡರ್ಫುಲ್ ಸ್ಟೋರಿ ಆಕ್ಟರ್. ಸೊ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕೇಳಿದ್ದೆ ಅವ್ರ ಬಗ್ಗೆ. ತುಂಬಾ ಅಭಿಮಾನಿಗಳಿದ್ರು ಅವ್ರಿಗೆ, ತುಂಬಾ ಅಂದ್ರೆ ತುಂಬಾ. ನಾವೆಲ್ಲ ಫಂಕ್ಷನ್ ಹೋಗ್ಬೇಕಾದ್ರೆ ಓಡ್ಕೊಂಡ್ ಬರೋದು, ಅಮ್ಮನ್ ಜಲಸ್ ಆಗೋದು, ಹುಡುಗಿ ಹೆಂಗ್ಸು ಬರೋದು, ಅಯ್ಯೋ ನಾನ್ ನಿಮ್ಮ ತುಂಬಾ ಅಪ್ಪನ ದೊಡ್ಡ ಫ್ಯಾನ್. ಅವ್ರ ಗಂಡ ಇರ್ತಾರೆ, ಕಣ್ಣಾರ ನೋಡಿದ್ದು, ನಿಮ್ ಗಂಡನ್ ದೊಡ್ಡ ಫ್ಯಾನ್, ನಾನು ಇವ್ರಿಗೆ ಲೈನ್ ಹೊಡಿತಾ ಇದ್ದೆ, ಆತರ ಎಲ್ಲ ಹೇಳೋದು. ಮನೇಲಿ ಬಂದ್ ಜಗಳ ಆಗೋದು, ಆತರ ಇರ್ತಾ ಇತ್ತು. ಸೊ ಅಪ್ಪ ಆಕ್ಟಿಂಗ್ ಮಾಡಿ ತೋರಿಸೋದು. ಕಾಮಿಡಿ ಏನಾದ್ರು ಡೈಲಾಗ್ ಮಾಡ್ಬೇಕು, ನರಂಬುದ ಪೆಟ್ಟು ಅಂತ ಒಂದು ನಾಟಕ, ಅದ್ರದ್ದು ಕಾಮಿಡಿ ಡೈಲಾಗ್ ಹೇಳ್ತಾ ಇದ್ರು. ಮತ್ತೊಂದು ಕಾಲೇಜಲ್ಲಿ ಮಾಡಿದೆ, ಅಂದ್ರೆ ಒಬ್ಬರೇ ಆಕ್ಟಿಂಗ್ ಮಾಡುವಂಥದ್ದು. ಅವರು ಕೋರ್ಟಿಗೆ ಬಂದು ಅದೇನೋ ಇಂಗ್ಲಿಷ್ ತುಳು ಮಿಕ್ಸ್ ಅಲ್ಲಿ ಆಕ್ಟಿಂಗ್ ಮಾಡೋದು, ಜಡ್ಜ್ ಹತ್ರ ಮಾತಾಡೋಂಥ ಒಂದು ಡೈಲಾಗ್ಸ್ ಇತ್ತು. ಅದೆಲ್ಲ ತುಂಬಾ ಫನ್ ಇತ್ತು. ಸೊ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುದು, ಅಳೋದು, ಇದೇ ಕಳ್ತಾ ಇದಾರೆ ಅಂತ ಅನ್ಸೋದು. ಮತ್ತೆ ಸ್ಟೋರಿ ಆಕ್ಟಿಂಗ್ ಮಾಡ್ಬೇಕಾದ್ರು ಕೂಡ ಕೆಲವೊಂದು ಡೈಲಾಗ್ ಇತ್ತು ಅವ್ರದ್ದು. ಒಂದು ವಿಧವೆನ ಮದುವೆ ಆಗುವಂತ ಡೈಲಾಗ್ ಅದರಲ್ಲೂ ನಾಟಕದಲ್ಲೂ, ಕೆಸರ್ದು ಹೊಸರ್ ಅಂತ. ಸೊ ಅದ್ರ ಡೈಲಾಗ್ ಅದು ಈಗ್ಲೂ ನೆನಪಿದೆ ನಂಗೆ. ಡೈಲಾಗ್ ಒಂದು ಹಚ್ಚ ಹಸಿರು ಕೊಡುವಂತ ಮರಕ್ಕೆ ನೀರ್ ಹಾಕಿ ಅದರಲ್ಲೊಂದು ಹಣ್ಣು ಬಂದ್ರೆ ಅದರಿಂದ ಆಗೋ ಖುಷಿಗಿಂತ, ಒಂದು ಬಾಡಿ ಸಾಯೋಕ್ ರೆಡಿ ಆಗಿರುವಂತ ಮರಕ್ಕೆ ನೀರ್ ಹಾಕಿ ಅದ್ರಲ್ಲೊಂದು ಹಚ್ಚ ಹಸಿರು ಬಂದ್ರೆ
ಅದಕ್ಕೂ ಕೂಡ ಖುಷಿನೇ ಬೇರೆ ಅಂತ. ಅಂದ್ರೆ ಬಾಡಿ ಸಾಯೋಕ್ ರೆಡಿ ಆಗಿರೋಂತ ಮರಕ್ಕೆ ನೀರ್ ಹಾಕಿ ಅದ್ರಲ್ಲೊಂದು ಹಚ್ಚ ಹಸಿರು ಬಂದ್ರೆ, ತುಳು ಡೈಲಾಗ್ ಅದು, ಆಗಾಗೋ ಖುಷಿನೇ ಬೇರೆ ಅಂತ. ಅದನ್ನ ಅವ್ರು ಫೀಲ್ ಮಾಡಿ ಹೇಳ್ತಾ ಇದ್ರು, ತುಂಬಾ ಅನುಭವಿಸಿ ಹೇಳ್ತಾ ಇದ್ರು, ಆಗ್ಲೂ ಕಣ್ಣಲ್ಲಿ ನೀರು ಬರೋದು. ಸೊ ನಂಗೆ ಅದೇನೋ ಒಂದು, ಬಿಕಾಸ್ ಆ ತರ ಬೇಜಾರಾದಾಗ ಕಣ್ಣೀರ್ ಬರುತ್ತೆ, ಇಲ್ಲ ಅಂದ್ರೆ ತುಂಬಾ ಅತಿಯಾದ ಖುಷಿಯಾದಾಗ ಕಣ್ಣೀರ್ ಬರುತ್ತೆ. ಇದು ಖುಷಿಯ ಕಣ್ಣೀರ್ ಅಂತ ನಂಗೆ ಗೊತ್ತು, ಬಿಕಾಸ್ ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಏನ್ ಅವ್ರು ಖುಷಿ ಕಾಣ್ತಾ ಇದ್ದಾರೆ. ನಮ್ಮ ಮುಂದೆ ಆಕ್ಟಿಂಗ್ ಮಾಡ್ಬೇಕಾದ್ರು ಈ ವಿಲ್ ಬಿ ಅ ಡಿಫ್ರೆಂಟ್ ಪರ್ಸನ್, ನಂಗಲ್ಲಿ ಅಪ್ಪನ್ ತರ ಕಾಣಿಸಲ್ಲ ಅವರು. ಸೊ ವಾಟ್ ಈಸ್ ದೇರ್ ಇನ್ ದಟ್, ಏನಿದೆ ಅದರಲ್ಲಿ? ಸೊ ಅದನ್ನು ಶೋಧ ಮಾಡ್ಬೇಕು ಅಂದ್ರೆ, ಲೈಕ್ ನನ್ಗೊಂದು ಕ್ಯೂರಿಯಾಸಿಟಿ ಬಂತು, ಏನಿರ್ಬೋದು ಅದ್ರಲ್ಲಿ ಅಂತ. ಸೊ ಆ ಕ್ಯೂರಿಯಾಸಿಟಿ ಕರ್ಕೊಂಡ್ ಬಂದಿದ್ದು ಇಲ್ಲಿ ತನಕ. ಯಾವುದೇ ನಿಮ್ಗೆ ಫೀಲ್ಡ್ ಅಲ್ಲಿ ನಿಮ್ಗೆ ಪ್ಯಾಷನ್ ಬರ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಬೇಕು, ಒಂದು ಸರ್ಪ್ರೈಸ್ ಎಲಿಮೆಂಟ್ ಬೇಕು, ಏನಿರ್ಬೋದಲ್ಲ ಅಂತ ಇದ್ರೆ ನಿಮ್ಗೆ ಆ ಪ್ಯಾಷನ್ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ, ಬಿಕಾಸ್ ನಾನು ಬೇರೆಲ್ಲೂ ಡೈವರ್ಟ್ ಆಗಿಲ್ಲ, ಬೇರೆಲ್ಲೂ ಯಾವ ಇದಕ್ಕೂ ಡೈವರ್ಟ್ ಆಗಿಲ್ಲ. ಸೊ ಹಿ ಈಸ್ ಮೈ ರಿಯಲ್ ಹೀರೋ ಫಾರ್ ಮೆನಿ ರೀಸನ್ಸ್, ಮೆನಿ ಥಿಂಗ್ಸ್. ಇವನ್ ನಾವು ನನ್ಗೆ ಈಗ್ಲೂ ಕೇಳಿದ್ರು ನನ್ನ ಹೀರೋ ಯಾರು ಅಂತ ಕೇಳಿದ್ರೆ ಒಂದೊಂದ್ಸಲ ಬೇಜಾರಾಗುತ್ತೆ ಅಪ್ಪನ ಹತ್ರ, ಅಂದ್ರೆ ಅವ್ರಿಗೂ ನನ್ನ ಮೇಲೆ ಬೇಜಾರಿರುತ್ತೆ, ನಂಗೆ ಅದು ಕಾಮನ್. ಬಟ್ ನನ್ನ ಪ್ರೀತಿ, ನನ್ನ ತಂದೆ ತಾಯಿ ಇಬ್ರಿಗೂ ಪ್ರೀತಿ, ಬಹುಶಃ ಅವ್ರಿಲ್ದೆ ನಾನು ಇರಕ್ ಆಗಲ್ಲ. ಅದು ಐ ಡೋಂಟ್ ನೋ, ನನ್ಗ ಅವ್ರನ್ನ ಬಿಟ್ಟು ಹೇಗೆ ಜೀವನ ಮಾಡೋದು ಅಂತ ಗೊತ್ತಿಲ್ಲ. ನಂಗೆ ಮೋಸ್ಟ್ಲಿ ನಂಗೆ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇರ್ಬೋದು, ತಾಯಿ ತರ ಸಿಕ್ಕಿಲ್ಲ ಯಾರು ಮೋಸ್ಟ್ಲಿ, ಬಿಕಾಸ್ ಶಿ ಈಸ್ ಅ ವಂಡರ್ಫುಲ್ ಪರ್ಸನ್ ಇನ್ ಸೋ ಮೆನಿ ಥಿಂಗ್ಸ್. ಅವರು, ನಾನು ಸುಮ್ಮನೆ ಇದ್ರೂ ನಾನು ಯಾಕೆ ಸುಮ್ಮನೆ ಇದೀನಿ ಅಂತ ಗೊತ್ತಾಗುತ್ತೆ ಅಮ್ಮನ್ಗೆ. ಸೊ ಆ ಕಪಲ್ ಇದೆಯಲ್ಲ, ನನ್ನ ತಂದೆ ತಾಯಿ ಕಪಲ್ ಇದೆ. ಸೊ ಅವ್ರನ್ನ ಕಾಮಿಡಿ ಕಿಲಾಡಿಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಪ್ರತಿಯೊಬ್ರು ಡೈರೆಕ್ಟರ್ ಇರ್ಬೋದು, ನನಗೆ ಹೋಗಿದಾಗ ಅಪ್ಪ ಅಮ್ಮನ್ ಕೇಳ್ತಾರೆ. ಸೊ ಎಲ್ರಿಗೂ ಅವ್ರನ್ನ ಕಂಡ್ರೆ ಇಷ್ಟ ಆಗುತ್ತೆ. ಅಂತವ್ರ ಜೊತೆ ನಾನು ಇಷ್ಟು ದೊಡ್ಡವನಾಗಿದ್ದೀನಿ. ಸೊ ಅಂತವ್ರಿಂದ ನಾನು ದೂರನೂ ಇದ್ದೆ. ಸೊ ಇಮ್ಯಾಜಿನ್ ಮೈ. ಸೊ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದು ನೋವು ಅಂತ ಇರುತ್ತೆ, ಅದನ್ನ ಎಷ್ಟು ಗುಣ ಮಾಡ್ಲಿಕ್ಕೆ ನಾವೇ ಪ್ರಯತ್ನ ಪಟ್ಟರು ಅದು ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೇ ಒಂದು ನೋವಿನ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಸಾಕಷ್ಟು ಕಡೆ ಮಾತಾಡಿದ್ದೀರಿ, ಅದರ ಎಲ್ಲ ವಿಚಾರ ಕೂಡ ನಿಮ್ಮನ್ನ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ, ಕಾಮಿಡಿ ಕಿಲಾಡಿ ನೋಡಿದವ್ರಿಗೂ ಗೊತ್ತಿರುತ್ತೆ. ಆದ್ರೆ ನಿಮ್ಮ ತಂದೆ ಬಗ್ಗೆ ನೀವೇ ಹೇಳಿದ್ರಿ, ಮೇರು ವ್ಯಕ್ತಿತ್ವ ಅವರದ್ದು ಅಂತ. ಅಂತಹ ವ್ಯಕ್ತಿತ್ವ ಇರುವಂತಹ ತಂದೆಗೆ ರೌಡಿ ಶೀಟರ್ ಒಬ್ಬ ಮಗ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ, ಎಂಥ ತಂದೆಗೆ ಎಂಥ ಮಗ ಅನ್ನುವಂಥ ಪ್ರಶ್ನೆ ನಿಮ್ಗೆ ಯಾರಾದ್ರೂ ಹಾಕಿದ್ರ, ಅಥವಾ ನೀವೇ ಯಾರಿಗಾದ್ರೂ, ಅಥವಾ ಆ ಒಂದು ಸನ್ನಿವೇಶವನ್ನ ಎದುರಿಸ್ಕೊಂಡ್ರೆ, ಅಥವಾ ನಿಮ್ಗೆ ಆ ಪ್ರಶ್ನೆಯನ್ನ ನೀವು ಯಾವತ್ತಾದ್ರೂ ಹಾಕೊಂಡಿದ್ರ ಆ ಸಂದರ್ಭ? ನೋಡಿ, ನಾನು ತುಂಬಾ ವೆರಿ ಬ್ಯಾಡ್ ಇನ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್, ನಾಟ್ ಆನ್ ಸ್ಟೇಜ್, ಆನ್ ರಿಯಲ್ ಲೈಫ್. ನಾನು ಹೊರಗೆ ನಾನು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ನನ್ಗೆ ಕಿರ್ಚಾಡಿ ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇದ್ದಿದ್ದು. ನನ್ಗೇನಾದ್ರು ನೋಡಿ ಈ ತರ ಅಲ್ಲ, ಈ ತರ ಅಂತ ಹೇಳ್ಬೇಕಾದ್ರೆ ಐ ಕಾಂಟ್ ಕಾಮ್, ನಾನು ಶಾಂತವಾಗಿ ಅರ್ಥ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡಕ್ ಬರ್ತೇನೆ. ಕಿರ್ಚಾಡ್ಕೊಂಡೆ ಎಕ್ಸ್ಪ್ರೆಸ್ ಮಾಡ್ತಿದ್ದೆ, ಅದು ತಂದೆ ಹತ್ರ ಆಗಿರ್ಬೋದು, ತಾಯಿ ಹತ್ರ ಆಗಿರ್ಬೋದು, ಹೊರಗೆ ಆಗಿರ್ಬೋದು. ಕೆಲವೊಂದ್ಸತಿ ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ, ಪ್ರತಿ ಸರ್ತಿ ಮಾಡೋನು ಈ ಸಲ ನೀವೇ ಮಾಡಿರ್ತಾನೆ ಅಂತ ಅನ್ನುವಾಗ, ಸೊ ನಾನು ಮಾಡಿಲ್ಲ ಅಂತ ಹೇಳೋದಕ್ಕೆ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿಲ್ಲ, ಅದು ಕಿರ್ಚಾಡ್ ಆಗ್ತಿತ್ತು, ಮನೇಲಿ ಜಗಳ ಆಗ್ತಿತ್ತು. ನಾನು ಒಳ್ಳೆಯವನಲ್ಲ, ನಾನು ತುಂಬಾ ಕೆಟ್ಟವನು, ತುಂಬಾ ಅಂದ್ರೆ ತುಂಬಾ ಕೆಟ್ಟವನು. ನನ್ನ ತಂದೆ ತಾಯಿ, ನನ್ಗೆ ಅಂತ ತಂದೆ ತಾಯಿ ಸಿಕ್ಕಿದ್ದು ಏನೋ ಗೊತ್ತಿಲ್ಲ, ನನ್ನ ಪುಣ್ಯ, ಅದು ನನ್ನ ಪುಣ್ಯ. ಬಿಕಾಸ್ ಬೇರೆ ನನ್ನ ರಿಯಲ್ ತಂದೆ ಇರ್ತಿದ್ರು ಕೂಡ ಖಂಡಿತವಾಗ್ಲೂ ನಾನು ಇರ್ತಾ ಇರ್ಲಿಲ್ಲ, ಕಳಿಸ್ತಾ ಇದ್ರು. ನಾನು ಅಷ್ಟು ಕಷ್ಟ ಕೊಟ್ಟಿದ್ದೀನಿ ನಾನು. ಬಟ್ ಒಳಗೆ ಅದೇನಂದ್ರೆ ಹೇಳಿದ್ರೆ, ನಾನು ಎಕ್ಸ್ಪ್ರೆಸ್ ಮಾಡೋ ರೀತಿ ಆ ರೀತಿ ಇತ್ತು. ಅದನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಈಗ್ಲೂ ಇದ್ದಾರೆ. ಕೆಲವೊಂದ್ಸರ್ತಿ ಆಗುತ್ತೆ, ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ ತಂದೆಗೆ ತಾಯಿಗೆ, ತುಂಬಾ ಕಷ್ಟ ಕೊಟ್ಟಿದ್ದೀನಿ. ನಂತರ ಮಗನು ಇದಾನಲ್ಲ ಅಂತ ಅನ್ಸುತ್ತೆ. ಬಟ್ ಆ ಪ್ರೀತಿ ಅದನ್ನ ನೋಡ್ಬೇಕಾದ್ರೆ ಬೇಕಿದು, ಇನ್ನೂ ಬೇಕು ಅಂತ ಅನ್ಸುತ್ತೆ. ಸೊ ನಾನು ಹೇಳಿದೆ, ನನ್ಗೆ ಆಗ್ದಿರೋರು ತುಂಬಾ ಜನ ಇದ್ರು ನನ್ನಿಂದನೇ. ಅದು ನಾನು ಎಲ್ಲರೂ ಅವ್ರ ತಪ್ಪಂತಾನೆ ಹೇಳಲ್ಲ, ಬಿಕಾಸ್ ಪ್ರತಿಯೊಬ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ನಂದು ತಪ್ಪಿದೆ, ತುಂಬಾ ತಪ್ಪಿದೆ. ರಿಲೇಶನ್ಶಿಪ್ ಮೇಂಟೈನ್ ಮಾಡೋದ್ರಲ್ಲಿ ನಂದು ತಪ್ಪಿದೆ. ಮಾತು ಒಬ್ಬ ಏನೋ ತಪ್ಪು ಮಾಡ್ತಂದ ತಕ್ಷಣ ನಾನು ಡೈರೆಕ್ಟ್ ಆಗಿ ಇದ್ ಮಾಡೋದು, ಸೊ ಅದೆಲ್ಲ ಇತ್ತು. ಸೊ ಅದರಿಂದಾಗಿ ತುಂಬಾ ಜನ ಚೈನ್ಗೆ ಚೈನ್ ಆಗಿ ತುಂಬಾ ಜನ ಆಗಿದ್ರು. ಸೊ ನಾನು ಹೊರಗಿದ್ದಾಗೆಲ್ಲ ಅವರೆಲ್ಲ ಮನೆಗೆ ಬಂದು ಹೇಳೋದು, ನಿಮ್ಮಂತವನ್ಗೆ ಅಂತ ಮಗನ, ನೀವು ಅವ್ರನ್ನ ಕರ್ಕೊಂಡ್ ಬಂದವನ್ನ ಅವನೊಂದು ಒಳ್ಳೆ ಜೀವನ ಕೊಡ್ಬೇಕಂತ ಅನ್ಕೊಂಡ್ರಿ, ಅವನು ನಿಮ್ಮ ಹೆಸರನ್ನ ಹಾಳು ಮಾಡ್ತಿದ್ದಾನೆ, ಆ ತರ ಮಾಡ್ತಿದ್ದಾನೆ ಅಂತ. ಅಪ್ಪ ಟೆನ್ಷನ್ ಆಗೋದು, ಅಪ್ಪಂಗೆ BP ಇದೆ ಈಗ ಆಕ್ಚುಲಿ. ಆವಾಗ ನನ್ಗೆ ಹೇಗಿದ್ರು ಗೊತ್ತಿಲ್ಲ, ಫೋನ್ ಮಾಡಕ್ ಆಗ್ತಿರ್ಲಿಲ್ಲ, ಯಾರ ಹತ್ರ ಕೇಳಕ್ ಆಗ್ತಿರ್ಲಿಲ್ಲ. ಕೆಲವೊಂದ್ಸತಿ ಗೊತ್ತಾಗ್ತಿತ್ತು ಈ ತರ ಆಗ್ತಿತ್ತಂತ. ಸೊ ಯಾರ್ಯಾರೋ ಬಂದು ಹೇಳೋದು, ಯಾರು ಬಂದಿದ್ರು ಅಂತ ನಂಗೆ ಗೊತ್ತಿಲ್ಲ, ಬಟ್ ಬಂದಿದ್ದಾರೆ ಅಂತ ಗೊತ್ತು. ತುಂಬಾ ಜನ ಬರೋದು, ಹೇಳೋದು ಮನೆಯಲ್ಲಿ ಈ ತರದ್ ನನ್ನ ಬಗ್ಗೆ ನೆಗೆಟಿವ್ ತುಂಬಾ ಹೇಳೋದು, ಪಾಸಿಟಿವ್ ಹೇಳೋರಲ್ಲ, ನೆಗೆಟಿವ್ ಹೇಳೋರು. ಸೊ ತುಂಬಾ ಇದ್ರು. ಸೊ ಆ ಟೈಮಲ್ಲಿ ಎಲ್ಲ ಅವರಿಗೆ ಅನ್ಸಿರ್ಬೋದು, ಅವ್ರಿಗೆ ನನ್ಗೆ ಇವನೊಂದು ಜೀವನ ರೂಪಿಸಕ್ ಆಗಿಲ್ಲ ಅಲ್ಲ ಅಂತ ಅನ್ಸಿರ್ಬೋದು. ನಾನು ಅನ್ಕೊಳ್ತಾ ಇದ್ದೆ, ನನ್ ಕಂಪ್ಲೀಟ್ ಆಗಿ ಮರ್ತೇ ಬಿಡ್ಬೋದಂತ. ಬಟ್ ನನ್ನವ್ರು ಮರಿಲೇ ಇಲ್ಲ, ಒಂದು ಕ್ಷಣನೂ ಮರಿಲಿಲ್ಲ. ಪ್ರತಿದಿನ ನಾನು ಇಲ್ದೇ ಇದ್ದಾಗ ಮನೆಯಲ್ಲಿ
ಅದು ಇವಾಗ ಅದು ಆ ಫೀಲ್ ಬರುತ್ತೆ ನಾನು ತುಂಬಾ ಕಳ್ಕೊಂಡೆ ಅಂತ. ನಾನ್ ಮನೇಲಿ ಇಳ್ದಿದ್ದಾಗ ಪ್ರತಿ ಸರ್ತಿ ಊಟ ಮಾಡುವಾಗ್ಲೂ ಅಮ್ಮ ಅಪ್ಪ ಇಬ್ರು ಅಳ್ತಾ ಇದ್ರು. ಇವನು ಊಟ ಮಾಡ್ತಿದಾನ, ಅವನು ಊಟ ಮಾಡ್ತಿದಾನ ಇಲ್ವಾ ಅಂದ್ರೆ ತುಂಬಾ ಅಮ್ಮನ್ಗೂ ಅಷ್ಟೇ ಅಪ್ಪನ್ಗೂ ಅಷ್ಟೇ. ಅಪ್ಪ ಸ್ವಲ್ಪ ಹಾರ್ಡ್ ನೋಡುವಾಗ ಹಾರ್ಡ್, ಬಟ್ ತುಂಬಾನೇ ಸಾಫ್ಟ್ ಅವ್ರು. ಅದೇ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ನನ್ಗೂ ಗೊತ್ತದು ಅವ್ರನ್ನ ಲೈಕ್ ಫೂಲ್ ಮಾಡಕ್ಕೆ ತುಂಬಾ ಈಸಿ ತಂದೆನ. ನನ್ಗದ್ ಬರಲ್ಲ, ಬಟ್ ಅಮ್ಮ ಹೇಳೋದು ನಿನ್ ತಂದೆನ ಯಾರ್ಯಾರು ಅಂದ್ರೆ ಅವ್ರಿಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಯಾರ ಬಲೆಗೂ ಬೀಳ್ತಾರೆ, ಅವ್ರು ಪ್ರೀತಿಗೆ ಯಾರ ಬಲೆಗೂ ಬೀಳ್ತಾರೆ. ನಿನ್ಗೆ ಯಾಕೋ ಆತರ, ನನ್ಗೆ ಅದ್ ಬರಲ್ಲ, ಫೇಕ್ ಆಗಿ ಮಾಡಕ್ ಬರಲ್ಲ. ಫೇಕ್ ಅಂದ್ರೆ ಪ್ರೀತಿ ಇಲ್ಲ ಅಂತಲ್ಲ, ಬಟ್ ನನ್ಗೇನೋ ಕೆಲ್ಸ ಆಗ್ಬೇಕಂತ ಅವ್ರು ಕಾಲು ಹಿಡಿಯೋದು ಆತರ ನಂಗೆ ಮಾಡಕ್ಕೆ ಬರಲ್ಲ ಅದು. ಸೊ ಅದ್ ಬರ್ತಿದ್ರೆ ನಾನು ಈ ತರ ಇರ್ತಾ ಇರ್ಲಿಲ್ಲ. ಹಾಗೆ ತುಂಬಾ ಜನವರಿಂದ ಕೆಲಸ ಮಾಡಿಸ್ಕೊತಾ ಇದ್ರು, ಫ್ರೀಯಾಗಿ ಮಾಡಿಸ್ಕೊತಾ ಇದ್ರು, ದೊಡ್ಡ ಕೆಲ್ಸನೆಲ್ಲ ಮಾಡಿಸ್ಕೊತಾ ಇದ್ರು. ಆತರ ಇತ್ತು. ನಾನ್ ಕೆಟ್ಟವನು, ಅವ್ರು ಬರೋರೆಲ್ಲ ಒಳ್ಳೆಯವರು ಅಂತ ಅವ್ರು ತೋರಿಸ್ತಾ ಇದ್ರು, ಆತರ ಎಲ್ಲ ಆಗಿತ್ತು. ಸೊ ಬಟ್ ಅಪ್ಪ ಅಮ್ಮ ಇಲ್ಲಿವರೆಗೂ ನನ್ನನ್ನ ದೂರ ಮಾಡಿಲ್ಲ. ನಾನು ಮತ್ತೆ ವಾಪಸ್ ಬಂದಾಗ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ಈಗ್ಲೂ ಒಂದ್ ಮನೆ ಕಟ್ತಾ ಇದ್ವಿ, ನಿನ್ನೇನು ಪ್ಲಾನ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅಕ್ಟೋಬರ್ ಅಲ್ಲಿ ಕೆಲಸ ಸ್ಟಾರ್ಟ್. ಸೊ EMI ಇಷ್ಟು ಬರುತ್ತೆ. ಸೊ ನನ್ ಮುಂಚೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ಅಂದ್ರೆ ಇವನ್ ಜವಾಬ್ದಾರಿ ಇಲ್ಲ, ಇವನ ಹತ್ರ ಏನ್ ಮಾತಾಡೋದು, ಯಾವ ವಿಚಾರದ ಬಗ್ಗೆ ಹೆಂಗ್ ಮಾತಾಡೋದು ಅಂತ. ಬಟ್ ಈಗ ಖುಷಿ ಆಗ್ತಿದೆ, ಓಕೆ ಮನೆ ವಿಚಾರದಲ್ಲೂ ನಾನು ಇದೀನಿ, ಎಲ್ಲದ್ರಲ್ಲೂ ಇದೀನಿ. ನನ್ಗೊಂದು ಸಪ್ರೇಟ್ ರೂಮ್ ಇದೆ, ದೊಡ್ಡ ಮನೆ ಕಟ್ತಾ ಇದಾರೆ. ಅಪ್ಪನ್ ದೊಡ್ಡ ಆಸೆ ಇತ್ತು ದೊಡ್ಡ ಮನೆ ಕಟ್ಬೇಕಂತ, ದೊಡ್ಡ ಮನೆ ಕಟ್ತಾ ಇದಾರೆ. ಸೊ ನಾನು ಕೆಲವರು ಹೇಳ್ತಾರೆ, ಅಂದ್ರೆ ನಿನ್ಗೆ ಮನೆದು ಹಣದ ಪ್ರಾಬ್ಲಮ್ ಇಲ್ಲ, ಮನೆ ಕೊಡ್ಬೇಕಂತಿಲ್ಲ, ಬಟ್ ಏನೋ ನಿಂಗೆ ತೊಂದ್ರೆ ಏನಂತ. ಸೊ ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಯಾವಾಗ, ಬಿಕಾಸ್ ನಾನು ಅನುಭವಿಸಿದವನು. ಸೊ ಯಾರು ಇಲ್ದೇ ಇದ್ದಾಗ ಅದೊಂದು ಒಂದೇ ಇರುತ್ತೆ, ಬೇಜಾರು ಇರುತ್ತೆ, ನನ್ಗೆ ಯಾರು ಇಲ್ಲ ಅಂತ. ಎಲ್ರು ಇದ್ದು ಯಾರು ಇಲ್ದೇ ಇದ್ದಾಗ ಅದಾಗೋ ಬೇಜಾರೇ ಬೇರೆ. ಬಿಕಾಸ್ ಎಲ್ಲನೂ ಇದ್ದು ಸಡನ್ ಆಗಿ ಅದಿಲ್ಲ ಅಂತ ಹೇಳಿದ ತಕ್ಷಣ ಅದಾಗೋ ಆ ಪಾಸಿಂಗ್ ಫೇಸ್ ತುಂಬಾ ಕಷ್ಟ ಇರುತ್ತೆ. ಬಿಕಾಸ್ ಆ ಕಡೆ ಎಲ್ಲರೂ ಹಿಡ್ಕೊಂಡು ಓಡಾಡ್ತಿದ್ದಾಗ ಸಡನ್ ಆಗಿ ಒಬ್ಬನೇ ಆದಾಗ, ಸೊ ಆ ಫೇಸ್ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಫೇಸ್ ಮಾಡಿದ್ದೀನಿ ಆ ಟೈಮಲ್ಲಿ ಮಾತ್ರ, ಯಾರು ಇಲ್ದಿದ್ದಾಗ. ಸೊ ನಿಮಗೆ ಒಂದು ಬಾರಿ ಅಲ್ಲ ಸರ್, ಒಂದು 3 ಬಾರಿ ಜನ್ಮ ಅಂತ ಹೇಳ್ಬೋದು. ಒಂದು ನೀವು ಮೊದಲು ಹುಟ್ಟಿದ ಕ್ಷಣ, ಅದ ನಂತರ ನೀವು ತಂದೆಯನ್ನ ಕಳ್ಕೊಂಡು ಇನ್ನೊಂದು ತಂದೆಯನ್ನ, ಅದರಲ್ಲೂ ಅದ್ಭುತವಾದ ವ್ಯಕ್ತಿತ್ವವನ್ನು ಪಡೆದುಕೊಂಡಂತಹ ಕ್ಷಣ, ಇನ್ನೊಂದು ಕ್ಷಣ ಜೀ ಕನ್ನಡದಲ್ಲಿ ನೀವು ಸೆಲೆಕ್ಟ್ ಆದ ತಕ್ಷಣ ಎಗೇನು ನಿಮ್ಮ ತಂದೆ ತಾಯಿ ಹೆಮ್ಮೆಯಿಂದ ನಿಮ್ಮನ್ನ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ, ನಿಮ್ಮ ಜೊತೆ ನಿಲ್ತಾರೆ. ಆ ಒಂದು ದಿನ ತನ್ನ ತಾಯಿಯನ್ನ ಮತ್ತೊಮ್ಮೆ ಪಡೆದುಕೊಳ್ಳುವಂತಹ ಕ್ಷಣ, ಆ ಕ್ಷಣವನ್ನ ನೆನಪಿಸ್ಕೊಳ್ಳಿ. ಆ ವಿಡಿಯೋ ಆಕ್ಚುಲಿ ಕಂಟೆಂಟ್ ಮಾಡ್ಬೇಕಂತ ಮಾಡಿರುವಂತಹ ವಿಡಿಯೋ ಅಲ್ಲ. ಪ್ರತಿಯೊಂದು ಈಗ ಜೀ ಕನ್ನಡದಲ್ಲಿ ನಡೆಯುತ್ತೇನೋ ಅದು ಕಂಟೆಂಟ್ ಇರುತ್ತೆ ಬೇರೆ. ನನ್ನ ತಂದೆ ತಾಯಿನ ಕರ್ಕೊಂಡು ಬರ್ಬೇಕು, ಎಲ್ಲರೂ ತಂದೆ ತಾಯಿ ಬಂದಿದ್ರು ಕಾಮಿಡಿ ಗೆಳೆಯರಿಗೆ. ನನ್ನ ತಂದೆ ತಾಯಿ ಬರಕ್ ಆಗಿಲ್ಲ, ಬಿಕಾಸ್ ಇವ್ರು ಕರೆದಿರ್ಲಿಲ್ಲ. ಅದೊಂದು ಪಾಯಿಂಟ್ ಇತ್ತು. ನಾನು ಅಂದ್ರೆ ಅಲ್ಲಿ ಡೈರೆಕ್ಟರ್ ಇದ್ರು ಸದ್ಯ ಸರ್ ಅಂತ, ಅವ್ರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಕೆಲವೊಂದು ವಿಚಾರಗಳೆಲ್ಲ. ಸೊ ಅವ್ರ ಪ್ಲಾನಿಂಗ್ ಇತ್ತು, ಬೇರೆ ರೀತಿನೇ ಇತ್ತು, ನಾನು ಸಪರೇಟ್ ಆಗಿ ಕರ್ಸ್ಬೇಕಂತ. ಬಟ್ ಅದು ಕರ್ಸಕ್ ಆಗೇ ಇಲ್ಲ ಲಾಸ್ಟ್ ಅನ್ಕೋನು. ಲಾಸ್ಟ್ ಸೆಮಿಫಿನಾಲಿಗೆ ಕರ್ಸ್ಬೇಕಂತ ಅನ್ಕೊಳ್ಬೇಕು, ಸೆಮಿಫಿನಾಲ್ಗಿಂತ ಪ್ರೀವಿಯಸ್ ಎಪಿಸೋಡ್ಗೆ ಕರ್ಸ್ಬೇಕು ಅನ್ಕೊಳ್ಳುವಾಗ ಎಲ್ಲ ಪ್ಲಾನ್ ಆಗಿದ್ರು. ಧೀರಜ್ಗೆ ಎಲ್ಲ ಹೇಳಿದ್ರು, ಮನೇಲಿಗೆ ಹೇಳಿದ್ರು, ಸ್ವೀಟ್ ಎಲ್ಲ ರೆಡಿ ಮಾಡಿ, ಕೋಳೆಲ್ಲ ರೆಡಿ ಹೊರಡೋದಂತ ರೆಡಿ ಆದ ತಕ್ಷಣ ಅಲ್ಲಿ ಏಕಲವ್ಯ ಪ್ರಮೋಷನ್ ಶುರುವಾಯ್ತು. ಸೊ ಆ ವೀಕ್ ಕ್ಯಾನ್ಸಲ್. ನೆಕ್ಸ್ಟ್ ಸೆಮಿಫೈನಲ್ ಕಂಟೆಂಟ್ ಎಲ್ಲ ಮಾಡಲ್ಲ. ನಂಗೆ ಧೀರಜ್ ಎಲ್ಲ ಹೇಳ್ದ, ಈ ತರ ಆಯ್ತು ಈ ತರ ವಿಶ್ವ, ನಂಗೆ ಬೇಜಾರೈತೆ ಸರ್, ಬರೋರಿದ್ರ ಸರ್, ನಂದೊಂದು ಕಂಟೆಂಟ್ ಆಗ್ತಿದ್ದ, ನನ್ ತಂದೆ ತಾಯಿ ನಾನು ಸ್ಟೇಜಿಗೆ ಕರ್ಕೊಂಡ್ ಬರ್ತಾ ಇದ್ನ. ಓಕೆ ನಾನು ಹೇಳ್ದಪ್ಪ ಮನ್ಗೆ, ಇನ್ನು ಬ್ಯಾಡ, ನೀವು ಬನ್ನಿ, ಸ್ಟೇಜ್ ಬರ್ದಿದ್ರು ಪರವಾಗಿಲ್ಲ, ಕೆಳಗಾದ್ರೂ ಕೂತ್ಕೋಬೋದಲ್ಲ, ನಾನು ಆಕ್ಟ್ ಮಾಡೋದನ್ನ ನೋಡಿ ಒಂದ್ಸಲ, ನಂಗೆ ಅದೇ ಸಾಕು. ನನ್ನ ಹಣೆಲ್ ಬರ್ದಿಲ್ಲ, ಏನ್ ಮಾಡೋದು, ನಿಮ್ಮನ್ನ ಸ್ಟೇಜಿಗೆ ಕರ್ಕೊಂಡ್ ಬರೋ ನನ್ನ ಹಣೆಲೆ ಬರ್ದಿಲ್ಲ, ನಾನು ಇಲ್ಲಿ ತನಕ ಬಂದು ನಿಮ್ಮನ್ನು ಸ್ಟೇಜಿಗೆ ಕರ್ಕೊಂಡ್ ಬರಕ್ ಆಗಿಲ್ಲಲ್ಲ ಅಂತ ಬೇಜಾರದು. ಬಿಕಾಸ್ ಅದೆಲ್ಲ ಅವರೇ ಪ್ಲಾನ್ ಮಾಡ್ಬೇಕು, ನಾವು ಮಾಡಕ್ ಆಗಲ್ಲ. ಇವ್ರು ಬರ್ಬೇಕಾದ್ರೆ ಖಾಲಿ ಕೈಲಿ ಬಂದಿಲ್ಲ. ಒಂದು 10-12 kg ಚಿಕನ್ ಎಲ್ಲ ಮಾಡಿ, 15 kg ಚಿಕನ್ ಮಾಡಿ. ಅಮ್ಮ ಇಸ್ ವಂಡರ್ಫುಲ್ ಕುಕ್. ನನ್ಗೆ ಹಾಗಾಗಿ ಬೇರೆ ಕಡೆ ಊಟ ಸೇರಲ್ಲ. ಅವರು ಮಾಡೋ ಮಸಾಲ ಪ್ರತಿಯೊಂದು ಮನೆಯಲ್ಲೇ ತಯಾರು ಮಾಡೋದು, ಬೇರೆ ಎಲ್ಲ ಸಪ್ಲೈ ಮಾಡ್ತಾರೆ, ಮುಂಬೈಗೆಲ್ಲ ಹೋಗುತ್ತೆ, ಇವ್ರು ಅಡಿಗೆ ಕಲಿಯಕ್ ಬರ್ತಾರೆ ಮನೆಗೆ. ಸೊ ಅದ್ರಲ್ಲಿ ದೊಡ್ಡದಿದೆ ವಿಷಯ. ಸೊ ಇವ್ರು ಕೋಳಿ ಮಾಡಿ, ಚಿಕನ್ ಸಮಥಿಂಗ್ ಪುಳಿ ಮುಂಜಿ ಟೈಪ್ ಆತರ ಮಾಡಿ, ನೀರ್ ದೋಸೆ ಎಲ್ಲ ಇಟ್ಕೊಂಡು ಊರಿಂದ ಬೆಂಗಳೂರು ಬಂದು, ಅಪ್ಪನಿಗೆ ಹುಷಾರಿಲ್ಲ, BP ಶುಗರ್ ಎಲ್ಲ ಇದೆ. ಅದ್ರ ಮಧ್ಯದಲ್ಲಿ ಬೆಂಗಳೂರಲ್ಲಿ ರೂಮ್ ಮಾಡಿ ಉಳ್ಕೊಂಡು, ಪ್ಲಸ್ ಅಲ್ಲಿಂದ ಕಾಮಿಡಿ ಕಿಲಾಡಿಗೆ ಬಂದ್ರು. ಸೊ ಇಲ್ಲಿ ಬಂದು ಚಿಕನ್ ಎಲ್ಲ ಕೊಟ್ರು. ಅದು ತಂದಿದ್ ಬರೀ ಕಂಟೆಸ್ಟೆಂಟ್ಸ್ ಮತ್ತೊಂದು 20-25 ಜನಕ್ಕೆ ಮಾತ್ರ. ಅದು ಅಲ್ಲಿ ಓಪನ್ ಇಟ್ಟು ಒಂದು 50 ಜನ ತಿಂದಿದ್ದಾರೆ, 50-60 ಜನ ತಿಂದಿದ್ದಾರೆ. ಬಟ್ ಏನಂದ ಹೇಳಿದ್ರೆ ಎಲ್ರಿಗೂ ಸಾಕಾಗಿದೆ, ಯಾರಿಗೂ ಕಮ್ಮಿ ಆಗಿಲ್ಲ. ಯೋಗರಾಜ್ ಭಟ್ರು ಸರ್ಗೂ ಕೊಟ್ಟಿದ್ದೀನಿ, ನಾನು ನಮ್ಮ ಡೈರೆಕ್ಟರ್ ಸರ್ಗೂ ಕೊಟ್ಟಿದ್ದೀನಿ, ಎಲ್ಲರೂ ತಿಂದಿದ್ದಾರೆ. ಅದೊಂದು ಎಲ್ರಿಗೂ ಖುಷಿ ಆಯ್ತು. ಬಿಕಾಸ್ ಆ ತರ ಚಿಕನ್ ತಿಂದು ಪ್ರತಿಯೊಬ್ರು ಕ್ಯಾಮರಾಮನ್ ಇದ್ದು, ಟೆಕ್ನಿಷಿಯನ್ಸ್ ಎಲ್ಲ ಬಂದು, ಮಗ ಈ ತರ ಚಿಕನ್ ಮಾಡ್ತಾನೆ ನಂಗೆ ಗೊತ್ತಿಲ್ಲ ಕಣೋ ಮಂಗ್ಳೂರಲ್ಲಿ ಅಂದ್ರೆ, ತುಂಬಾ ನಂಗೆ ಖುಷಿ ಆಯ್ತು.
ಸ್ಕಿಟ್ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಪ್ರತಿ ವಾರ ಶೂಟಿಂಗ್ ಸ್ಟಾರ್ಟ್ ಆಗೋದು 10 ಗಂಟೆಗೆ, ಅವರು 9:30 10:30 ಅಷ್ಟು ಶೂಟ್ ಆಗುತ್ತೆ. ಅವತ್ತು ಸ್ಟಾರ್ಟ್ ಆಗೋದು 4 ಗಂಟೆಗೆ, ಸೆಮಿಫಿನಾಲ್ ಅಲ್ವಾ. ಸೊ ಬೇರೆ ಬೇರೆ ಅದು ಬರೋದು ಅದೆಲ್ಲ ಇತ್ತು. ಸ್ಕಿಟ್ ಫಸ್ಟ್ ಸ್ಕಿಟ್ ನಂದೆ, ಅಪ್ಪ ಅಮ್ಮ ಕೇಳಕ್ ಕೂತಿದ್ದಾರೆ. ರಾಕೇಶ್ ಪ್ರವೀಣ್ ಆ ಸ್ಕಿಟ್ ಅಲ್ಲಿ ಇದ್ದಾನೆ, ರಾಕೇಶ್ ಕಿರ್ಚಾದ್ರೆ ಪ್ರವೀಣ್ ಹೇಳ್ತಿದ್ದಾನೆ, ಅಪ್ಪ ಅಮ್ಮನ್ ಸ್ಕಿಟ್ ಮುಗಿದ ತಕ್ಷಣ ಅಪ್ಪ ಅಮ್ಮನ್ ಕರೆ ಬನ್ನಿ. ಅದ್ ಏನಾಗಿರುತ್ತೆ ಅಂದ್ರೆ ಅಪ್ಪ ಅಮ್ಮ ಕರೀತಾರೆ, ನಮಸ್ತೆ ಅಂತ ಹೇಳ್ತಾರೆ, ಆಮೇಲೆ ಹೋಗೋದು ಅಷ್ಟೇ. ಜಸ್ಟ್ ಹೇಗಿದ್ದಾರೆ, ಓಕೆ ಓಕೆ ವೆರಿ ಗುಡ್ ಅಂತ ಹೇಳ್ದು ಹೋಗೋದು ಅಷ್ಟೇ. ನಾನು ಕರಿಬೇಕಂತಿದ್ದೆ, ಕರಿಬೇಕಾರೆ ಅಷ್ಟರಲ್ಲಿ ರಕ್ಷಿತಾ ಮೇಡಮ್ ತುಂಬಾ ಫೇವ್ರೇಟ್ ನಾನು ಅವ್ರಿಗೆ. ಅದ್ ಯಾಕೆ ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ, ತುಂಬಾ ಇಷ್ಟ ಆಗಿತ್ತು ಅವ್ರು ನನ್ ಮೇಲೆ. ಅವರು ಹೇಳಿದ್ರು ಯಾರ್ದು ಕಂಟೆಂಟ್ ಇಲ್ಲ ಅಲ್ಲ ಅಂತ ಹೇಳಿದ್ರು ರಕ್ಷಿತಾ ಮೇಡಮ್. ಬೇರೆ ಯಾರಾದ್ರೂ ಹೇಳ್ತಿದ್ರೆ ಜಡ್ಜಸ್ ನಾನು ಅಟ್ ಲೀಸ್ಟ್ ಕರಿತಾ ಇದ್ದೆ. ರಕ್ಷಿತಾ ಮೇಡಮ್ ಹೇಳಿದ್ಮೇಲೆ ಅವ್ರಿಗೆ ಬೇಡ ಸಾಯಲಿ, ಇನ್ನು ಬೇಡ, ಕರೆಯೋದೇ ಬೇಡ ಅಂತ ಅನ್ಕೊಂಡು, ಏನ್ ಕಂಟೆಂಟ್ ಇಲ್ಲ, ಡೈರೆಕ್ಟ್ ಶೂಟ್ ಅಲ್ಲ, ನಂಗೆ ಬೇಗ ಹೋಗ್ಬೇಕು ಮನೆಗೆ ಅಂತ ಹೇಳಿದ್ರು. ಅದು ಸ್ಕಿಟ್ ಅಲ್ಲಿ ಒಳ್ಳೆ ಬಂತು ಪರ್ಫಾರ್ಮೆನ್ಸ್. ಸ್ಕಿಟ್ ಆದ ತಕ್ಷಣ ರಕ್ಷಿತಾ ಮೇಡಮ್ ಹೇಳಿದ್ರು, ಇದ್ಯಾಕೆ ನಾನು ಪ್ರೋಸೆಸ್ ಫುಲ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಬರೀ ಇದಕ್ ಬಂದ್ರೆ ಅದು ಫೀಲ್ ಸಿಗಲ್ಲ. ರಕ್ಷಿತಾ ಮೇಡಮ್ ಹೇಳಿದ್ರು, ಫೈನಲ್ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಫೈನಲ್ ಯಾರು ಹೋಗ್ತಾರೆ ಅಂತ ಹೇಳ್ತೀನಿ. ಈ ಸ್ಕಿಟ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟ್ಯಾಂಡ್ ಔಟ್ ಮಾಡಿದ್ದು ವಿಶ್ವ. ಅದು ಏನ್ ಪರ್ಫಾರ್ಮೆನ್ಸ್ ಮಾಡ್ದ, ರೆಟ್ರೋ ಸ್ಕಿಟ್, ಡೈಲಾಗ್ ಆ ತರ ಮಾಡಿ, ಈ ತರ ಮಾಡಿ ತುಂಬಾ ಹೊಗಳಿದ್ರು. ಆಗ ಟಾಕ್ ಬೇಕಲ್ಲ ಆನಂದ್ ಸರ್ ಬಂತು, ಬಿಕಾಸ್ ನನ್ನನ್ನು ಹೊಗಳಿಲ್ಲ ಅಂದ್ರೆ ಈ ಅಪ್ಪ ಅಮ್ಮನ ವಿಚಾರನೆ ಬರ್ತಿರ್ಲಿಲ್ಲ. ನನ್ ಮೇಲೆ ಪಾಯಿಂಟ್ ಹೋದಾಗ ಆನಂದ್ ಸರ್ ಟಾಕ್ ಬೇಕಲ್ಲಿ ಬಂತು, ಅವ್ನ ತಂದೆ ತಾಯಿ ಬಂದಿದ್ರೆ ಮೇಲೆ ಕರ್ಸ್ ಅಂತ ಹೇಳಿದ್ರು. ನನ್ಗೆ ಇದೆಲ್ಲ ಗೊತ್ತಿಲ್ಲ. ಸೊ ಈಗ ಅವ್ನ ತಂದೆ ತಾಯಿ ಬಂದಿದ್ದಾರೆ. ಆಕ್ಚುಲಿ ರಕ್ಷಿತಾ ಪ್ಲೀಸ್ ಅವ್ನ ತಂದೆ ತಾಯಿ ಬಂದೇ ಇಲ್ಲ, ಕರಿ ಅವ್ರಿಗೆ ನಾನ್ ಚೆನ್ನಾಗ್ ಮಾಡಿದ್ನಲ್ಲ, ಆವಾಗಿಂದಾಗಿ ಆತರ ಇತ್ತು. ಹಂಗೆ ಇದ್ರಲ್ಲಿ ನೋಡ್ತಾ ಇದೀನಿ, ನನ್ಗೆ ಶಾಕ್ ಆಗ್ತಿದೆ. ನಂದೇ ಕಂಟೆಂಟ್ ನಡೀತಾ ಇದೆ, ಬೇರೆ ಯಾರ್ದು ಹೊಗಳ್ತಾನೆ, ಏನ್ ನಡೀತಾ, ನಂದೇ ನಡೀತಾ ಇದೆ. ಸ್ಟೇಜಿಗೆ ಬಂದು ನನ್ಗೆ ಅಪ್ಪ ಅಮ್ಮ ಒಂದು ಸಲ ಅಪ್ಪ ಅಮ್ಮನ ಸ್ಟೇಜಿಗೆ ಕರ್ಕೊಂಡ್ ಬರ್ಬೇಕಂತ ಆಸೆ ಇತ್ತು. ಸೊ ಅದು ನನ್ಗೆ ನಾನು ಈ ತರ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನನಗೆ ಎಕ್ಸ್ಪೆಕ್ಟ್ ಮಾಡಿ, ನನ್ಗೆ ಕಂಟ್ರೋಲ್ ಆಗಿಲ್ಲ, ಅಳಕ್ ಸ್ಟಾರ್ಟ್ ಮಾಡಿದೆ ಸ್ಟೇಜ್ ಅಲ್ಲೇ. ಅಂದ್ರೆ ಅವ್ರು ಸ್ಟೇಜ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಾನ್ ಏನಿದ್ದೀನಿ ನನ್ ಕಾರಣ ಅವ್ರ ವೇದಿಕೆ ಬರ್ತಾ ಇದಾರೆ, ಕಂಟ್ರೋಲ್ ಆಗಿಲ್ಲ, ಅಳಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಾತಾಡಿದ್ರು, ಈಗ್ಲೇ ಹೇಳ್ತಾರೆ, ಪ್ರತಿಯೊಬ್ಬರಲ್ಲಿ ಕಂಟೆಸ್ಟೆಂಟ್ಸ್, ಕ್ಯಾಮರಾಮ್ಯಾನ್, ಜಡ್ಜಸ್ ಪ್ರತಿಯೊಬ್ರು ಹತ್ತಿರೋದು ಅವತ್ತು. ಕಂಟೆಸ್ಟೆಂಟ್ಸ್ಗೂ ನಾನು ನನ್ನ ಲೈಕ್ ಏನ್ ಹೇಳ್ತೀವಿ ಅದಕ್ಕೆ, ಇನ್ನೊಬ್ಬ ಸ್ಪರ್ಧಿ, ನಂದು ಜಾಸ್ತಿ ಕಂಟೆಂಟ್ ಆಗ್ಬಾರ್ದು. ಆಕ್ಚುಲಿ ಅವ್ರಿಗೆ ಕೋಪ ಬರುತ್ತೆ, ಬಟ್ ಆತರ ಏನಾಗಿಲ್ಲ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಅಲ್ಲಿ ಚಿಕ್ಕ ಯಾರ್ಯಾರು ಇದ್ರು ಪ್ರತಿಯೊಬ್ರು ಹತ್ತಿದ್ದಾರೆ. ಅಪ್ಪ ಅಮ್ಮನ ಕಾಲು ಹಿಡಿಯಕ್ಕೆ ತುಂಬಾ ಜನ ಬಂದಿದ್ದಾರೆ. ಅದು ಅದ್ರಲ್ಲಿ ಜಗ್ಗೇಶ್ ಅವ್ರ ಒಂದು ಮಾತು ಹೇಳಿದ್ರು, ಆ ಮಾತು ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಜನ ವ್ಯಕ್ತಿಗಳನ್ನ ನೋಡಿದೀನಿ, ನಾನು ನೋಡಿರೋ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ನಾನು ನನ್ನ ಜೀವನದಲ್ಲಿ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್. ಅದ್ರ ನಂತರ ನೋಡಿದ್ ನಿಮ್ಮನ್ನ ಅಂತ ಹೇಳಿದ್ರು. ಸೊ ಅದಕ್ಕಿಂತ ಬೇರೆ ಏನ್ ಬೇಕು ನನ್ಗೆ? ಡಾಕ್ಟರ್ ರಾಜ್ಕುಮಾರ್ ನಂತರ ಆತರ ಅಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಅವ್ರ ಹತ್ರ ಕಂಪ್ಯಾರಿಸನ್ ಬೇರೆ ವಿಚಾರದಲ್ಲ. ಆ ಪ್ರಾಮಾಣಿಕ ಆ ಒಂದು ಮುಖವಾಡ ಹಾಕದೆ ಬದುಕುವಂತದಂತ ಜಗ್ಗೇಶ್ ಸರ್ ಇಮಿಡಿಯೇಟ್ಲಿ ಹೇಳಿದ್ರು, ನಿಮ್ಮ ಮುಖ ನೋಡಿದ್ರೆ ಈ ತರ ಅನ್ಸುತ್ತೆ ಸರ್, ಈ ತರದ ವಿಚಾರ ಅಂತ. ಸೊ ನನ್ ಭಾಗ್ಯ, ನಾನು ಬಿಕಾಸ್ ಪ್ರತಿಯೊಬ್ರು ಮನೇಲಿ ಬಂದು ಹೇಳ್ತಿದ್ರು, ನಿಮ್ಮ ಹೆಸರು ಹಾಳು ಮಾಡ್ತಾನೆ ಅಂತ ಹೇಳ್ತಾ ಇದ್ರು ತುಂಬಾ ಜನ ಬಂದ್ಬಿಟ್ಟು. ಈಗ ಅವರು ಟಿವಿ ನೋಡ್ದಾಗ್ಲೇ ಬಂದ್ರ. ಓಕೆ, ಅದಾದ್ಮೇಲೆ ಅಪ್ಪನು ಸೆಲೆಬ್ರಿಟಿ ಆದ್ರು. ಫಿನಾಲೆಗೆ ಹೋಗ್ಬೇಕಾದ್ರೆ ಅದು ಈಗ್ಲೂ ಇದೆ, ಹೋಗ್ಬೇಕಾದ್ರೆ ಸೆಲ್ಫಿ ತೆಗಿಯೋದು, ಅಪ್ಪನನ್ನ ಕರೆಯೋದು. ಆ ಟೈಮಲ್ಲಿ ಅವ್ರಿಗೆ ಆಗೋ ಒಂದು ಖುಷಿ ಇದೆ. ಲೈಕ್ ತುಂಬಾ ಸ್ಮೈಲ್ ಮಾಡ್ತಾ ಎಕ್ಸ್ಪ್ರೆಸ್ ಮಾಡೋದಲ್ಲ, ಆ ಒಂದು ಒಳಗಿನ ಖುಷಿ ಅವ್ರ ಮುಖದಲ್ಲಿ ಕಾಣುತ್ತೆ. ಅವ್ರದ್ದು ಸೆಲ್ಫಿ ತೆಗಿಯಕ್ ಬರ್ಬೇಕಾರೆ ಅಮ್ಮನನ್ನ ಕರೆಯೋದು, ಬಾ ನಿಂತ್ಕೊಳ್ಳೋದು, ಅದೊಂದು ಚಿಕ್ಕ ಸ್ಮೆಲ್ ದೂರದಿಂದ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ ಆವಾಗ. ಸೊ ಹೆಮ್ಮೆಯ ಮಗ ಆದಂತಹ ಕ್ಷಣ, ಸೊ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಸರ್, ತುಂಬ ಒಳ್ಳೆ ಕ್ಯಾರೆಕ್ಟರ್ಗಳಿಗೆ ನಿಮ್ಮನ್ನು ಹಾಕ್ತಾ ಇದ್ದಾರೆ. ವಿಶ್ವ ಬೇಕು ಅಥವಾ ಯುವ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಆ ಜರ್ನಿ ಬಗ್ಗೆ ಕೂಡ ಮಾತಾಡೋಣ ಒಂದು ವಿರಾಮದ ನಂತರ. ಎಸ್, ಟೇಕ್ ಅ ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಸರ್. ಮಾತಾಡ್ತಾ ಇದ್ವಿ, ವಿಶ್ವ ಆದವರು ಯುವ ಶೆಟ್ಟಿಯಾಗಿ ಬದಲಾಗ್ತೀರಾ, ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅಂತ. ಅಂದರೆ ನೇರವಾದ ಪ್ರಶ್ನೆಯೊಂದನ್ನು ಕೇಳ್ತೇನೆ ಸರ್. ಎಲ್ಲವನ್ನ ಬಿಟ್ಟು ನನಗೆ ಡ್ರಾಮಾ ಬೇಕು, ಆ್ಯಕ್ಟಿಂಗ್ ಬೇಕು ಅಂತ ಎಲ್ಲರನ್ನ ಎದುರು ಹಾಕೊಂಡ್ರಿ, ಎಲ್ಲ ಪರಿಸ್ಥಿತಿಯನ್ನು ಎದುರಿಸಿದ್ರಿ. ಡ್ರಾಮಾದಿಂದ ಅಥವಾ ಆ್ಯಕ್ಟಿಂಗಿಂದ ನಿಮ್ಗೆ ಏನು ಸಿಕ್ತು ಸರ್? ತುಂಬಾನೇ ಸಿಕ್ತು, ನಂಗೆ ಲೈಫೇ ಸಿಕ್ತು. ನಾನು ಇವತ್ತು ಬದುಕಿದ್ದೀನಿ ಅಂದ್ರೆ, ಉಸಿರಾಡ್ತಿದ್ದೀನಿ ಅಂದ್ರೆ, ನೆಮ್ಮದಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡ್ರಾಮಾ. ನಾನು ಈಗಲೂ ಡ್ರಾಮಾ ಮಾಡ್ತೀನಿ.
ಇವಾಗ್ಲೂ ಇಲ್ಲಿ ಮುಗಿದ ತಕ್ಷಣ ಒಂದು ಡ್ರಾಮಾ ಟೀಮಿಗೆ ಡೈರೆಕ್ಷನ್ ಮಾಡಕ್ ಹೋಗ್ತೀನಿ. ಸೊ ನಾನು ಯಾವತ್ತು ಡ್ರಾಮಾದಿಂದ ದೂರ ಆಗಿಲ್ಲ. ಸೊ ಇವತ್ತೇನೋ ಸ್ವಲ್ಪ ಬೆಳೆದ್ಬಿಟ್ಟಿದ್ದೀನಿ. ಸೊ ಹೆಸರು ಅನ್ನೋದು ಅದು ತುಂಬಾನು ಒಳ್ಳೇದು, ತುಂಬಾನು ಕೆಟ್ಟದು. ಅದು ತಲೆಗೇರಿದ್ರು ತುಂಬಾನು ಕೆಟ್ಟದ್ದು. ನಾನು ಎಲ್ಲಿದ್ದು ಅದನ್ನ ಯಾವತ್ತೂ ಮರಿಬಾರ್ದು. ಸೊ ಡ್ರಾಮಾ ಫೀಲ್ಡ್ ನಾನು ಯಾವತ್ತೂ ಬಿಡಲ್ಲ. ಈಗಲೂ ಸ್ಟೇಜಿಗೆ ಹೋಗ್ತೀನಿ. ಈಗಲೂ ನಾನು ಮೂಡುಬಿದಿರೆ ಕಲಶ ಅನ್ನೋ ತಂಡದಲ್ಲಿದ್ದೀನಿ, ಸುರತ್ಕಲ್ ತಂಡದಲ್ಲಿದ್ದೀನಿ. ಬಟ್ ದೂರ ಆಗ್ತಿತ್ತು. ಸೊ ನಾನು ಹೇಳಿ ಮಾತಾಡಿ ನಾನು ಸ್ವಲ್ಪ ಇದ್ ಮಾಡ್ತೀನಿ. ಬಿಕಾಸ್ ಟ್ರಾಲಿಗೆಲ್ಲ ಬರಕ್ಕಾಗಲ್ಲ, ಶೂಟಿಂಗ್ ಇದ್ದಾಗ ಇದ್ ಮಾಡಕ್ಕಾಗಲ್ಲ. ಬಟ್ ಅಲ್ಲಿ ಏನಿದೆ ಅಂದ್ರೆ ಕಲಾಶ್ರೀ ಬೆದ್ರ ಅಂತಿದೆ, ಬೆಲಬುಲಿಪಲ್ಲಿ ಲಾಸ್ಟ್ ಟೈಮ್ ಸೆಕೆಂಡ್ ಪ್ಲೇಸ್ ತಗೊಂಡಿವಿ ನಾವು. ಸೊ ಅಲ್ಲಿ ಏನಿದೆ ಅಂದ್ರೆ ನಾನು ಇಲ್ದಿದ್ರೆ ಇನ್ನೊಬ್ಬ ಇದ್ದಾರೆ ನನ್ನ ಪರವಾಗಿ ಆಕ್ಟಿಂಗ್ ಮಾಡಕ್ಕೆ. ಸೊ ಅದ್ ನಂಗೆ ಸೂಟಬಲ್ ಆಯ್ತು. ಸೊ ಬೇರೆ ಟೀಮ್ಗೂ ಹೋಗ್ತೀನಿ, ಪ್ರೀತಿಯಿಂದ ಕರೀತಾರೆ, ತುಂಬಾ ಜನ ಕರೀತಾರೆ, ಹೋಗ್ತಾ ಇರ್ತೀನಿ. ಸೊ ಡ್ರಾಮಾ ನಂಗೆ ಎಲ್ಲಾನು ಕೊಟ್ಟಿದೆ. ನಾನು ಇವತ್ತು ಏನಾಗಿದ್ದೀನಿ ಡ್ರಾಮಾನೇ ಕಾರಣ. ತುಂಬಾ ಕಲ್ತಿದ್ದೀನಿ. ನಾನು ಬೇರೆ ಬೇರೆ ಹೊರಗೆ ಟೀಮ್ ಹೋಗ್ತಿದ್ದೆ, ಚಿಕ್ಕವ್ರ ಹತ್ರ ಮಾಡ್ತಿದ್ದೆ, ದೊಡ್ಡವ್ರ ಹತ್ರ ಮಾಡ್ತಿದ್ದೆ, ಪ್ರತಿಯೊಂದ್ ಕಡೆ ಮಾಡಿದೀನಿ. ಸೊ ತುಂಬಾನೇ ಕಲ್ತಿದ್ದೀನಿ. ಪ್ಯಾಷನ್ ಇತ್ತು ನನ್ಗೆ. ಡ್ರಾಮಾ ಬರೀ ಹಣಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ನಾನು ತುಂಬಾ ಕಡೆ ಕಲಿಯಕ್ಕೆ ಹೋಗಿದ್ದೀನಿ. ಡೈರೆಕ್ಷನ್ ಕೊಟ್ಟು ನಾನು ಕಲ್ತಿದ್ದೀನಿ. ಸೊ ಇಲ್ಲೂ ನಾನು ಹಣ ತಗೊಳ್ತಾ ಇರ್ಲಿಲ್ಲ. ಆ ಡ್ರಾಮಾದಲ್ಲಿ ಆ ಪೇಮೆಂಟ್ ತಗೋತಾ ಇದೆ. ಬಟ್ ಹೊರಗಡೆ ನಾನು ಎಲ್ಲೂ ಡಿಮ್ಯಾಂಡ್ ಮಾಡಿ ಹಣ ತಗೊಳ್ತಾ ಇರಲಿಲ್ಲ. ಈಗ ಮಾಡ್ತಿದ್ದೀನಿ, ಈಗ ತಗೋತೀನಿ. ಬಿಕಾಸ್ ಇಟ್ ಈಸ್ ಮೈ ಪ್ರೊಫೆಷನ್. ತಗೋತಾ ಇದ್ದೀನಿ. ತುಂಬಾ ಒಂದು ನನ್ಗೆ ಲೆಕ್ಕ ಇಲ್ಲ, ಬಟ್ ಒಂದು 800 ಶೋ ಮಾಡಿರ್ಬೋದು ನಾನು. 800 ಶೋ ಪ್ಲಸ್ ಮಾಡಿರ್ಬೋದು ಡ್ರಾಮಾ. ಸೊ ಈ ಫೀಲ್ಡ್ ಅಲ್ಲಿ ಈಗ ಯುವ ಶೆಟ್ಟಿ ಆದ್ಮೇಲೆ ನನ್ಗೊಂದು ಆಸೆ ಇತ್ತು, ಒಂದು ಮೂವಿ ಮಾಡ್ಬೇಕು, ಒಂದು ವಿಲನ್ ಆಗ್ಬೇಕು, ಮೂವಿ ಮಾಡ್ಬೇಕು ಆಸೆ ಇತ್ತು. ಸೊ ಈಗ ಒಂದು 5 ಮೂವಿ ಮಾಡ್ತಾ ಇದ್ದೀನಿ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ, ನಾನು ಆಕ್ಟಿಂಗ್ ಮಾಡ್ಬೇಕಂತ ಅನ್ಕೊಳ್ತಿದ್ದೆ. ಬಟ್ ನಾನೇನೊಂದು ಮೂವಿ ಮಾಡ್ತೀನಿ, ಕನ್ನಡ ಮೂವಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸಂದೀಪ್ ಬಾರಡಿ ಅನ್ನುವಂತ ವ್ಯಕ್ತಿ ನನ್ಗೆ ಭೇಟಿ ಆಗ್ತಾರೆ ಆ ಟೈಮಲ್ಲಿ, ಆ ಡಿಪ್ರೆಷನ್ ಟೈಮಲ್ಲಿ. ಆಟಿಡೊಂಜಿ ದಿನ ಅಂತ ಒಂದು ಮೂವಿಯಲ್ಲಿ ವಿಲನ್ ಪಾತ್ರ ಸಿಗುತ್ತೆ ತುಳುವಲ್ಲಿ. ಸೊ ಅದು ಹಿಟ್ ಆಗಿಲ್ಲ, ಬಟ್ ಅದ್ರ ಒಂದು ಕ್ಯಾರೆಕ್ಟರ್ ಸಿಗುತ್ತೆ. ಆ ಟೈಮಲ್ಲಿ ಸಂದೀಪ್ ನೋಡಿ, ಅದೊಂದು ಕೆಲವೊಂದು ಘಟ್ಟಗಳು, ಕೆಲವೊಂದು ವ್ಯಕ್ತಿಗಳನ್ನ ಪರಿಚಯ ಮಾಡಿಸುತ್ತೆ. ಸೊ ಅವ್ರು ಜಸ್ಟ್ ಒಂದು ಅವ್ರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು, ನಾನು ಆರ್ಟಿಸ್ಟ್ ಆಗಿದೆ. ಜಸ್ಟ್ ಅಲ್ಲಿ ಮೀಟ್ ಆದ್ವಿ. ಆಮೇಲೆ ಒಂದು ಘಟನೆ ನಡೀತು, ಆರಿಸ್ ತೀರೋದ, ಆಕ್ಸಿಡೆಂಟ್ ಆಯ್ತು. ಅದರಿಂದಾಗಿ ನಾವು ಒಟ್ಟಾಗಿ ನಾವು ಇಬ್ರು ಸೇರಿ ಅವನ ಮನೆಗೆ ಒಂದು 14 ಲಕ್ಷ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಎಲ್ಲ ಟೋಟಲ್ ಮಾಡಿದ್ರೆ 14 ಲಕ್ಷ ತನಕ ಒಂದು ಮನೆಗೆ ಒಂದು ಕೊಟ್ಟಿದ್ದೀವಿ. ತುಂಬಾ ಕಡೆ ಕಲೆಕ್ಷನ್ ಮಾಡಿದ್ವಿ. ಈಗಲೂ ಒಂದು 2 ಕಡೆ ಬರೋದಿದೆ ಅಮೌಂಟ್. ಆ ತಂಗಿಯವ್ರಿಗೆ ಮದುವೆ ಆಗ್ಬೇಕಾದ್ರೆ ಅದೇ ಅಮೌಂಟ್ ಬರುತ್ತೆ. ಸೊ ಆತರ ಎಲ್ಲ ಮಾಡಿ ಅದರಲ್ಲಿ ಒಟ್ಟಾದವರು. ನೆಕ್ಸ್ಟ್ ಒಂದು ಮೋದಿ ಪ್ರಚಾರ ಟೈಮಲ್ಲಿ ನಂಗೊಬ್ರು ಕಾಲ್ ಬರ್ತಾರೆ, ಜವನೇರ್ ಬೆದ್ರಿಂದ ಅಮರ್ಕೋಟೆ ಅಂತ. ಅವ್ರನ್ನ ನಾನು ಮರೆಯಲ್ಲ, ಬಿಕಾಸ್ ಅವರಿಂದಾಗಿ ಇವತ್ತು ಒಂದು ಲೈನ್ ಹಿಡಿದಿದ್ದೀನಿ. ಕಾಲ್ ಮಾಡಿ ಹೇಳ್ತಾರೆ, ಒಂದು ಶಾರ್ಟ್ ಮೂವಿ ಮಾಡೋಣ ಮೋದಿ ಪ್ರಚಾರಕ್ಕೆ ಅಂತ. ಆಯ್ತು, ನೀವು ಹೇಳಿದ್ರೆ ಮಾಡ್ತೀನಿ. ನಾನೊಬ್ಬ ಆರ್ಟಿಸ್ಟು, ನಾನು ಮಾಡ್ಲೇಬೇಕು. ಓಕೆ. ಅಂಡ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ PM ನರೇಂದ್ರ ಮೋದಿ. ಸೊ ಖುಷಿ ಆಯ್ತು, ಮಾಡೋಣ. ಅದಕ್ಕೂ ಹಣ ತಗೊಂಡಿಲ್ಲ, 1 ರೂಪಾಯಿ ಹಣ ತಗೊಂಡೆ. ನಾವು ಕೈಯಿಂದ ಖರ್ಚು ಮಾಡಿದ್ದು. ನಾನು ಸಂದೀಪ್ ಬಾರಡಿ ಡೈರೆಕ್ಟರ್ ಬೇಕಲ್ವಾ, ಅವ್ರು ಕಾರಳದವರು. ನಾನು ಹೇಳಿದೆ, ಈ ತರ ಅವ್ರ ಗ್ಯಾರೇಜ್ ಇದೆ. ಸಡನ್ ಕ್ಲೋಸ್ ಮಾಡಿದ್ರು, ಬಂದ್ರು ಮೂಡುಬಿದ್ರಿಗೆ 4 ಗಂಟೆಗೆ. ನೆಕ್ಸ್ಟ್ ದಿವಸ ಶೂಟಿಂಗ್ ಆಗ್ಬೇಕು, ಮರು ದಿವಸನೇ ಆಗ್ಬೇಕು. ಅಮರ್ಕೋಟೆ ಗೊತ್ತಿಲ್ಲ, ನನ್ಗೆ ಶೂಟಿಂಗ್ ಹೇಗೆ, ಸ್ಕ್ರೀನ್ ಪ್ಲೇ ಅದೆಲ್ಲ ಗೊತ್ತಿಲ್ಲ. ನಾಳೆ ಒಂದು 5-6 ಮಾಡು ಅಂತ ಹೇಳಿದ್ರು. 5 ಮಾಡಕ್ ಆಗಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಮಾಡ್ಬೋದು. ನಾವು 3 ಮಾಡಿದ್ವಿ ಶಾರ್ಟ್ ಮೂವೀಸ್. ಅದು ರಾತ್ರಿ ಬಂದು ಮನೆ ಎಲ್ಲ ಎಲ್ಲೂ ಉಳ್ಕೊಳ್ಳೋದು, ಊಟ ಎಲ್ಲ ನಮ್ಮ ಖರ್ಚಲ್ಲೇ ಮಾಡಿ, ಸೊಳ್ಳೆ ಇದೆಲ್ಲ ಮಾಡಿ, ಬೆಳಿಗ್ಗೆ 7 ಗಂಟೆಗೆ ಶಾರ್ಟ್ ಮನೆಯಲ್ಲಿ. ಅದು 10 ಗಂಟೆ 11 ಗಂಟೆ ಆಗ್ಬೇಕು. ಆಮೇಲೆ ಇನ್ನೊಂದು ಶಾರ್ಟ್ ಮೂವಿ ವಿದ್ಯಾಗಿರಿಯಲ್ಲಿ ಅಳೋಸ್ ಹತ್ರ ಒಂದು ಅಂಗಡಿಯಲ್ಲಿ. ಅದಾದ್ಮೇಲೆ ಮೂಡುಬಿದ್ರಲ್ಲಿ ಟೆಂಪಲ್ ಎಲ್ಲ ಮಾಡಿದೆ. ಅದು ಏನಾಯ್ತಂದ್ರೆ ವೈರಲ್ ಆಯ್ತು. ಅದು ತುಂಬಾನೇ ವೈರಲ್ ಆಯ್ತು. ಎಷ್ಟು ವೈರಲ್ ಆಯ್ತು ಅಂದ್ರೆ, ಚಕ್ರವರ್ತಿ ಸುಲಿಬೆಲೆ ಅವ್ರ ಪೇಜ್ ಅಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರು. ನಂಗೆ ಬಾಂಬೆಯಿಂದೆಲ್ಲ ಕಾಲ್ ಬರಕ್ ಶುರುವಾಯ್ತು. ಹಿಂದಿ ಇದ್ರಲ್ಲಿ ಡಬ್ಬಿಂಗ್ ಮಾಡ್ತೀರಂತೆಲ್ಲ ಶುರುವಾಯ್ತು. ತುಂಬಾ ವೈರಲ್. ಫೇಸ್ಬುಕ್ ಅಲ್ಲಿ ನಾವು ಅದನ್ನ ಯೂಟ್ಯೂಬ್ ಕಂಟೆಂಟ್ ಮಾಡಿ ಬಿಟ್ಟಿದ್ದಲ್ಲ, ವಿಡಿಯೋನ ಪಬ್ಲಿಷ್ ಮಾಡಿದ್ವಿ, ಫೇಸ್ಬುಕ್ ಅಲ್ಲಿ ಬಿಟ್ವಿ. ಮೋರ್ ದನ್ 2-3 crores ಶೇರ್ ವ್ಯೂಸ್ ಎಲ್ಲ ಆಗಿದೆ. ಕಾಮಿಡಿಗಳಿಗೆ ಹೋದಾಗ್ಲೂ ನನ್ನ ಅದರಿಂದ ಪರಿಚಯ ಮಾಡಿದ್ರು, ನೀವು ಇದ್ರಲ್ಲಿ ಮೋದಿ ವಿಚಾರದಲ್ಲಿ ಇದ್ರಲ್ಲ ಅಂತ. ಬಿಕಾಸ್ ತುಂಬಾ ಫ್ಯಾನ್ಸ್ ಇರ್ತಾರೆ ಅವ್ರಿಗೆ. ಸೊ ನನ್ನ ಇದ್ ಮಾಡಿ, ಸೊ ಅಲ್ಲಿಂದ ಪುನಃ ಒಟ್ಟಾದವರು, ಶಾರ್ಟ್ ಮೂವಿ ಒಟ್ಟಾದವರು ಒಂದು ಜನನಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ರು. ಅದಕ್ಕೆ ಕಾರಣ ಸಂದೀಪ್ ಶೆಟ್ಟಿ ಶಿರುವ ಅಂತ. ಅವ್ರು ಫೇಸ್ಬುಕ್ ಅಲ್ಲಿ ಈ ಮೋದಿಯ ವಿಚಾರವಾಗಿ ನೋಡಿ, ಮುಂಬೈಲಿರುವಂತ ತುಳುವರಿಗೆ ಕನ್ನಡ ಬರದೇ ಇರುವಂತವ್ರಿಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ದೊಡ್ಡ ಸ್ಟೇಜ್ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಏನೋ ಮಾಡಿದ್ರು. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಅಳು ಬಂತಿದ್ದಲ್ಲ ನೋಡಿ. ಸೊ ಇಷ್ಟು ದೊಡ್ಡ ಕಮೆಂಟ್ ಹಾಕಿದ್ರು ಫೇಸ್ಬುಕ್ ಅಲ್ಲಿ. ಇಷ್ಟು ದೊಡ್ಡ ಕಮೆಂಟ್ ಹಾಕಿದವ್ರಿಗೆ ನಾವೊಂದು ಥ್ಯಾಂಕ್ಸ್ ಹೇಳ್ಬೇಕಂತ ಪರ್ಸನಲ್ ಮೆಸೇಜ್ ಮಾಡಿದೆ. ಅವ್ರ ನಂಬರ್ ತಗೊಂಡು ಕಾಲ್ ಮಾಡಿದ್ರು, ನಾನು ನಿಮ್ಗೆ 50,000 ಕೊಡ್ತೀನಿ, ನಂಗೆ ಇಮಿಡಿಯೇಟ್ಲಿ ಶಾರ್ಟ್ ಮೂವಿ ಮಾಡ್ಬೇಕಂತ ಹೇಳಿದ್ರು. ಅಳ್ತಾನೆ, ಒಳ್ಳೆ ಕಂಟೆಂಟ್ ಬಗ್ಗೆ ಮಾಡಿ ನಾನು ಕೊಡ್ತೀನಿ ಹಣ ಅಂತ. ಇಲ್ಲಿವರೆಗೆ ನನ್ನ ಮುಖಕ್ಕೆ 1 ರೂಪಾಯಿ ಕೊಟ್ಟವ್ರು ಯಾರಿಲ್ಲ. ಒಬ್ಬ ಪುಣ್ಯಾತ್ಮ 50,000 ಕೊಡ್ತೀನಿ ಅಂತ ಹೇಳಿದ್ರು. ಸಂದೀಪಣ್ಣನ್ ಕಾಲ್ ಮಾಡಿದೆ, ಮಾಡು ಅಂತ ಹೇಳಿದ್ರು. ಬಟ್ 50,000 ಆಗಲ್ಲ. ನಾನೇನ್ ಮಾಡಿದೆ, ಎಲ್ಲ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿದೆ, ದುಬೈಲಿ ಇದ್ದವ್ರು ಎಲ್ಲರಿಗೆ, ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು. ಸನತ್ ಶೆಟ್ಟಿ ಅಂತಿದ್ದಾನೆ, ಸಿದ್ದಗಟ್ಟಿ ಅಂತ ತುಂಬಾ ಕ್ಲೋಸ್ ನನಗೆ, ಸಂತೋಣ್ ಅಂತಿದ್ರೆ 3 ಅವರು, ಅವರೆಲ್ಲ 10,000, 5,000, 10,000, 15,000 ಎಲ್ಲ ಕೊಟ್ಟರು. ಅರೌಂಡ್ 1,50,000 ತನಕ ಕಲೆಕ್ಷನ್ ಆಯ್ತು. ಒಂದ್ ಒಳ್ಳೆ ಜನದಿಂದ ಶಾರ್ಟ್ ಮೂವಿ ಮಾಡಿದ್ವಿ. ಇನ್ನು ಖುಷಿಯಲ್ಲಿ ಹೇಳ್ತೀನಿ,
ಕರಾವಳಿಯಿಂದ ಒಂದು ಶಾರ್ಟ್ ಮೂವಿಯನ್ನ ಆನಂದ್ ಆಡಿಯೋ ಅಂತ ಗೊತ್ತು ನಿಮ್ಗೆ ಬೆಂಗಳೂರು, ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಫಸ್ಟ್ ನಮ್ದು ಪೋಸ್ಟ್ ಮಾಡಿದ್ದು ಜನನಿ ಶಾರ್ಟ್ ಮೂವಿನ. ಸ್ಟೇಟ್ ಲೆವೆಲ್ ಅವಾರ್ಡ್ ಎಲ್ಲ ಸಿಕ್ತು. ನಾವು ಅದನ್ನ ಮಾಡಿದ್ದು ಪ್ರೊಡ್ಯೂಸರ್ ಕಾಪಿ ತರ ಮಾಡಿದ್ದು. ನಮ್ಗೆ ಒಂದು ಅವಾಗ ಹುಚ್ಚಾಗಿತ್ತು ಒಂದು ಮೂವಿ ಎಲ್ಲ ಮಾಡ್ಬೇಕಂತ. ಸೊ ಅಷ್ಟು ಚಿಕ್ಕದ್ರ 1,50,000 ಬಜೆಟ್ ಅಲ್ಲಿ ಶುರುವಾಗಿದ್ದು ಇವತ್ತು 1.5 ಕೋಟಿ ಮೂವಿ ತನಕ ಬಂದಿದೆ. ಅಭೇದ್ಯಂ ಅಂತ ಕನ್ನಡ ಮೂವಿ ಮಾಡ್ತಾ ಇದೀವಿ. ಶೂಟಿಂಗ್ ಎಲ್ಲ ಮುಗ್ದಿದೆ. ಒಂದು ಸಾಂಗ್ ಪೋರ್ಷನ್ ಬಾಕಿ ಇದೆ, ಬರೋ ತಿಂಗಳು ಶೂಟಿಂಗ್ ಆಗುತ್ತೆ. ವಿಜಯ್ ರಾಘವನ್ ಸರ್ ಲೀಡ್ ಕ್ಯಾರೆಕ್ಟರ್ ಇದ್ದಾರೆ. ನಾನು ಸಂದೀಪ್ ಬಾರ್ಡೆ ಕೂತೆ ಕತೆ ಮಾಡಿದ್ದೀವಿ. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು, ನಾವು ಒಂದು ಕತೆ ಮಾಡಿದ್ರೆ ನೀಟ್ ಡೈರೆಕ್ಟ್ ಆಗಿ ಕತೆ ಮಾಡಲ್ಲ. ನಾನು ತುಂಬಾ ಲೈಫ್ ಅನ್ನು ನೋಡ್ ಬಂದವನು. ಸೊ ಯಾರಿಗೆ ಯಾವ ರೀತಿ ಹೇಗೆ ಇಷ್ಟ ಆಗುತ್ತೆ ಅಂತ ಪ್ರತಿಯೊಂದು ವಿಚಾರ, ಈ ಆಕ್ಟಿಂಗ್ ಮತ್ತೆ ಒಂದು ಸ್ಟೋರಿ ಇದ್ರ ವಿಚಾರದಲ್ಲಿ ಯಾವ ರೀತಿ ಸ್ಟೋರಿ ಈಗಿನ ಟ್ರೆಂಡ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತು. ಅದೇ ರೀತಿ ಟ್ರೆಂಡ್ ಅಲ್ಲಿ ಒಂದು ಅದ್ಭುತವಾದ ಒಂದು ಕತೆ ಹಿಡ್ಕೊಂಡು ಚೆನ್ನಾಗಿ ಮೂಡಿ ಬಂದಿದೆ ಅಭೇದ್ಯಂ ಅಂತ. ಬರೋ ವರ್ಷ ಖಂಡಿತವಾಗ್ಲೂ ಬರುತ್ತೆ. ಐ ಡೋಂಟ್ ನೋ, ನನ್ಗೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಚಿತ್ರ ಮಾಡಿದೀವಿ. ಸೊ ಅದು ಜನರಿಗೆ ಇಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ನಾನು ಏನೇನ್ ಮಾಡಿದ ದೇವರಲ್ಲೂ ಕೈ ಬಿಟ್ಟಿಲ್ಲ. ಬಹುಶಃ ಇದ್ರಲ್ಲೂ ಕೈ ಹಿಡಿತಾನೆ ಅಂತ ತುಂಬಾ ನಂಬಿಕೆ ಇದೆ. ಇಫ್ ಅಂಡ್ ಅದೊಂದು ಹಿಟ್ ಆದ್ರೆ ನಮ್ದು ಒಂದು ಟೀಮ್ ಒಂದು ಮೇಲ್ ಬರುತ್ತೆ. ನಮ್ದು ಸಂದೀಪ್ ಬಾರೆ, ನಮ್ದು ದೊಡ್ಡ ಟೀಮ್ ಇದೆ ಈಗ. ಧೀರಜ್ ನಿರ್ಬರ್ಗ ಕೋಸ್ಟಲ್ ಕ್ಯಾಮರಾ ರೆಂಟರ್ಸ್ ಅಲ್ಲಿ ಇದೆ, ಇಲ್ಲೇ ಹತ್ರದಲ್ಲಿ ಇರೋದು. ಸೊ ಇದೆಲ್ಲ ನಮ್ಮ ಒಂದು ದೊಡ್ಡ ಟೀಮ್. ಸೊ ಇದ್ರಲ್ಲಿ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಸ್, ಒಬ್ಬ ವಿಲನ್ ಆಗಿ ತೆರೆ ಮೇಲೆ ಚೂರಿ ಹಾಕುದು ಅಂತ ಹೇಳಿದ್ರೆ ಬಹಳ ಇಷ್ಟ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿಗೆ ಬೆನ್ನಿನ ಹಿಂದೆ ಚೂರಿ ಹಾಕುವಂತ ಕೆಲವೊಂದು ಜನರು ನಮ್ಮ ಸುತ್ತಮುತ್ತ ಇರ್ತಾರೆ. ಅಂತದ್ದೇನಾದ್ರೂ ಇನ್ಸಿಡೆಂಟ್ ನಿಮ್ಮ ಲೈಫ್ ಅಲ್ಲಿ ಆಗಿದೆ? ತುಂಬಾ ನಡೆದಿದೆ. ಬಟ್ ಬೆನ್ನಿಗೆ ಚೂರಿ ನಾನು ಯಾವ ರೀತಿ ಇದೀನಿ ಅಂತ ಹೇಳಿದ್ರೆ, ಮೊದಲು ಕಾಮಿಡಿ, ನಾನು ಒಂದು ಪಾಯಿಂಟ್ ಹೇಳಿದೆ, ಕಾಮಿಡಿ ಕಿಲಾಡಿ ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿತ್ತು ನನ್ಗೆ ಯಾರ್ಯಾರು ಮೋಸ ಮಾಡಿದ್ದಾರೆ, ನನ್ಗೆ ಯಾರ್ಯಾರು ಡ್ರಗ್ಸ್ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು, ಅಂತವ್ರಿಗೆ ನಾನು ಪಾಠ ಕಲಿಸ್ಬೇಕು ಅಂತ ಮೈಂಡ್ ಅಲ್ಲಿ ಇತ್ತು. ಅಂತವ್ರ ಮುಂದೆ ಬೆಳಿಬೇಕಂತ. ಬಟ್ ಈಗ ಅನ್ಸ್ತಾ ಇದೆ, ನಾನು ಅಂತವ್ರಿಗೋಸ್ಕರ ಬೆಳಿತಾ ಹೋದ್ರೆ ಅದೊಂದು ಅಷ್ಟೇ ಆಗುತ್ತೆ. ಇವ್ರಿಗೆ ಸಾಕು, ಇಷ್ಟು ನಾನು ಬೆಳೆದಿದ್ದು ಸಾಕು, ಇಲ್ಲಿ ಎಲ್ರಿಗೂ ಹೆಸರು ಗೊತ್ತು, ಸಾಕು. ಅದೇ ನನ್ನ ಪಾಯಿಂಟ್ ಇದ್ರೆ ನನ್ ಬೆಳೆಯಕ್ ಜಾಸ್ತಿ ರೀಸನ್ ಇಲ್ಲ. ಸೊ ನಾನು ಆ ವಿಚಾರಗಳನ್ನೆಲ್ಲ, ನನ್ಗೆ ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅದನ್ನೆಲ್ಲ ಕ್ಷುಲ್ಲಕ ಕಾರಣ ಅಂತ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಸೊ ಲೈಫ್ ಇನ್ನು ದೊಡ್ಡದಿದೆ, ಇನ್ನು ದೊಡ್ಡ ದೊಡ್ಡ ಚೂರಿಗಳು ಸಿಗ್ಬೋದು. ಸೊ ಎಲ್ಲದಕ್ಕೂ ನಾನು ರೆಡಿ ಆಗಿರ್ಬೇಕು. ಈ ಚಿಕ್ಕ ಚಿಕ್ಕ ಚೂರಿ, ಇನ್ ಚಿಕ್ಕ ಚಿಕ್ಕ ವ್ಯಕ್ತಿಗಳನ್ನ ನಾನು ಕೇರ್ ಮಾಡಲ್ಲ. ಲೈಫಲ್ಲಿ ಬರೀ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ಅವರಿಂದಾಗ ನಾನು ಬೆಳೆದಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಅವ್ರು ಕೊಟ್ಟಂತ ಸ್ಫೂರ್ತಿಯಿಂದ ನಾನು ಕಾಮಿಡಿ ಕಿರೀಡಿ ಹೋಗ್ಬೇಕು, ಒಂದು ಬೆಂಕಿ ಹುಡ್ಕೊಳ್ತು ಅಲ್ಲೇನೋ ಮಾಡ್ಬೇಕಂತ. ಕಾಮಿಡಿ ಕಿರೀಡಿ, ಕಾಮಿಡಿ ಆಕ್ಟ್. ಈಗ ನಾನು ಜಗ್ಗೇಶ್ ಸರ್ ಹೇಳಿದ್ರು, ನಿಮ್ಗೆ ಯಾರು, ನಾನೊಬ್ಬ ಅವ್ರ ಹತ್ರ ಹೇಳಿದೆ, ಸರ್ ನಾನು ಕಾಮಿಡಿ ಆಕ್ಟರ್ ಅಲ್ಲ, ನಾನು ಇಲ್ಲಿ ಬಂದಿದ್ದೀನಿ, ನನ್ಗೆ ಇಲ್ಲಿಂದ ನನ್ಗೆ ಏನ್ ಉಪಯೋಗ ಆಗುತ್ತೆ ಅಂತ ಕೇಳಿದೆ. ಜಗ್ಗೇಶ್ ಸರ್ ಒಂದು ಮಾತು ಹೇಳಿದ್ರು, ಸ್ಟೇಜ್ ಅಲ್ಲಿ ಹೇಳಿದಾರೆ ಅದನ್ನ, ಪಕ್ಕ ಕರೆದು ಮಾತು ಹೇಳಿದ್ರು, ನೋಡೋ ಇಲ್ಲಿ ಇಷ್ಟು 3 ಸೀಸನ್ ಅಲ್ಲಿ ಸಾಧಾರಣ 36-40 ಜನ ಆರ್ಟಿಸ್ಟ್ ಬಂದಿರ್ಬೋದು, ಬಟ್ ಎಲ್ರು ಅವ್ರು ಕಾಮಿಡಿ ಆಕ್ಟರ್, ನೀನ್ ಒಬ್ಬನೇ ವಿಲನ್, ನಿಂಗೆ ಯಾರು ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದ್ರು. ಯಾವುದೇ ಚಾನಲ್ ಅಲ್ಲೂ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದ್ರು. ಸ್ಟೇಜ್ ಅಲ್ಲಿ ಹೇಳಿದ್ದಾರೆ, ಕಾಮಿಡಿ ಕಿಲಾಡಿಯಿಂದ ಒಬ್ಬ ವಿಲನ್ ಎಂಟ್ರಿ ಆಗ್ತಿದ್ದಾನೆ ಕನ್ನಡ ಇಂಡಸ್ಟ್ರಿಗೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಗರಡಿಯಿಂದ ಒಬ್ಬ ಹುಡುಗ ಹೋಗ್ತಿದ್ದಾನೆ, ಕನ್ನಡ ಇಂಡಸ್ಟ್ರಿ ಆಳ್ತಾನೆ ಅಂತೆಲ್ಲ ಹೇಳಿದ್ರು. ಅದು ಆ ಮಾತು ಏನಾಗುತ್ತೆ ಅದು ಬೇರೆ ವಿಚಾರ. ಬಟ್ ಅವ್ರ ಬಾಯಿಂದ ನಾನೊಬ್ಬ ವಿಲನ್ ಅಂತ ಬಂದ, ಒಬ್ಬ ವಿಲನ್ಗೆ ಅದು ನೆಗೆಟಿವ್ ಶೇಡ್ಗೆ ಹೋಗ್ತಾ ಇದ್ದೀನಿ. ನಂಗೆ ಅದೊಂದೇ ಪಾತ್ರ ಮಾಡ್ಬೇಕಂತ ಆಸೆ ಇಲ್ಲ, ನನ್ಗೆ ಬೇರೆ ಬೇರೆ ರೀತಿಯ ಪಾತ್ರ ಮಾಡ್ಬೇಕು. ನನ್ಗೊಬ್ಬ ವರ್ಸಟೈಲ್ ಆಕ್ಟರ್ ಆಗ್ಬೇಕಂತ ಆಸೆ. ಬಿಕಾಸ್ ಒಂದೇ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಅದು ಜನರಿಗೆ ಅಂತಲ್ಲ, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಾಕಿ ಆಕ್ಟರ್ಗೆ ಯಾವತ್ತೂ ಸ್ಯಾಟಿಸ್ಫೈ ಆಗಲ್ಲ. ಸೊ ಫಸ್ಟ್ ರಿಜಿಸ್ಟರ್ ಆಗ್ತೀನಿ, ಇವನು ಇದ್ರ ಈಗ ಡಾಲಿ ಧನಂಜಯ ಹೇಗೆ ರಿಜಿಸ್ಟರ್ ಆಗಿ ರತ್ನನ್ ಪ್ರಪಂಚ ಮಾಡ್ದ, ಟಗರಲ್ಲಿ ರಿಜಿಸ್ಟರ್ ಆಗಿ ಹೇಗೆ ರತ್ನನ್ ಪ್ರಪಂಚ ಮಾಡ್ದ. ಸೊ ಈವನ್ ಐ ಆಮ್ ಲೈಕ್ ಆತರ, ಆ ಒಂದು ಆಸೆ ಇದೆ ನಂಗೆ, ಒಂದು ರಿಜಿಸ್ಟರ್ ಆಗ್ಬೇಕು, ಆಮೇಲೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡ್ಬೇಕಂತ. ಸೊ ಕಂಟಿನ್ಯೂಸ್ ಆಗಿ ಮೂವಿಯಲ್ಲಿ ಬೇರೆ ಬೇರೆ ರೀತಿಯ ಪಾತ್ರ, ಬೇರೆ ಬೇರೆ ಇದ್ರೆ ವಿಲನ್ ಮಾಡ್ತಿದ್ದೀನಿ. ಅಭೇದ್ಯಂ ಅಲ್ಲಿ ಒಂದು PT ಮಾಸ್ಟರ್ ಕ್ಯಾರೆಕ್ಟರ್, ವಿಲನ್ ಶೇಡ್ ಅಲ್ಲಿ, ನೆಗೆಟಿವ್ ಶೇಡ್ ಅಲ್ಲಿ ಪಾರ್ಶ್ವನಾಥ್ ಬೆನ್ನಟ್ಟಿ ಅಂತ ಸಖತ್ತಾಗಿದೆ ಕ್ಯಾರೆಕ್ಟರ್. ಅದು ಸೈಲೆಂಟ್ ಆಗಿರ್ತೀನಿ, ತುಂಬಾ ಸೈಕೋ ಆಗಿರ್ತೀನಿ. ಇನ್ನೊಂದ್ರಲ್ಲಿ ಒಬ್ಬನೇ ವಿಲನ್, ಅದು ಒಂದು ಬೇರೆ ರೀತಿ ಅಹಿಮಾ ಅಂತ ಬರ್ತಾ ಇದೆ, ಅದು ರೆಡಿ ಆಗಿದೆ, ಮೂವಿ ಎಲ್ಲ ರೆಡಿ ಆಗಿದೆ, ಡಬ್ಬಿಂಗ್ ಪೋರ್ಷನ್ ಆಗಿ ಎಲ್ಲ ರೆಡಿ ಆಗಿದೆ. ಅಹಿಮಾ ಅಂತ, ಅದ್ರಲ್ಲಿ ಒಬ್ಬನೇ ವಿಲನ್, ನಾನು ಹೆಂಡತಿ ಇದಾಗಿರುತ್ತೆ. ಸೊ ನಾನು ಕೊಡ್ಲಿ ಹಿಡ್ಕೊಂಡು ಎಲ್ಲರನ್ನು ಸಾಯಿಸ್ತಾ ಇರ್ತೀನಿ. ಸೊ ಅದೊಂದು ರೀತಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಆ ತರದ ಕ್ಯಾರೆಕ್ಟರ್. ಅದು ಸಾಕಾಗಿ ತುಂಬಾ ರಾ ಆಗಿದೆ ಕ್ಯಾರೆಕ್ಟರ್ ಅದು. ಆಮೇಲೆ ಆಪರೇಷನ್ ಲಂಡನ್ ಕೆಫೆ ಅಂತ, ಅದ್ರಲ್ಲೂ ನಾನು ನೆಗೆಟಿವ್ ಶೇಡ್ ಅಲ್ಲಿ ಇದ್ದೀನಿ, ನಕ್ಸಲೈಟ್ ಹೆಲ್ಪ್ ಮಾಡುವನು, ನೆಗೆಟಿವ್ ಶೇಡ್ ಅಲ್ಲಿ ಇದ್ದೀನಿ, ಇನ್ಫಾರ್ಮ್ ಮಾಡೋನು, ಕಾಮಿಡಿಯಲ್ಲಿ ಇದ್ದೀನಿ. ಸೊ ಅದೊಂದು ಬೇರೆ ರೀತಿ ಶೇಡ್ ಕ್ಯಾರೆಕ್ಟರ್. ಆಮೇಲೆ ವೃಷ್ಟಿ ಅಂತ ಮೂವಿ ಮಾಡಿದೆ, ಅದೀಗ ಈಗ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಪೋರ್ಷನ್ ಮುಗಿದಿದೆ. ಅದೊಂದು ಆರ್ಟ್ ಮೂವಿ ಟೈಪ್ ಬರುತ್ತೆ, ನಮ್ಮ ಕಾಮಿಡಿ ಕಿಲಾಡಿಗಳು ಅನೀಶ್ ಅವರು ಮಾಡಿದ್ದು. ದೊರೆ 2 ಅಲ್ಲಿ ಕ್ಯಾರೆಕ್ಟರ್ ಇದೆ, ಶಿವರಾಜ್ ಕುಮಾರ್ ಅವರು ವಾಯ್ಸ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೆ ನಾನು, ಅವ್ರದ್ದೊಂದು ವಾಯ್ಸ್ ಓವರ್ ಕೊಟ್ಟಿದ್ದೆ ಅವ್ರ ಟೀಸರ್ಗೆ. ಸೊ ಅದ್ರಲ್ಲಿ ವಾಯ್ಸ್ ನೋಡಿ ಶಿವರಾಜ್ ಕುಮಾರ್ ಸರ್ ಹೇಳಿದ್ರಂತ, ಇಂಥ ವ್ಯಕ್ತಿಯನ್ನು ಕರೀರಿ ಅಂತ. ಸೊ ಆಮೇಲೆ ಅಪ್ಪು ಸರ್ದು ಇದಾಯ್ತು, ಬಟ್ ಈಗ ಅದು ನಡೆಯಕ್ಕಿದೆ. ಆಮೇಲೆ ಒಂದು ತೆಲುಗಿಂದ ಒಂದು 2 ವೆಬ್ ಸೀರೀಸ್ ಆಫರ್ ಇದೆ. ಅಂಡ್ ಈಗ ಅದು ಅಹಿಮಾ ಮತ್ತೆ ಆಪರೇಷನ್ ಮತ್ತೆ ಕಂಬಳ, ನಮ್ಮ ಬಿರುದಿನ ಕಂಬಳ, ವೀರ ಕಂಬಳ, ಅದ್ರಲ್ಲಿ ವಿಲನ್ ಆಗಿ ಮಾಡ್ತಿದ್ದೀನಿ, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಿದ್ದೀನಿ ನಾನು. ನಂದೇ ಒಂದು ಮನೆ, ಅದರಲ್ಲಿ ನಂದೇ ಒಂದು ಕೋಣಗಳಿದೆ. ವಿಲನ್ ಬರೀ ಕುತ್ತಿಗೆ ಸಾಯಿಸೋದಲ್ಲ, ಒಳ್ಳೆ ವಿಲನ್ ಮಾಡ್ತಿದ್ದೀನಿ. ಅಂಡ್
ಆಪರೇಷನ್ ಲಂಡನ್ ಕೆಫೆ ಮತ್ತೆ ಆಪರೇಷನ್ ಲಂಡನ್ ಕೆಫೆ ಇಟ್ಸ್ ಪ್ಯಾನ್ ಇಂಡಿಯಾ ಮೂವಿ. ಮರಾಠಿ ಮತ್ತೆ ಕನ್ನಡದಲ್ಲಿ ಎಟ್ ಎ ಟೈಮ್ ಶೂಟಿಂಗ್ ಆಗಿ ನಾನು ಮರಾಠಿ ಡೈಲಾಗ್ ಅನ್ನು ಕಲ್ತು ಆ ಭಾವನೆಗಳನ್ನು ಕಲ್ತು ಅನುಭವಿಸಿ ನಾನು ಮಾಡಿದ್ದು. ಮರಾಠಿಯವರು ಎಲ್ಲರೂ ನಂಗೆ ಈಗಲೂ ಟಚ್ ಅಲ್ಲಿ ಇದ್ದಾರೆ. ಸೊ ದೇ ಲವ್ ಮಿ ಬಿಕಾಸ್ ನಾನು ಕನ್ನಡದನಾಗೆ ಮರಾಠಿಯನ್ನು ಅಷ್ಟು ಕ್ಲೀನ್ ಆಗಿ ಮಾತಾಡಿ ಇದು ಮಾಡಿದ್ದೀನಿ. ಅವ್ರ ಹತ್ರ ಮರಾಠಿಯಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಅಂಡ್ ಆಪರೇಷನ್ ಲಂಡನ್ ಕೆಫೆ ಮತ್ತೆ ಅಹಿಮಾ ಕ್ಯಾರೆಕ್ಟರ್ಗೆ ನಂಗೆ weight ಗೇನ್ ಆಗ್ಬೇಕಿತ್ತು. ನಾನು ಆಕ್ಚುಲಿ ಹೋದ ವರ್ಷ ಮಾರ್ಚ್ ಅಲ್ಲಿ ತುಂಬಾ ತೆಳ್ಳಗಿದ್ದೆ. ಸೊ ನಾನು ನನ್ನ ಲೈಫಲ್ಲಿ ಅದು ನಡೆದಿದೆ. ಒಂದ್ಸಲ ತೆಳ್ಳಗಾಗ್ತೀನಿ, ಒಂದ್ಸಲ ದಪ್ಪಗಾಗ್ತೀನಿ, ಸ್ವಲ್ಪ ತೆಳ್ಳಗಾಗ್ತೀನಿ, ದಪ್ಪಾಗ್ತೀನಿ. ತುಂಬಾ ತೆಳ್ಳಗಾಗಿ ಕರೆಕ್ಟ್ ಆಗಿದೆ, ಫಿಟ್ ಆಗಿದ್ದೆ. ಕ್ಯಾರೆಕ್ಟರ್ ದಪ್ಪ ಆಗ್ಬೇಕಂತ ಹೇಳಿದ್ರು, ಇಮಿಡಿಯೇಟ್ ಆಗಿ ನಾನು ದಪ್ಪ ಆದೆ. ಸೊ ಈಗ ಪುನಃ ತೆಳ್ಳಗಾಗ್ತಿದ್ದೀನಿ, ಐ ಮೀನ್ ಡಯಟ್ ಮಾಡ್ತಾ ಇದ್ದೀನಿ. ಸೊ ಲೈಫ್ ಇಟ್ಸ್ ವಂಡರ್ಫುಲ್. ಖುಷಿ ಆಗ್ತದೆ ಸರ್, ಇಷ್ಟೆಲ್ಲ ಆಫರ್ಸ್ನ ಬಗ್ಗೆ ಒಂದೇ ಉಸಿರಲ್ಲಿ ಮಾತಾಡ್ಬಿಟ್ರಿ, ಅದು ಖುಷಿ ಆಗ್ತದೆ. ತುಂಬ ಒಳ್ಳೆ ಒಳ್ಳೆ ಆಫರ್ಸ್ಗಳು ಇನ್ನೂ ಬರ್ತಾ ಹೋಗಲಿ ಸರ್. ಯಾಕಂತ ಹೇಳಿದರೆ ಒಂದು ಕರಾವಳಿಯ ಹುಡುಗ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗ ತಿರುಗಿ ನೋಡುವಂತಹ ಪ್ರತಿಭೆಯಾಗಿ ನೀವು ಬೆಳಿಬೇಕು, ಅದು ನಮ್ಮ ಆಸೆ ಕೂಡ. ಒಂದು ಮಾತು ಅದ್ರ ಜೊತೆ, ನನ್ಗೆ ನಾನೊಬ್ಬ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ತುಂಬಾ ಕಷ್ಟಪಟ್ಟು, ಅಂದ್ರೆ ತುಂಬಾ ಜನ ತುಳಿದಿದ್ದಾರೆ, ಏನೇನೋ ಆಗಿರ್ಬೋದು. ಆ ಕಷ್ಟ ಕೆಲವೊಂದು ಟ್ಯಾಲೆಂಟ್ ಗಳಿವೆ ಈಗಲೂ ತುಂಬಾ ಕಡೆ ಇದೆ. ಅವ್ರಿಗಂತ ಕಷ್ಟ ಆಗ್ಬಾರ್ದಂತ ಕಾರಣಕ್ಕೆ ನಾವು ಟೀಮ್ ಕಟ್ತಾ ಇದೀವಿ. ಅಭೇದ್ಯಮ ಅನ್ನೋ ಚಿತ್ರತಂಡದಲ್ಲಿ ತುಂಬಾ ಜನ ಹೊಸಬ್ರಿದ್ದಾರೆ, ತುಂಬಾ ಜನ ಟ್ಯಾಲೆಂಟೆಡ್ ಇದ್ದಾರೆ, ತುಂಬಾ ಜನ ತೆರೆ ಮೇರೆಯಲ್ಲಿ ಇದ್ದವ್ರು ಇದ್ದಾರೆ. ಸ್ವಂತವ್ರಿಗೂ ಅವಕಾಶ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಟೀಮ್ ದೇವರದಿಂದ ಮುಂದುವರೆದ್ರೆ, ನಿಮ್ ಎಲ್ಲರ ಪ್ರೀತಿಯಿಂದ ಆಶೀರ್ವಾದದಿಂದ ಮುಂದುವರೆದ್ರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿಗೆ ಅವಕಾಶ ಕೊಡ್ತೀವಿ. ಬಿಕಾಸ್ ಅವಕಾಶ ಅನ್ನೋಂತ ದೊಡ್ಡ ಪದ ಬೇಡ, ನಮ್ಮೊಟ್ಟಿಗೆ ಜೊತೆ ಕೈಯಲ್ಲಿ ಕೈ ಇಟ್ಕೊಂಡು ಹೋಗುವಂತ ಒಂದು ಒಟ್ಲೆ ಇದ್ ಮಾಡ್ತೀವಿ. ಒಟ್ಟಿಗೆ ಹೋಗುವ, ಒಟ್ಟಿಗೆ ಬೆಳೆಯುವ, ಒಟ್ಟಿಗೆ ಚರಿತ್ರೆ ಸೃಷ್ಟಿ ಮಾಡ್ಬೇಕು. ನಾನು ಒಬ್ಬನೇ ಮಾಡ್ಬೇಕು ನಂಗೆ ಆಸೆನೇ ಇಲ್ಲ. ಒಟ್ಟಿಗೆ ಮಾಡಿದ್ರೆ ಒಟ್ಟಿಗೆ ಮಾಡ್ಬೇಕು, ಒಟ್ಟಿಗೆ ಇದ್ರೆ ಮಾತ್ರ ಸಂತೋಷ. ಖುಷಿಯನ್ನು ಜಾಸ್ತಿ ಜನಕ್ಕೆ ಹಂಚಿದ್ರೆ ಅದು ಖುಷಿ ಇಮ್ಮಡಿ ಆಗುತ್ತಂತೆ. ಸೊ ನಾವು ಮಾಡೋ ಕೆಲಸ ಒಟ್ಟಿಗೆ ಟೀಮಲ್ಲಿ ಮಾಡಿದ್ರೆ ಅದು ಫೀಲೇ ಬೇರೆ ಅದ್ರದ್ದು. ಒಗ್ಗಟ್ಟೆ ನಿಮ್ಮನ್ನ ಗೆಲ್ಲಿಸ್ತದೆ ಸರ್. ಎಸ್, ಕೊನೆಯದಾಗಿ ನಿಮ್ಮ ಜೀವನವನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಅಂತ ಆದ್ರೆ, ನಾನು ನನ್ನನ್ನು ಈ ವಿಷಯದಲ್ಲಿ ತಿದ್ದುಕೊಳ್ಬೇಕು ಅಥವಾ ಈ ವಿಷಯವನ್ನ ನಾನು ಬದಲಾಯಿಸ್ಕೊಳ್ಬೇಕು ನನ್ನ ಜೀವನದಲ್ಲಿ ಅಂತ ಇದ್ರೆ ಯಾವ ವಿಷಯ ಸರ್? ಆಬ್ವಿಯಸ್ಲಿ ನನ್ನ ಕೋಪ. ಸೊ ತುಂಬಾ ಕಮ್ಮಿ ಆಗಿದೆ ಕೋಪ. ನಾನು ಈ ಕೋಪ ಕೆಲ್ಸದಲ್ಲಿ ತೋರಿಸ್ಬೇಕು. ನಾನು ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೋಪ ಕಮ್ಮಿ ಆಗ್ಬಾರ್ದು, ಕೋಪ ಇನ್ನೊಂದ್ ಕಡೆ ಶಿಫ್ಟ್ ಆಗ್ಬೇಕು. ಅದು ಲೈಕ್ ವಿರಾಟ್ ಕೊಹ್ಲಿ, ನಾನು ಅದು ಅವನನ್ನ ತುಂಬಾ ಇದ್ ಮಾಡ್ತೀನಿ. ಯಾಕಂದ್ರೆ ಅವ್ನ ಕೋಪ ಜಾಸ್ತಿ, ಅಗ್ರೆಸಿವ್. ಈಗ ಧೋನಿ ತರ ಕೂಲ್ ಅಲ್ಲ, ತುಂಬಾ ಅಗ್ರೆಸಿವ್. ಬಟ್ ಅವ್ನ ಅಗ್ರೆಸಿವ್ನೆಸ್ ಅನ್ನ ಬ್ಯಾಟಿಗೆ ಶಿಫ್ಟ್ ಮಾಡೋದು. ಅವ್ನ ತನ್ನ ಬ್ಯಾಟಿಂಗ್ ಶೈಲಿ ಶಿಫ್ಟ್ ಮಾಡಿ. ಬಿಕಾಸ್ ಒಬ್ಬ ಒನ್ ಡೌನ್ ಬ್ಯಾಟ್ಸ್ಮನ್ ಇಷ್ಟು ರನ್ ಮಾಡೋದು ತುಂಬಾನೇ ಇಂಪಾಸಿಬಲ್, ಬಿಕಾಸ್ ಡೈಲಿ ಬ್ಯಾಟಿಂಗ್ ಸಿಗ್ತಿರುತ್ತೆ. ಸೊ ಆ ವ್ಯಕ್ತಿನ ನೋಡಿ 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 ನಂಗೆ ಅನ್ಸ್ತು, ಕೋಪನ ನಮ್ಮ ಇದಕ್ಕೆ ಶಿಫ್ಟ್ ಮಾಡ್ಬೇಕಂತ. ನನ್ನ ಕೋಪನ ಇನ್ನೊಬ್ಬ ವ್ಯಕ್ತಿ ಮೇಲೆ ತೋರ್ಸೋದಕ್ಕಿಂತ ನನ್ನ ಶಕ್ತಿ ಮೇಲೆ ಉಪಯೋಗ ಮಾಡಿದ್ರೆ, ನನ್ನ ಶಕ್ತಿ ಏನೇ, ನನ್ಗೊಂದು ಶಕ್ತಿ ಇರುತ್ತೆ, ಟ್ಯಾಲೆಂಟ್, ಅದ್ರ ಶಕ್ತಿ ಮೇಲೆ ಉಪಯೋಗ ಮಾಡಿದ್ರೆ ಕೆಲಸ ಆಗುತ್ತೆ, ಕೆಲಸಗಳಾಗುತ್ತೆ. ಕೋಪದಿಂದ ಕೆಲಸ ಆಗುತ್ತೆ, ಕೋಪದಿಂದ ಸಂಬಂಧಗಳು ಕೆಡಬಹುದು. ಬಟ್ ಕೆಲಸ, ಆ ಹಠ, ಕೋಪದಿಂದ ಕೆಲಸ ಆಗುತ್ತೆ. ಅದರಿಂದಾಗಿ ನನ್ಗೂ ಒಳ್ಳೇದು, ನನ್ನ ಸುತ್ತಮುತ್ತ ನನ್ನ ಪ್ರೀತಿ ಮಾಡೋರ್ಗೆ ಎಲ್ರಿಗೂ ಒಳ್ಳೇದು. ಸೊ ಎಲ್ರು ನನ್ನ ಪ್ರೀತಿ ಮಾಡೋರು ಕಾಯೋದಿಷ್ಟೇ, ಕೋಪ ಮಾಡ್ಕೋಬೇಡ, ಜಗಳ ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ, ಸಡನ್ ಆಗಿ ರಿಯಾಕ್ಟ್ ಆಗ್ಬೇಡ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಒಬ್ವಿಯಸ್ ನಾನು ಇಲ್ಲಿಂದನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡದಿದ್ದವ್ರು ಕೂಡ, ಪ್ರೀತಿ ಮಾಡೋರ್ಗು ಕೂಡ ನಾನು ಈಗ ಒಳ್ಳೆವನಾಗ್ಬೇಕಂತ ಎಲ್ರಿಗೂ ಆಸೆ ಇದೆ. ನಾನು ಆಗ್ತಿದ್ದೀನಿ, ಖಂಡಿತ ಒಳ್ಳೆವನಾಗ್ತೀನಿ. ಒಟ್ಟಿಗೆ ಲೈಕ್ ನಾನೊಬ್ಬನೇ, ಅದೇ ಹೇಳಿದ್ನಲ್ಲ, ನಾನೊಬ್ಬನೇ ಬೆಳಿಬೇಕನ್ನೋಂಥ ಆಸೆ ನನ್ ಕನ್ಸಲ್ಲೂ ಇಲ್ಲ. ಎಲ್ರು ಒಟ್ಟಿಗೆ ಬೆಳೆಯೋಣ, ನನ್ನ ಜೊತೆ ಎಲ್ರು ಬನ್ನಿ, ಒಟ್ಟಿಗೆ ಬೆಳೆಯೋ. ನಮ್ಮ ಟೀಮ್ ಆಗಿದೆ. ಆ ಟೀಮ್ ದೇವ್ರ ದಯದಿಂದ, ನಾನು ನಂಬಿರೋ ಕೊಡಮಣಿತ ದೈವ ಇದೆ, ನಮ್ಮ ಊರಿನ ಕೊಡಮಣಿತ ಇದೆ, ಮಂತ್ರಿದತ್ತ ದೈವ ಇದೆ, ನಮ್ಮ ದೇವ್ರಿದ್ದಾರೆ. ನಾನೇನ್ ಹೇಳುದು, ಒಂದು ಏನೋ ಆಗಿದ್ದೆ ಮೇಡಮ್, ನಾನು ಏನೋ ಆಗಿದ್ದೆ, ಇಲ್ಲಿ ಕೂತಿದ್ದೀನಿ ಇವತ್ತು ಅಂತ ಹೇಳೋದಕ್ಕೆ ನನ್ಗೆ ಅದೊಂದು ಭಾಗ್ಯ ನಂದು. ನಾನು ಇವತ್ತು ಪುಣ್ಯ ನೀವು ಕರೆದಿದ್ದೀರಂತ ಅನ್ನೋದಕ್ಕೆ. ಸೊ ಹ್ಯುಮ್ಯಾನಿಟಿಯನ್ನ ನಂಬಿದ್ದೀರಾ, ಯೂನಿಟಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಇವೆರಡು ಕೂಡ ನಿಮ್ಮನ್ನ ಕಾಪಾಡ್ತದೆ ಅಂತ ಹೇಳ್ತಾ ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ರಿ ಸರ್. ನಿಮ್ಮ ಜೀವನವನ್ನ ನೀವೇ ಮತ್ತೆ ನೆನಪು ಮಾಡ್ಕೊಂಡ್ರಿ, ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಷ್ಟು ಡೀಪ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಕೆಲವೊಂದು ವಿಚಾರಗಳು ನೀವು ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ಅಂಡ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಮೆಲ್ಕ್ ಹಾಕ್ಬೇಕು, ನಮ್ಮ ಜೀವನ ನಾವು ಮೆಲ್ಕ್ ಹಾಕ್ಬೇಕು. ಇಂಥ ಅವಕಾಶ ಸಿಕ್ಕಾಗ ಮೆಲ್ಕ್ ಹಾಕ್ಬೋದು, ಸುಮ್ನೆ ಕೂತ್ಕೊದ್ದಾಗ ಆಗಲ್ಲ. ತುಂಬಾನೇ ಖುಷಿ ಆಯ್ತು. ಅಂಡ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ಸ್ಪಂದನ ಟಿವಿ ಅನ್ನೋದು ನಾನು ಇವಾಗಿಂದ ಒಡನಾಟ ಅಲ್ಲ, ತುಂಬಾ ಹಿಂದಿನಿಂದ ನನ್ಗೆ ಒಡನಾಟ ಇದೆ. ಇಲ್ಲಿ ಅಂತ ಕೆಲವು ಕೊಲೀಗ್ಸ್ ಈಗ ಅವ್ರು ಇಲ್ಲ, ಬಟ್ ಆವಾಗಿಂದ ನಂಗೆ ಸ್ಪಂದನ ಒಡನಾಟ ಇದೆ. ಇಲ್ಲಿ ಇರ್ಲಿಲ್ಲ ಆಫೀಸ್, ಮಂಗಳೂರಲ್ಲಿ ಬೇರೆ ಕಡೆ ಇತ್ತು, ಅಲ್ಲಿನೂ ಬರ್ತಾ ಇದ್ದೆ ನಾನು. ಸೊ ಸ್ಪಂದನ ಅನ್ನೋದು ನನ್ಗೆ ತುಂಬಾ ಹಿಂದಿನಿಂದನೂ ಸ್ಪಂದಿಸ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ರೀತಿ ಬೇರೆ ಬೇರೆ ಕಲಾವಿದರನ್ನ ಇದ್ರ ಹತ್ರ ಇದ್ ಮಾಡಿ, ಬಿಕಾಸ್ ಎಲ್ಲರಲ್ಲೂ ಒಂದೊಂದು ಇನ್ನು ಮಾಡ್ತಿರೋ ತುಂಬಾ ಒಳ್ಳೆ ಕೆಲಸ, ಬೇರೆ ತುಂಬಾ ಇದಿರುತ್ತೆ, ಎಲ್ರಿಗೂ ಅವಕಾಶ ಕೊಟ್ಟು ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಂದರವಾದ ವ್ಯಕ್ತಿತ್ವದ ಅನಾವರಣ ಆಯಿತು ಅಂತ ಹೇಳ್ಬೋದು. ಈ ವ್ಯಕ್ತಿಯ ಎಲ್ಲ ಭಾವನೆಗಳಿಗೂ ನಿಮಗೆ ತಲುಪಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಕೊನೆ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.